ನಮಸ್ಕಾರ ವೀಕ್ಷಕರೇ, ಸುದ್ದಿ ಶಿಕ್ಷಣ ಮಾರ್ಗದರ್ಶಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಮಿತ್ರಾ. ಪ್ರತಿಯೊಬ್ಬರ ಜೀವನದಲ್ಲಿ ಕೂಡ ವಿದ್ಯಾರ್ಥಿ ಜೀವನ ಅನ್ನುವಂಥದ್ದು ಬಹಳ ಮುಖ್ಯವಾಗಿರುತ್ತೆ. ಯಶಸ್ವಿ ಜೀವನಕ್ಕೆ ಅಡಿಪಾಯ ಹಾಕುವಂತಹ ಟೈಮ್ ಇದು. ಹಾಗಾಗಿ ಪ್ರತಿಯೊಬ್ಬ ವಿದ್ಯಾರ್ಥಿಯ ಜೀವನದಲ್ಲಿ ಕೂಡ ಶಿಕ್ಷಕರು ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸ್ತಾರೆ. ಅದರಲ್ಲಿ ಕೂಡ ಎಕ್ಸಾಮ್ ಹತ್ರ ಬರ್ತಾ ಇದೆ ಅಂತ ಹೇಳಿದಾಗ ಪ್ರತಿಯೊಂದು ಹಂತದಲ್ಲಿ ಕೂಡ ವಿದ್ಯಾರ್ಥಿಯ ಜೊತೆಗೆ ಇದ್ದು ಗೈಡ್ ಮಾಡುವಂಥದ್ದು ಪ್ರತಿಯೊಬ್ಬ ಶಿಕ್ಷಕನ ಆದ್ಯ ಕರ್ತವ್ಯ ಆಗಿರುತ್ತೆ. ಇನ್ನೇನು ದ್ವಿತೀಯ PUC ಪರೀಕ್ಷೆ ಹತ್ರ ಬರ್ತಾ ಇದೆ, ಕೇವಲ ಒಂದೇ ದಿನ ಇರೋವಂಥದ್ದು. ಹಾಗಾಗಿ ಪ್ರತಿಯೊಂದು ವಿದ್ಯಾಸಂಸ್ಥೆಯಲ್ಲಿ ಕೂಡ ವಿದ್ಯಾರ್ಥಿಗಳನ್ನು ತಯಾರು ಮಾಡಿರ್ಬೋದು. ಪರೀಕ್ಷೆಯನ್ನ ಯಾವ ರೀತಿಯಾಗಿ ಎದುರಿಸಬೇಕು, ಯಾವೆಲ್ಲ ಪ್ರಶ್ನೆಗಳು ತುಂಬಾನೇ ಇಂಪಾರ್ಟೆಂಟ್ ಆಗಿದೆ, ಇದ್ರ ಜೊತೆಗೇನೆ ಔಟ್ ತೆಗಿಬೇಕು ಅನ್ನುವಂಥ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿಯಾಗುವಂತಹ ವಿಚಾರಗಳು, ಹಾಗೇನೆ ಜಸ್ಟ್ ಪಾಸ್ ಆಗಬೇಕು ಅನ್ನುವಂಥ ವಿದ್ಯಾರ್ಥಿಗಳಿಗೆ ಯಾವೆಲ್ಲ ಕ್ವಶನ್ಗಳು ಇಂಪಾರ್ಟೆಂಟ್ ಆಗಿರುತ್ತೆ, ಈ ರೀತಿಯ ತಯಾರಿಗಳೆಲ್ಲ ಖಂಡಿತವಾಗ್ಲೂ ಪ್ರತಿಯೊಂದು ವಿದ್ಯಾಸಂಸ್ಥೆಯಲ್ಲಿ ಕೂಡ ನಡೆದಿರುತ್ತೆ. ಹಾಗಾಗಿ ನಮ್ಮ ಸುದ್ದಿ ಶಿಕ್ಷಣ ಮಾರ್ಗದರ್ಶಿ ಅನ್ನುವಂಥ ಕಾರ್ಯಕ್ರಮದ ಮೂಲಕ ಕೂಡ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನವನ್ನ ನೀಡುವಂತಹ ಕೆಲಸವನ್ನ ಕೂಡ ನಾವು ಮಾಡ್ತಾ ಇದ್ದೀವಿ. ಈ ಹಿಂದೆ ನಾವು ಸೈನ್ಸ್ ಹಾಗೇನೆ ಕಾಮರ್ಸ್, ಆರ್ಟ್ಸ್ ವಿದ್ಯಾರ್ಥಿಗಳಿಗೆ ತುಂಬಾನೇ ಮುಖ್ಯ ಅನ್ನುವಂಥ ವಿಚಾರಗಳ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀವಿ. ಇವತ್ತು ನಾವು ಭಾಷಾ ವಿಚಾರದ ಬಗ್ಗೆ ಮಾತನಾಡ್ತೀವಿ, ಲ್ಯಾಂಗ್ವೇಜ್ ಬಗ್ಗೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಕನ್ನಡ, ಇಂಗ್ಲಿಷ್ ಹಾಗೇನೆ ಸಂಸ್ಕೃತ ವಿಷಯದ ಬಗ್ಗೆ ಮಾಹಿತಿಯನ್ನ ನೀಡ್ತೀವಿ. ನೇರ ಪ್ರಸಾರ ಇರುತ್ತೆ. ಹಾಗಾಗಿ ಯಾವುದೇ ವಿದ್ಯಾರ್ಥಿ ಆಗಿದ್ರು ಕಾಲ್ ಮಾಡಬಹುದು, ನಿಮ್ಮ ಯಾವುದೇ ಪ್ರಶ್ನೆಗಳನ್ನ ಬೇಕಾದರೂ ಕೇಳಬಹುದಾಗಿದೆ. ಅದನ್ನ ಬಗೆಹರಿಸೋದಕ್ಕೆ ನುರಿತ ಅಧ್ಯಾಪಕರು ನಮ್ಮ ಜೊತೆಗೆ ಇವತ್ತು ಇದ್ದಾರೆ. ನಮಗೆ ಇವತ್ತು ಕನ್ನಡ ಭಾಷಾ ವಿಷಯದ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡೋದಕ್ಕೆ ವಿವೇಕಾನಂದ PU ಕಾಲೇಜಿನ ಪುಷ್ಪಲತಾ ಮೇಡಮ್ ಇದ್ದಾರೆ. ಹಾಗೆಯೇ ಇಂಗ್ಲಿಷ್ ವಿಚಾರದ ಬಗ್ಗೆ ತಿಳಿಸ್ಕೊಡೋದಕ್ಕೆ ಅಂಬಿಕಾ PU ಕಾಲೇಜಿನ ಸುಚಿತ್ರಾ ಪ್ರಭು ಮೇಡಮ್ ಇದ್ದಾರೆ. ಇನ್ನು ಸಂಸ್ಕೃತದ ಬಗ್ಗೆ ತಿಳಿಸ್ಕೊಡೋದಕ್ಕೆ ವಿವೇಕಾನಂದ PU ಕಾಲೇಜಿನ ಶೀತಲಾ A ಮೇಡಮ್ ಇದ್ದಾರೆ. ನೇರ ಪ್ರಸಾರ ಇರುತ್ತೆ. ಹಾಗಾಗಿ ದ್ವಿತೀಯ PUC ವಿದ್ಯಾರ್ಥಿಗಳು ಕರೆ ಮಾಡಿ ಪ್ರಶ್ನೆಯನ್ನ ಕೇಳಬಹುದಾಗಿದೆ. ಮೊದಲನೇದಾಗಿ ಇವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಮೂವರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ, ವಿದ್ಯಾರ್ಥಿಗಳಂತೂ ತುಂಬಾನೇ ಟೆನ್ಷನ್ ಅಲ್ಲಿ ಇರ್ಬೋದು, ಪರೀಕ್ಷೆ ಯಾವ ರೀತಿಯಾಗಿ ಇರುತ್ತೆ ಅನ್ನೋವಂಥದ್ದು. ಹಾಗೆಯೇ ಶಿಕ್ಷಕರಿಗೆ ಕೂಡ ಒಂದಿಷ್ಟು ಟೆನ್ಷನ್ಗಳಿರುತ್ತೆ. 1 ವರ್ಷಗಳ ಕಾಲ ವಿದ್ಯಾರ್ಥಿಗಳಿಗೆ ಫೈನಲ್ ಎಕ್ಸಾಮ್ ಅಂತ ಹೇಳಿ ಅವರನ್ನ ತಯಾರು ಮಾಡಿರ್ತೀರಾ. ಇವಾಗ ಅಲ್ಲಿಗೆ ಬಂದು ತಲುಪಿದ್ದಾರೆ ಅವರು. ಹಾಗಾಗಿ ವಿವೇಕಾನಂದ ಕಾಲೇಜಿನಲ್ಲಿ ಯಾವ ರೀತಿಯಾಗಿ ತಯಾರಿಗಳು ನಡೀತಾ ಇದೆ, ವಿದ್ಯಾರ್ಥಿಗಳನ್ನ ಹೇಗೆ ಸಿದ್ಧತೆ ಮಾಡಿದ್ದೀರಾ ಅಂತ? ಮೊದಲನೇದಾಗಿ ಎಲ್ಲರಿಗೂ ನಮಸ್ತೆ. ಕಾಲೇಜಿನಲ್ಲಿ ಸಹಜವಾಗಿ ಈಗ ನಾಳೆ ಒಂದು ಗ್ಯಾಪ್ ಬಿಟ್ಟರೆ ನಾಡಿದ್ದು 1ನೇ ತಾರೀಕಿನಿಂದ ಕನ್ನಡ ಎಕ್ಸಾಮ್ ನಡೀತಾ ಇದೆ. ಫಸ್ಟಿಗೆ ತಯಾರಿ ಸ್ವಲ್ಪ ಜೋರಾಗಿ ಇದೆ. ಯಾಕೆ ಹೇಳಿದರೆ ಕೊನೆಯ ಹಂತದ ಒಂದು ತಯಾರಿ ಏನಿದೆಯೋ ಅದು ತುಂಬ ವಿಶೇಷವಾಗಿ ನಡೀತಾ ಇದೆ. ಮಕ್ಕಳು ಈ ಹಿಂದೆ 1 ವರ್ಷದಲ್ಲಿ ಬಹುಶಃ ತೋರಿಸದೇ ಇದ್ದ ಆಸಕ್ತಿ ಈಗ ಈ ಕೊನೆ ಕ್ಷಣದಲ್ಲಿ ತೋರಿಸ್ತಾ ಇದ್ದಾರೆ ಅಂತ ಸಹಜವಾಗಿ. ಯಾಕೆ ಹೇಳಿದ್ರೆ ಇವತ್ತಿನ ಬೆಳವಣಿಗೆ ಹಾಗೇ ಇದೆ. ಅದಕ್ಕೆ ಸರಿಯಾಗಿ ನಮ್ಮದು ಭಾಷೆ ಕನ್ನಡ ಆರಂಭದಲ್ಲಿ ಆಸಕ್ತಿಯನ್ನು ತೋರಿಸುವಂಥದ್ದು ಸ್ವಲ್ಪ ಕಡಿಮೆ. ಲ್ಯಾಂಗ್ವೇಜ್ ಅಂತಂದ್ರೆ ಸಹಜವಾಗಿ ಸ್ವಲ್ಪ ಅವರು ಲ್ಯಾಂಗ್ವೇಜ್ ಅಲ್ಲ, ಸುಲಭ ಇರ್ತದೆ, ನಿತ್ಯವೂ ಮಾತನಾಡೋ ಭಾಷೆ, ಹಾಗಾಗಿ ಬರೀಲಿಕ್ಕೆ ಆಗ್ತದೆ ಅನ್ನುವಂತಹ ಒಂದು ವಿಷಯ ಅವರ ತಲೆಯಲ್ಲಿ ಕೂತಿದೆ. ಆದ್ರೆ ಅದು ಶುದ್ಧ ಸುಳ್ಳು ಅಂತ. ಇವತ್ತಿನ ದಿನಗಳಲ್ಲಿ ಅದು ಆಗ್ತಾ ಇಲ್ಲ. ಅದು ಮಾಧ್ಯಮದ ಪ್ರಭಾವ ಇರ್ಬೋದು. SLC ವರೆಗೂ ಇಂಗ್ಲಿಷ್ ಮಾಧ್ಯಮದಲ್ಲಿ ಬಂದಂತಹ ವಿದ್ಯಾರ್ಥಿಗಳು, ಕಲಿತು ಬಂದಂತಹ ವಿದ್ಯಾರ್ಥಿಗಳು ಕನ್ನಡದ ಕಡೆಗೆ ತುಂಬಾ ಫೋಕಸ್ ಮಾಡುವಂಥದ್ದು ಬಾರಿ ಕಡಿಮೆ ಇರ್ತದೆ. ಹಾಗಾಗಿ ಅವರಿಗೆ ಇತ್ತೀಚಿಗಿನ ಮಕ್ಕಳ ದೊಡ್ಡ ಕೊರತೆ ಏನಪ್ಪಾ ಅಂತಂದ್ರೆ ಬರವಣಿಗೆ ತುಂಬಾ ಕಷ್ಟ. ಹಾಗಾಗಿ ಬರವಣಿಗೆ ಅವರಿಗೆ ಸುಲಭವಾಗಿ ಸುಲಲಿತವಾಗಿ ಬಾರದೇ ಇರೋದ್ರಿಂದಾಗಿ ನಾವು ಅವರನ್ನ ಎಕ್ಸಾಮ್ಗೆ ತಯಾರಿ ಮಾಡೋದು ಇನ್ನೂ ತುಂಬಾನೇ ಕಷ್ಟ ಇದೆ ಅಂತ. ಯಾಕೆ ಹೇಳಿದ್ರೆ ಎಲ್ಲಿವರೆಗೆ ಇವತ್ತು ಪರಿಸ್ಥಿತಿ ತಲುಪಿದೆ ಅಂತಂದ್ರೆ ಅಕ್ಷರ ಗೊತ್ತಿಲ್ಲ ಅನ್ನೋವರೆಗೆ ನಾವೀಗ ಏನ್ ಮಾಡ್ತಾ ಇದ್ದೇವೆ ಈ ಕೊನೆ ಹಂತದಲ್ಲಿ ಅಂತಂದ್ರೆ ಕೆಲವರ ಪರಿಸ್ಥಿತಿ ತುಂಬಾ ಹದ ಮೀರಿ ಹೋಗಿದೆ. ಆಯಿ ಬರೆಸುವ ಪರಿಸ್ಥಿತಿವರೆಗೂ ಕೂಡ ಇದೆ. ಅಂದ್ರೆ ಬೆಳವಣಿಗೆ ಹಾಗೆ ಇದೆ ಅಂತ ಅನ್ನುವಂಥದ್ದು. ಆದ್ರೂ ಕೂಡ ನಮ್ಮಲ್ಲಿ ನಾವೇನ್ ಮಾಡ್ತಾ ಇದ್ದೇವೆ ಹೇಳಿದ್ರೆ ಸಾಧಾರಣ ನವೆಂಬರ್ ಡಿಸೆಂಬರಿಗೆ ಆಗುವಾಗ ಪೋರ್ಷನ್ಸ್ ಗಳನ್ನ ಮುಗಿಸಿ ಸ್ವಲ್ಪ ಗುರುತಿಸ್ತೇವೆ ಮಕ್ಕಳನ್ನ. ತುಂಬ ಸ್ಲೋ ಲರ್ನರ್ಸ್ ಯಾರಿದ್ದಾರೆ, ಓದ್ತಾರೆ ಮಕ್ಕಳು, ಬಟ್ ಅವರ ಪ್ರಯತ್ನ ಲ್ಯಾಂಗ್ವೇಜ್ ಹೇಳುವ ಕಾರಣ ನೆಗ್ಲಿಜೆನ್ಸ್ ಏನಿದೆಯೋ ಅದು ಸಹಜವಾಗಿ ಅವರಲ್ಲಿ ಇರುವುದರಿಂದಾಗಿ ಸ್ವಲ್ಪ ಹಿಂದುಳಿದಿರ್ತಾರಲ್ಲ, ಅವರನ್ನು ಸ್ವಲ್ಪ ಹಿಡಿದು ಕೂಡಿ ಹಾಕಿ ಸ್ವಲ್ಪ ಅಭ್ಯಾಸ ಮಾಡಿಸಿ ಬರೆಸಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನ ಕೊಟ್ಟು ಆರಂಭದಿಂದಲೇ ತಯಾರು ಮಾಡುವಂತಹ ಒಂದು ಪರಿಸ್ಥಿತಿ ಸದ್ಯಕ್ಕೆ ಈಗ ಇದೆ. ಅದನ್ನೇ ಮಾಡ್ತಾ ಇದ್ದೇವೆ. ಆದರೆ ಒಂದು ಏನಪ್ಪಾ ಅಂತಂದ್ರೆ
ಅವ್ರು ಯಾಕೆ ಹಾಗೆ ಉದಾಸೀನ ಮಾಡ್ತಾರೆ, ಸ್ವಲ್ಪ ತಾತ್ಸಾರ ತೋರಿಸ್ತಾರೆ ಅಂತಂದ್ರೆ ಕೋರ್ ಸಬ್ಜೆಕ್ಟ್ಗಳಿಗೆ ಕೊಡುವಷ್ಟು ಒಂದು ಇಂಪಾರ್ಟೆನ್ಸ್ ಅನ್ನ ಲ್ಯಾಂಗ್ವೇಜ್ ಕೊಡದೇ ಇರುವ ಕಾರಣ ಕೊನೆ ಹಂತಕ್ಕೆ ನಮಗೆ ಸ್ವಲ್ಪ ಸಮಸ್ಯೆ ಆಗ್ತದೆ ಅಂತ. ಹಾಗಾಗಿ ನಾವು ಈಗ ಉಳಿದ ಸಬ್ಜೆಕ್ಟ್ಗಳಿಗಿಂತ ನಾವು ತುಂಬಾ ಅವರನ್ನು ಫೋಕಸ್ ಮಾಡಬೇಕಾಗಿ ಬರ್ತದೆ. ಉಳಿದ ಸಬ್ಜೆಕ್ಟ್ಗಳನ್ನಾದ್ರೂ ಅವರು ಓದ್ತಾರೆ ಸ್ವಲ್ಪ ಸೀರಿಯಸ್ ಆಗಿ, ನಮ್ಮ ಸಬ್ಜೆಕ್ಟ್ಗಳನ್ನು ಭಾರಿ ಲೈಟ್ ಆಗಿ ತಗೊಳ್ತಾರೆ ಅವರು. ಹಾಗಾಗಿ ನಮಗೆ ಕೆಲಸ ಜಾಸ್ತಿ ಅಂತ ಕೊನೆ ಹಂತದಲ್ಲಿ. ಹಾಗಾಗಿ ಅದರ ತಯಾರಿ ನಡೀತಾ ಇದೆ. ಬೇರೆ ಬೇರೆ ಕ್ವಶನ್ ಪೇಪರ್ಗಳನ್ನು ಅಭ್ಯಾಸ ಮಾಡಿಸುವಂಥದ್ದು, ಸ್ವಲ್ಪ ಬರೆಸುವಂಥ ತಯಾರಿಗಳನ್ನು ಜೋರಾಗಿ ಮಾಡ್ತಾ ಇದ್ದೇವೆ. 1-2 ತಿಂಗಳು ಅವರಿಗೆ ಆ ತಯಾರಿಗೆ ಸಮಯ ಸಿಗುವುದರಿಂದಾಗಿ ಸ್ವಲ್ಪ ಕೊನೆ ಹಂತಕ್ಕೆ ಅವರಿಗೂ ಒಂದು ಮೂಡು ಬಂದು ಅದನ್ನು ಏನು ಅದಕ್ಕೆ ತಯಾರಿಯನ್ನ ಮಾಡಿಕೊಳ್ತಾ ಇದ್ದಾರೆ ಅನ್ನುವಂಥದ್ದು. ಓಕೆ, ಸುಚಿತ್ರಾ ಮೇಡಮ್, ಅಂಬಿಕಾದಲ್ಲಿ ಇಂಗ್ಲಿಷ್ ಲ್ಯಾಂಗ್ವೇಜ್ಗೆ ವಿದ್ಯಾರ್ಥಿಗಳನ್ನ ಹೆಂಗೆ ತಯಾರು ಮಾಡಿದ್ದೀರಾ ಅಂತ ಪರೀಕ್ಷೆಗೆ? ಎಲ್ಲರಿಗೂ ನಮಸ್ತೆ. ಫಸ್ಟ್ ಆಫ್ ಆಲ್ ಇಂಗ್ಲಿಷ್ ಮಕ್ಕಳಿಗೆ ಹೇಗೆ ಅಂತ ಹೇಳಿದ್ರೆ ನಮಗೆ ಬರ್ತದೆ ಇಂಗ್ಲಿಷ್. ಫ್ರಮ್ ದ ಚೈಲ್ಡ್ಹುಡ್ ವಿ ಹ್ಯಾವ್ ಬಿನ್ ಲರ್ನಿಂಗ್ ಇಂಗ್ಲಿಷ್ ಆ್ಯಂಡ್ ವಿ ಆರ್ ಕಾನ್ಫಿಡೆಂಟ್ ಅಬೌಟ್ ಇಟ್. ಬಟ್ ಏನಂತ ಹೇಳಿದ್ರೆ ಅವರ ರೈಟಿಂಗ್ ಸ್ಕಿಲ್ ಏನಾಗಿದೆ ಈಗಿಂದ ತುಂಬ ಕಮ್ಮಿ ಆಗಿದೆ ಮಕ್ಕಳು ರೈಟಿಂಗ್ ಸ್ಕಿಲ್. ಬೇಸಿಕಲಿ ಇಟ್ಸ್ ಬಿಕಾಸ್ ಆಫ್ ದ ಮೊಬೈಲ್. ಬಿಕಾಸ್ ಮೊಬೈಲಲ್ಲೆಲ್ಲ ಶಾರ್ಟ್ ಫಾರ್ಮ್ಸ್ ಇದ್ದ ಕಾರಣ ಅದನ್ನು ಯೂಸ್ ಮಾಡಿ ಅವ್ರಿಗೀಗ ಪೇಪರಲ್ಲಿ ಅದನ್ನು ಹೇಗೆ ಅವರ ರೈಟಿಂಗ್ ಸ್ಕಿಲ್ನ ಇಂಪ್ರೂವ್ ಮಾಡಬೇಕಂತ ಗೊತ್ತಿಲ್ಲ. ದೇ ಆರ್ ನಾಟ್ ಏಬಲ್ ಟು ಶೋ ದೇರ್ ನಾಲೆಜ್ ಇನ್ ದ ಪೇಪರ್. ಸೊ ಏನಂದರೆ ಅದಕ್ಕೆ ಬೇಸಿಕಲಿ ಅವ್ರು ಏನು ಮಾಡಬೇಕು, ಓದಬೇಕು, ಟೆಕ್ಸ್ಟ್ ಬುಕ್ನ ಓದಬೇಕು. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೋಡುವಾಗ ಟೆಕ್ಸ್ಟ್ ಬುಕ್ಸ್ನ ಓದಬೇಕು. ಎಷ್ಟು ಅವರು ಪಾಠಗಳನ್ನು ಓದ್ತಾರೆ ಆದರೆ ಅದು ಓದಿದಷ್ಟು ಅವರಿಗೆ ತುಂಬ ಹೆಲ್ಪ್ಫುಲ್ ಆಗ್ತದೆ. ಇಟ್ ವಿಲ್ ರಿಯಲಿ ಹೆಲ್ಪ್ ದೆಮ್ ಟು ರೈಟ್ ದ ಆನ್ಸರ್ಸ್. ದೇ ನೀಡ್ ನಾಟ್ ವೇಸ್ಟ್ ಟೈಮ್ ಇನ್ ಥಿಂಕಿಂಗ್. ಸೊ ಒನ್ಸ್ ದೇ ಆರ್ ಥರೋ ವಿತ್ ದ ಟೆಕ್ಸ್ಟ್ ಬುಕ್, ಇಟ್ಸ್ ವೆರಿ ಈಸಿ ಫಾರ್ ದೆಮ್ ಟು ಆನ್ಸರ್. ಸೊ ದೇ ಆರ್ ನಾಟ್ ರೆಡಿ ಟು ರೀಡ್ ದ ಟೆಕ್ಸ್ಟ್ ಬುಕ್. ಆ್ಯಂಡ್ ಆಸ್ ಮೇಡಮ್ ಸೆಡ್, ಕೋರ್ ಸಬ್ಜೆಕ್ಟ್ಸಿಗೆ ತುಂಬ ಇಂಪಾರ್ಟೆನ್ಸ್ ಇದೆ. ಇಂಗ್ಲಿಷ್ ನಮಗೆ ಬರುತ್ತೆ, ಸೊ ದೇ ಟೇಕ್ ಇಟ್ ಲೈಟ್ಲಿ ಆ್ಯಂಡ್ ದೇ ಮೂವ್ ಅಹೆಡ್. ಬಟ್ ವೆನ್ ದೇ ಕಮ್ ಟುವರ್ಡ್ಸ್ ದ ಎಂಡ್ ಆಫ್ ದ ಇಯರ್, ವೆನ್ ದ ಎಕ್ಸಾಮ್ಸ್ ಆರ್ ಫಾಸ್ಟ್ ಅಪ್ರೋಚಿಂಗ್, ಸೊ ಏನಾಗ್ತದೆ ಅವರಿಗೆ ಒಂದು ಸ್ವಲ್ಪ ಅವರಿಗೆ ಗೊಂದಲ ಆಗ್ತದೆ, ಅಯ್ಯೋ ಬರೀಲಿಕ್ಕೆ ಆಗ್ತದೋ ಇಲ್ಲೋ. ಲಾಸ್ಟ್ ಮೂಮೆಂಟಲ್ಲಿ ದೇ ಫೀಲ್ ದ ಫಿಯರ್, ಎಕ್ಸಾಮ್ ಫಿಯರ್ ಇರ್ತದೆ ಅವರಿಗೆ ಲಾಸ್ಟ್ ಮೂಮೆಂಟಲ್ಲಿ. ಸೊ ಆವಾಗ ದೇ ವಿಲ್ ಕಮ್ ಆ್ಯಂಡ್ ಆಸ್ಕ್ ಏನು ಮಾಡಬೇಕು. ಸೊ ಐ ಜಸ್ಟ್ ಸೆಲ್ ಯು ಜಸ್ಟ್ ರೈಟ್ ದ ಆನ್ಸರ್ಸ್, ರೀಡ್ ದ ಟೆಕ್ಸ್ಟ್ ಬುಕ್. ಸೊ ಟೆಕ್ಸ್ಟ್ ಬುಕ್ ಓದಿದ್ರೆ ಅವ್ರಿಗೆ ಏನೂ ಕಷ್ಟ ಆಗೋದಿಲ್ಲ. ಟೆಕ್ಸ್ಟ್ ಬುಕ್ ಹೋಗೋದು ಅರ್ಧ ಆನ್ಸರ್ಸ್ ಅವ್ರಿಗೆ ಟೆಕ್ಸ್ಟ್ ಬುಕ್ಕಲ್ಲೇ, ಅರ್ಧ ಅಂತಲ್ಲ ಫುಲ್ ಟೆಕ್ಸ್ಟ್ ಬುಕ್ಕಲ್ಲೇ ಸಿಗ್ತದೆ ಅವ್ರಿಗೆ. ಸೊ ದೇ ಕ್ಯಾನ್ ಬಿ ಕಾನ್ಫಿಡೆಂಟ್. ಇಫ್ ಯು ಆರ್ ಥರೋ ವಿತ್ ದ ಟೆಕ್ಸ್ಟ್ ಬುಕ್, ದೇ ಕ್ಯಾನ್ ಬಿ ಕಾನ್ಫಿಡೆಂಟ್. ಮತ್ತು ನಮ್ಮ ಕಾಲೇಜಲ್ಲಿ ಹೇಗಂತ ಹೇಳಿದ್ರೆ, ನವಂಬರ್ ಒಳಗೆ ನಾವೆಲ್ಲ ಆಲ್ಮೋಸ್ಟ್ ಎಲ್ಲ ಮುಗಿಸಿ ಅವಾಗಿಂದನೇ ರೆಮಿಡಿಯಲ್ ಅಂತ ಅಂದರೆ ಸ್ಲೋ ಲರ್ನರ್ಸಿಗೆ ಕ್ಲಾಸಸ್ ತೊಗೊಂಡು, ಸ್ಲೋ ಲರ್ನರ್ಸ್ ಅಂತಲ್ಲ, ಐ ಮೇಕ್ ಇಟ್ ಅ ಪಾಯಿಂಟ್ ಇನ್ ಇಂಗ್ಲೀಷ್ ಎಸ್ಪೆಷಲಿ, ಎಲ್ಲರೂ ಆನ್ಸರ್ಸ್ ಬರಿಬೇಕು ಅಂತ. ಸೊ ಒನ್ಸ್ ದೇ ರೈಟ್ ದ ಆನ್ಸರ್, ದೇ ವಿಲ್ ಬಿ confident to present it in the exam. So that is why I actually literally make it mandatory for them to write the answers. ಸೊ ಆನ್ಸರ್ಸ್ ಅವ್ರು ಬರೆದು ಕಲ್ತದಷ್ಟು ಒಳ್ಳೇದು ಅವ್ರಿಗೆ. ಟೆಕ್ಸ್ಟ್ ಬುಕ್ ಥರೋ ಇದು ವೆನ್ ದೇ ಪುಟ್ ಇಟ್ ಇನ್ ಟು ದ ಪೇಪರ್, ವಾಟ್ ಎವರ್ ದೇವ್ ರೆಡ್ ಇನ್ ದ ಟೆಕ್ಸ್ಟ್ ಬುಕ್, ವೆನ್ ದೇ ಪುಟ್ ಇಟ್ ಇನ್ ಟು ದ ಪೇಪರ್, ಅವರ ಕಾನ್ಫಿಡೆನ್ಸ್ ಲೆವೆಲ್ ಸ್ವಲ್ಪ ಹೆಚ್ಚಾಗ್ತದೆ. ಟೆಕ್ಸ್ಟ್ ಬುಕ್ಗೆ ಇಂಪಾರ್ಟೆನ್ಸ್ ಕೊಡಬೇಕು. ಗೈಡ್ಸ್ ಅಂತೂ ರೆಫರ್ ಮಾಡಲೇಬಾರ್ದು. ಸೊ ದೇ ಶುಡ್ ನೆವರ್ ರೆಫರ್ ದ ಗೈಡ್ಸ್. ಗೈಡ್ಸ್ ಅಲ್ಲಿ ಆನ್ಸರ್ಸ್ ಕೆಲವು ಸರಿ ಇರೋದಿಲ್ಲ. ಬಟ್ ಸ್ಟಿಲ್ ಏನಂತ ಹೇಳಿದ್ರೆ, ಟೆಕ್ಸ್ಟ್ ಬುಕ್ನ ಎಷ್ಟು ಅವರು ಥರೋ ಇರ್ತಾರೆ, ದೇ ವಿಲ್ ಬಿ ಕಾನ್ಫಿಡೆಂಟ್ ಆ್ಯಂಡ್ ದೇ ಕ್ಯಾನ್ ರೈಟ್. 100% ಶ್ಯೂರಿಟಿ ಕೊಡ್ತೇನೆ ನಾನು, ಆನ್ಸರ್ಸ್ನ ತುಂಬ ಚೆನ್ನಾಗಿ ಬರೀಬಹುದು. ಇದನ್ನ ತುಂಬಾ ಜನ ಶಿಕ್ಷಕರು ಹೇಳ್ತಾರೆ, ಗೈಡನ್ನು ಮುಟ್ಲೇಬೇಡಿ ಅಂತ. ಯಾಕೆಂತ ಹೇಳಿದ್ರೆ ಟೆಕ್ಸ್ಟ್ ಬುಕ್ ಇದೆ, ನೋಟ್ ಬುಕ್ ಇದೆ, ಅದನ್ನೇ ನೀವು ರೆಫರ್ ಮಾಡಿ ಅನ್ನೋವಂಥದ್ದನ್ನ ಹೇಳ್ತಾರೆ. ಹಾಗೆಯೇ ಮೇಡಮ್, ಸಂಸ್ಕೃತದ ತಯಾರಿಗಳು ಹೇಗಿದೆ ಅಂತ? ಸಂಸ್ಕೃತ ಅಂತ ಹೇಳಿದ್ರೆ ಎಲ್ಲರೂ ಅಂದ್ಕೊಳ್ಳೋದೆ ಸ್ಕೋರಿಂಗ್ ಸಬ್ಜೆಕ್ಟ್. ಇನ್ನು ಸಂಸ್ಕೃತ ಅಂತ ಹೇಳಿದ್ರೆ ಅದೊಂದು ಪ್ರಾಚೀನ ಭಾಷೆ ಅಂತ ನಾವು ಕರೀತೀವಿ. ಅದು ಎಲ್ಲರಿಗೂ ತಿಳಿಬೇಕು ಅಂತ ಹೇಳುವಂತ ಉದ್ದೇಶದಿಂದ ಆದಷ್ಟು ಎಷ್ಟು ಈಸಿ ಆಗ್ತದೋ ಅಷ್ಟು ಈಸಿ ಮಾಡಿಬಿಟ್ಟಿದ್ದಾರೆ. ಇದರಿಂದ ಏನಾಗ್ತದೆ, ಮಕ್ಕಳಿಗೆ ಈಸಿ. ಮತ್ತೇನು ಅಂತ ಹೇಳಿದ್ರೆ, ಅಲ್ಲಿ ಈ ಲಾಂಗ್ ಆನ್ಸರ್ಸಿಗೆಲ್ಲ ಸಂಸ್ಕೃತದಲ್ಲೇ ಆನ್ಸರ್ ಮಾಡಬೇಕು ಅಂತಿಲ್ಲ, ಕನ್ನಡ ಇಂಗ್ಲಿಷ್ ಯೂಸ್ ಮಾಡ್ಬೋದು ಅಂತ ಹೇಳುವಂತ ಆಪ್ಷನ್ ಇದೆ. ಇದನ್ನ ಮಕ್ಳು ಏನ್ ಮಾಡ್ತಾರೆ, ಪ್ರಾರಂಭದಿಂದ ಅದೊಂದು ಕೇರ್ಲೆಸ್ನೆಸ್, ಎಷ್ಟಾದ್ರೂ ನಂಗೆ ಬರೀಲಿಕ್ಕೆ ಆಗ್ತದೆ ಅಂತ ಹೇಳ್ಬೋದು. ಇದರಿಂದಾಗಿ ಲಾಸ್ಟ್ ಮೂಮೆಂಟಿಗೆ ಆಗುವಾಗ ಅವರಿಗೆ ಸ್ವಲ್ಪ ಕಷ್ಟ ಆಗ್ತಾ ಬರ್ತದೆ. ಮೇನ್ಲಿ ನಾವು ಹೇಳ್ಬೇಕು ಅಂತಿದ್ರೆ, ಕ್ವಶನ್ ಪೇಪರ್ ಫುಲ್ ಸಂಸ್ಕೃತದಲ್ಲೇ ಬರ್ತದೆ. ಇವರು ಮೊದಲಿಂದ ನೆಗ್ಲಿಜೆನ್ಸಿ ತೋರಿಸ್ತಿರುವಂತ ಕಾರಣ ಕ್ವಶನ್ ಪೇಪರ್ ಅಲ್ಲಿ ಕ್ವಶನ್ಸ್ ಐಡೆಂಟಿಫೈ ಮಾಡ್ಲಿಕ್ಕೆ ಅವ್ರಿಗೆ ಕಷ್ಟ. ಅಂದ್ರೆ ಅವರ ತಲೆಯಲ್ಲಿ ಏನಿರ್ತದೆ, ಕನ್ನಡದಲ್ಲಿ ಬರೆಯುವಂಥದ್ದು, ಇಂಗ್ಲಿಷಲ್ಲಿ ಬರೆಯುವಂಥದ್ದು. ಸೊ ಸಂಸ್ಕೃತಕ್ಕೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡುದಿಲ್ಲ. ವರ್ಣಮಾಲೆಗಳನ್ನ ಕಲಿಯುವಂಥದ್ದು ಅಂದ್ರೆ ಪ್ರಾರಂಭದಲ್ಲೇ ನಮಗೆ ವರ್ಣಮಾಲೆಯಿಂದಲೇ ನಾವು ಪಾಠಗಳನ್ನ ಸ್ಟಾರ್ಟ್ ಮಾಡ್ತೇವೆ. PUCಗೆ ಹಂತಕ್ಕೆ ಬರುವಾಗ ಪ್ರಾರಂಭದಲ್ಲಿ ಸಂಸ್ಕೃತ ತಗೊಳ್ಳುವಂಥವ್ರು ಇರ್ತಾರೆ. ಅದಕ್ಕೋಸ್ಕರ ವರ್ಣಮಾಲೆಯಿಂದಲೇ ನಾವು ಪ್ರಾರಂಭ ಮಾಡ್ತೇವೆ. ಆದ್ರೂ ಕೂಡ ಪ್ರಾರಂಭದಿಂದ ಅವರೊಂದು ನೆಗ್ಲಿಜೆನ್ಸಿ ತೋರಿಸುವಂತ ಕಾರಣ ಲಾಸ್ಟ್ ಮೂಮೆಂಟಿಗೆ ಆಗುವಾಗ ಅವ್ರಿಗೆ ಕಷ್ಟ.
ಆದ್ರೆ ಆಲ್ಮೋಸ್ಟ್ ಹೆಚ್ಚಿನ ಮಕ್ಕಳು ಒಳ್ಳೆ ಸ್ಕೋರೇ ಮಾಡ್ತಾರೆ. ಕೆಲವೊಂದು ಮಕ್ಕಳು ಸ್ವಲ್ಪ ಕಷ್ಟಪಡ್ತಾರೆ ಲಾಸ್ಟಿಗೆ. ಓಕೆ, ಇವಾಗ ಸಂಸ್ಕೃತದಲ್ಲಿ ಪ್ರಶ್ನೆ ಪತ್ರಿಕೆಯಲ್ಲಿ ಏನಾದರೂ ಬದಲಾವಣೆ ಇದೆಯಾ ಅಂತ? ಈ ಹಿಂದೆ ಇದ್ದಂಥ ರೀತಿಯಲ್ಲೇ ಇದೆಯಾ ಇಲ್ಲ ಏನಾದರೂ ಬದಲಾವಣೆಗಳನ್ನು ಹಾಕಿದ್ದಾರೆ? ಲಾಸ್ಟ್ ಇಯರ್ ಚೇಂಜ್ ಆಗಿತ್ತು. ಈ ಸಲ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ MCQ ಅಲ್ಲಿ ಇನ್ನಷ್ಟು ಹಾಟ್ಸ್ ಕ್ವಶನ್ ಅನ್ನ ಆಡ್ ಮಾಡ್ತಾರೆ. ಏಕವಾಕ್ಯನ ಉತ್ತರಂ ಲಿಖಿತ ಅಂತ ಬರ್ತದೆ, ಅದರಿಂದ ಕೆಲವು ಕ್ವಶನ್ಸ್ ಅನ್ನ ಕೊಡ್ತಾರೆ, ಇನ್ನು ಕೆಲವು ಕ್ವಶನ್ಸ್ ಅನ್ನ ಹಾಟ್ಸ್ ಕ್ವಶನ್ಸ್ ಅನ್ನ ಆಯ್ಕೆ ಮಾಡಿ ಕೊಟ್ಟಿರ್ತಾರೆ MCQ ಗೆ. ಮತ್ತೆ ಉಳಿದಂತೆ ಲಾಸ್ಟ್ ಇಯರ್ ಏನು ಚೇಂಜಸ್ ಬಂದಿದೆಯೋ ಅದೇ ತರ ಇದೆ. ಆಪ್ಷನ್ಸ್ ಸ್ವಲ್ಪ ಜಾಸ್ತಿ ಮಾಡಿದ್ದಾರೆ. ಈಗ ವಿತ್ರಹಿ ವಾಕ್ಯ ಉತ್ತರ ಲಿಖಿತ 7 ಕ್ವಶನ್ಸ್ ಕೊಟ್ಟಿರ್ತಾರೆ, 4 ಕ್ವಶನ್ಸ್ ಅಟೆಂಪ್ಟ್ ಮಾಡಿದ್ರೆ ಸಾಕಾಗ್ತದೆ. ಇನ್ನು ದಶವಾಕ್ಯ ಅಂತ ಹೇಳಿ ಬರ್ತದೆ, ಲಾಂಗ್ ಆನ್ಸರ್ಸ್, ಅದು ಅಷ್ಟೇ 7 ಕ್ವಶನ್ಸ್ ಕೊಟ್ಟಿರ್ತಾರೆ, 4 ಕ್ವಶನ್ಸ್ ಅವ್ರು ಆನ್ಸರ್ ಮಾಡಿದ್ರೆ ಸಾಕಾಗ್ತದೆ. ಇನ್ನು ಕಹಕಂ ಪ್ರತ್ಯಾವದತ್ ಅಲ್ಲೂ ಅಷ್ಟೇ 7 ಕ್ವಶನ್ಸ್ ಕೊಟ್ಟಿರ್ತಾರೆ, 4 ಕ್ವಶನ್ಸ್ ಆನ್ಸರ್ ಮಾಡ್ತಾರೆ. ಉಳಿದಂತೆ ಯಥಾ ನಿರ್ದೇಶಂ ಕುರಿತದಲ್ಲಿ ಮೊದಲಿಗೆ ಒಂದು 2 ಟಾಪಿಕ್ ಜಾಸ್ತಿ ಇತ್ತು. ಈಗ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಸಂಧಿ, ಸಮಾಸ, ಪದ ಪರಿಚಯ ಅಂದ್ರೆ ಕೃದಂತಗಳಿಂದ ಬರುವಂತದ್ದು ಪದ ಪರಿಚಯ, ಆಮೇಲೆ ಅಲಂಕಾರ ಮತ್ತೆ ಪ್ರಯೋಗ ಪರಿವರ್ತನೆ 5ಕ್ಕೆ ಸೀಮಿತ ಮಾಡಿ ಬಿಟ್ಟಿದ್ದಾರೆ. 2 ಟಾಪಿಕ್ಸ್ ಅನ್ನ ಅದರಿಂದ ತೆಗೆದಿದ್ದಾರೆ. ಇನ್ನು ಉಳಿದಂತೆ ಮೊದಲಿದ್ದ ರೀತಿಯಲ್ಲೇ ಉಂಟು. ಅನುವಾದಗಳಿಗೆ ಬಂದಾಗ ಸಂಸ್ಕೃತ ಭಾಷೆಯಲ್ಲಿ ಅನುವಾದ ಮಾಡುವಂಥದ್ದನ್ನ ಇಟ್ಕೊಂಡಿದ್ದಾರೆ, ಕನ್ನಡ ಮತ್ತು ಆಂಗ್ಲ ಭಾಷೆಯಲ್ಲಿ ಅನುವಾದ ಮಾಡುವಂಥದ್ದನ್ನ ಈ ಸಲ ಬಿಟ್ಟಿದ್ದಾರೆ. 80 ಮಾರ್ಕ್ಸ್ಗೆ ಕನ್ನಡ. ಓಕೆ, ಇವಾಗ ನೀವು ಹೇಳಿದ್ರಿ ಸಂಸ್ಕೃತದಲ್ಲೇ ಬರಿಬೇಕು ಅನ್ನುವಂಥದ್ದು ಕಂಪಲ್ಸರಿ ಇಲ್ಲ, ಕನ್ನಡದಲ್ಲೂ ಬರಿಬೋದು ಅನ್ನುವಂಥದ್ದು. ಹಾಗಾಗಿ ಅವರಿಗೆ ಹೇಳ್ಕೊಡುವಂಥ ಸಂದರ್ಭದಲ್ಲಿ ಹೇಗಿರುತ್ತೆ ಅಂತ? ಇವಾಗ ನೀವು ಸಂಸ್ಕೃತದಲ್ಲೇ ಹೇಳ್ಕೊಟ್ರೆ ಅವರು ಬರೆಯುವಂಥ ಟೈಮ್ನಲ್ಲಿ ಅವರಿಗೆ ಹೇಗೆ ಅದು ಕನ್ಫ್ಯೂಸ್ ಆಗುತ್ತಾ? ಹೇಗೆ ಅಂದ್ರೆ ಕ್ಲಾಸ್ ರೂಮ್ ಅಲ್ಲಿ ನಾವು ಎಲ್ಲ ಲ್ಯಾಂಗ್ವೇಜಸ್ ಅನ್ನ ಯೂಸ್ ಮಾಡ್ತೀವಿ ಕ್ಲಾಸಸ್ ಮಾಡ್ತಾ ಇರಬೇಕಾದ್ರೆ. ಆಲ್ಮೋಸ್ಟ್ ಹೆಚ್ಚಿನ ಮಕ್ಕಳು ಕನ್ನಡ ಅಥವಾ ಇಂಗ್ಲಿಷ್ ಅನ್ನ ಪ್ರಿಫರ್ ಮಾಡ್ತಾರೆ, ಸಂಸ್ಕೃತವನ್ನು ಪ್ರಿಫರ್ ಮಾಡುವಂಥದ್ದು ಕಮ್ಮಿ. ಹೆಚ್ಚಿನ ಮಕ್ಕಳು ಇಂಗ್ಲಿಷ್ಗೆ ಪ್ರಿಫರ್ ಮಾಡುವಂತ, ಇಂಗ್ಲಿಷ್ ಅಥವಾ ಕನ್ನಡಕ್ಕೆ ಪ್ರಿಫರ್ ಮಾಡುವಂತ ಕಾರಣ ಟೀಚ್ ಮಾಡುವಾಗಲೂ ನಾವು ಅದನ್ನೇ ಜಾಸ್ತಿ ಯೂಸ್ ಮಾಡ್ತೇವೆ. ಓಕೆ ಓಕೆ, ಕನ್ನಡದ ಪ್ರಶ್ನಾ ಪತ್ರಿಕೆಯ ಸ್ವರೂಪದಲ್ಲಿ ಏನಾದರೂ ಬದಲಾವಣೆಗಳಿದೆಯಾ ಅಂತ? ಬದಲಾವಣೆಗಳನ್ನು ಮಾಡಿಕೊಂಡಿದ್ದಾರೆ. ಈ ಹಿಂದಿನ ಪ್ರಶ್ನೆ ಪತ್ರಿಕೆ 100 ಅಂಕಗಳಿಗೆ ಇದ್ದದ್ದು ಹೌದಾದ್ರೆ, ಈ ಬಾರಿಯ ಪ್ರಶ್ನೆ ಪತ್ರಿಕೆ ಅಂದ್ರೆ ಕಳೆದ ವರ್ಷದಿಂದಲೇ ಬದಲಾದ ಸ್ವರೂಪದಲ್ಲಿ ಬಂದಿತ್ತದು. ಅದು ಈ ವರ್ಷ ಹಾಗೆ ಮುಂದುವರೆದಿದೆ. 80 ಅಂಕಕ್ಕೆ ಅದನ್ನ ಇಳಿಸಿದ್ದಾರೆ. ಮತ್ತೆ ಮಕ್ಕಳು ನಿಜವಾಗ್ಲೂ ಮನಸ್ಸು ಮಾಡಿದ್ರೆ ಫೇಲ್ ಆಗುವ ಸಾಧ್ಯತೆ ಇಲ್ಲ. ಹೌದು, ತುಂಬಾ ಕಡಿಮೆ ಅಂತಂದ್ರೆ ಸಾಧ್ಯತೆಯೇ ಇಲ್ಲ. ಪಾಸ್ ಆಗುವ ಒಂದು ಪ್ಯಾಕೇಜ್ ಇಟ್ಟುಕೊಂಡೇ ಮಾಡಿದ ಹಾಗಿದೆ. ಮಕ್ಕಳನ್ನೇ 100% ಫೋಕಸ್ ಮಾಡಿದ ಹಾಗಿರುವಂತಹ ಒಂದು ಪ್ಯಾಟರ್ನ್, ತುಂಬಾ ಸುಲಭದ್ದು. 10 ಮಾರ್ಕಿನ MCQ, ಅದು ಈ ಹಿಂದೆ ಹೇಗಿತ್ತು ಹೇಳಿದ್ರೆ ಫುಲ್ ಸೆಂಟೆನ್ಸ್ ಅಲ್ಲಿ ಆನ್ಸರ್ ಮಾಡಬೇಕು, ಒಂದು ವಾಕ್ಯದಲ್ಲಿ ಪೂರ್ತಿ ಸಂಪೂರ್ಣವಾಗಿ ಉತ್ತರಿಸಬೇಕು ಅಂತಿತ್ತು. ಈ ಸಲ ಹಾಗಿಲ್ಲ, ಜಸ್ಟ್ ಒಂದು ಆನ್ಸರ್ ಅಲ್ಲಿ ಇದೆ. MCQ ಅದು ಬಹು ಆಯ್ಕೆ, ಅಲ್ಲಿದೆ 4 ಆನ್ಸರ್, ಒಂದನ್ನು ಹೆಕ್ಕಿ ಬರೆದ್ರೆ ಆಯ್ತು. ಒಂದು ವೇಳೆ ಆನ್ಸರ್ ಮರ್ತು ಹೋದ್ರು ಅಲ್ಲಿದೆ, ಅದು ತೋರಿಸಿ ಕೊಡ್ತದೆ, ಆನ್ಸರ್ ಅನ್ನು ಹೆಕ್ಕಿಕೊಂಡು ಬರೆದ್ರೆ ಆಯ್ತು. ಅಂತದ್ದು 10 ಕ್ವಶನ್ಸ್ಗಳು ಇರ್ತದೆ. ಅದು ಪದ್ಯ, ಗದ್ಯ ಮತ್ತು ದೀರ್ಘ ಗದ್ಯ ಅಂತಿದೆ ನಮ್ಮಲ್ಲಿ ಕನ್ನಡದಲ್ಲಿ. ಅದು 3 ಸೇರಿಕೊಂಡು ಇರುವಂತದ್ದು. ಆ ನಂತರದಲ್ಲಿ 5 ಪ್ರಶ್ನೆಗಳು ಫಿಲ್ ಇನ್ ದ ಬ್ಲಾಂಕ್ಸ್ ಅಂದ್ರೆ ಬಿಟ್ಟ ಪದವನ್ನು ಬರೆಯುವಂಥದ್ದು. ಅದು ಕೂಡ ಎಷ್ಟು ಸುಲಭ ಮಾಡಿಕೊಟ್ಟಿದ್ದಾರೆ ಅಂತಂದ್ರೆ, ಈ ನಮ್ಮ ಪ್ರೈಮರಿಯಲ್ಲಿ ಕೊಟ್ಟ ಹಾಗೆ 5 ಪ್ರಶ್ನೆಗಳು ಗದ್ಯ ಭಾಗದಿಂದಲೇ ಬರ್ತದೆ. ಅದು 5 ಪ್ರಶ್ನೆಗಳು, ಆ ಪ್ರಶ್ನೆಗಳಿಗೆ ಮೇಲೆ ಆನ್ಸರ್ ರೆಡಿ ಇದೆ, ಅದನ್ನು ಹೆಕ್ಕಿಕೊಂಡು ನೋಡಿಕೊಂಡು ಬರೆದ್ರಾಯ್ತು. ಬರೀ ಫಿಲ್ ಇನ್ ದ ಬ್ಲಾಂಕ್ಸ್ ಅಲ್ಲ, ಅಲ್ಲಿ ಆನ್ಸರ್ ಇದೆ, ಅದನ್ನು ಹೆಕ್ಕಿಕೊಂಡು ಬರೆದ್ರಾಯ್ತು ಅಷ್ಟೇ. ಇನ್ನು ಹೊಂದಿಸಿ ಬರೆ, ಅದು ಕೂಡ ಇದು ಎಲ್ಲ ಸಾಧಾರಣ ಈಗ ಪ್ರೈಮರಿಯಲ್ಲಿ ಯಾವ ರೀತಿ ಅವರು ಓದಿಕೊಂಡು ಬಂದಿದ್ದಾರೋ ಆ ತರ ಬದಲಾದ ಪ್ಯಾಟರ್ನ್ ತುಂಬಾ ಮಕ್ಕಳಿಗೆ ಫೇವರ್ ಆಗಿ ಇರುವಂತದ್ದು. 5 ಮಾರ್ಕಿನ ಫಿಲ್ ಇನ್ ದ ಬ್ಲಾಂಕ್ಸ್ ತುಂಬಾ ಈಸಿಯಲ್ಲಿ ಅವರು ಬರೀಲಿಕ್ಕೆ ಆಗ್ತದೆ. ಇನ್ನೊಂತಂದ್ರೆ ಇದು ಯಾಕೆ ಹೀಗೆ ಕೊಟ್ಟಿದ್ದಾರೆ ಅಂತಂದ್ರೆ, ಬರೆಯುವ ಪ್ರಮಾಣ ಅಲ್ಲಿ ಮುಂದಕ್ಕೆ ಏನು ಕ್ವಶನ್ಸ್ ನೇರವಾಗಿ ಅವರು ಬರೀಬೇಕು, ಲಾಂಗ್ ಆನ್ಸರ್, ಆಮೇಲೆ ಸಂದರ್ಭ ನಮ್ಮಲ್ಲಿದೆ, ಸಂದರ್ಭ ಸಹಿತ ಉತ್ತರಿಸುವಂಥದ್ದು, ಗಾದೆ ಮಾತುಗಳನ್ನು ಎಕ್ಸ್ಪ್ಲನೇಷನ್ ಕೊಡುವಂಥದ್ದು, ಅದೆಲ್ಲವನ್ನು ಕಡಿಮೆ ಮಾಡಿದ್ದಾರೆ. ಅದೆಲ್ಲ ಕಡಿಮೆ ಮಾಡಿ ಈ ತರದ ಪ್ಯಾಟರ್ನ್ ಅನ್ನು ಕೊಟ್ಟಿರೋದ್ರಿಂದಾಗಿ ಮಕ್ಕಳಿಗೆ ಪಾಸ್ ಆಗ್ಲಿಕ್ಕೆ ಏನು ತೊಂದರೆ ಇಲ್ಲ ಅಂತ. ಹಾಗಾಗಿ ಮುಂದಕ್ಕೆ 2-3 ವಾಕ್ಯಗಳಲ್ಲಿ ಉತ್ತರಿಸುವಂಥದ್ದು, ಪದ್ಯ, ಗದ್ಯ, ದೀರ್ಘ ಗದ್ಯದ ಸಪರೇಟ್ ಆಗಿ ಇದೆ. ಅದು ಅದರಲ್ಲಿ ಎಲ್ಲವೂ ಪ್ರಮಾಣ ಕಡಿಮೆ ಮಾಡಿದ್ದಾರೆ ಅಂತ. ಪ್ರಶ್ನೆಗಳನ್ನು ಮೊದಲು ಜಾಸ್ತಿ ಬರಿಬೇಕಾಗಿತ್ತು, ಈ ಸಲ ಈಗ ಕಡಿಮೆ. ಮೊದಲು 3 ಗಂಟೆಗೆ ಉತ್ತರಿಸಬೇಕಾಗಿತ್ತು, 3 ಗಂಟೆ ಸಮಯ, ಈಗ 2:45ಕ್ಕೆ ಬರೆದು ಮುಗಿಸ್ಲಿಕ್ಕೆ ಆಗ್ತದೆ. ಅದರಲ್ಲೂ ಕೂಡ 80 ಮಾರ್ಕಿನಲ್ಲಿ 20 ಮಾರ್ಕು MCQ, ಬಹು ಆಯ್ಕೆ, ಹೊಂದಿಸಿ ಬರೆ, ಬಿಟ್ಟ ಪದ ಇರುವುದರಿಂದಾಗಿ ಅವರಿಗೊಂದು 5 ಮಿನಿಟ್ಸ್ ಎಲ್ಲ ಅಷ್ಟು ಬರೆದಾಗ್ತದೆ. ಉಳಿದ 60 ಮಾರ್ಕಿಗೆ ಅವರಿಗೆ ಅಷ್ಟು ಟೈಮ್ ಸಿಗ್ತದೆ ಬರೀಲಿಕ್ಕೆ. ಹಾಗಾಗಿ ಆರಾಮದಲ್ಲಿ ಕೂತು ಬರೀಲಿಕ್ಕೆ ಆಗ್ತದೆ. ಮೊದಲೊಂದು ಟೈಮಲ್ಲಿ ಹೇಗಿತ್ತು ಅಂತಂದ್ರೆ 100 ಮಾರ್ಕಿಗೆ ಬರೆಯುವಾಗ 3 ಗಂಟೆ ಸಾಲದು,
ಬರೆದು ಕೈ ಸೋಲ್ತದೆ ಅಂತ ಅನ್ನೋ ಕಂಪ್ಲೇಂಟ್ ಸಾಧಾರಣವಾಗಿ ಮಕ್ಕಳದ್ದು ಅದೇ ಇತ್ತು. ಆದರೆ ಈಗಲ್ಲ, ಬದಲಾದ ಈ ಪ್ರಶ್ನೆ ಪತ್ರಿಕೆ ಮಕ್ಕಳಿಗೆ ತುಂಬ ಹೆಲ್ಪ್ ಆಗುವ ಹಾಗೆ ಇದೆ. ಆಲೋಚನೆ ಮಾಡಿ ಬರಲಿಕ್ಕೆ ಬೇಕಾದಷ್ಟು ಸಮಯ ಇದ್ದ ಹಾಗಿದೆ. ಆ ನಂತರ ಸಂದರ್ಭವೂ ಕೂಡ ಹಾಗೆ, ಪ್ರಶ್ನೆಗಳ ಆಯ್ಕೆ ಜಾಸ್ತಿ ಇದೆ ಅವರಿಗೆ, ಬರೀಲಿಕ್ಕೆ ಕಡಿಮೆ. 5-6 ವಾಕ್ಯಗಳಲ್ಲೂ ಕೂಡ ಹಾಗೆ ಅದನ್ನು ಒಂದು ಪ್ಯಾರಾಗ್ರಾಫ್ ಕೊಟ್ಟು, ಪದ್ಯದ ಒಂದು ಪ್ಯಾರಾಗ್ರಾಫನ್ನು ಕೊಟ್ಟು ಅದರಿಂದ ಪ್ರಶ್ನೆಗಳನ್ನು ಕೊಟ್ಟು ಬರೆಯುವಂಥದ್ದು, ಅದು ಇನ್ನೂ ಕೂಡ ತುಂಬ ಸರಳೀಕೃತಗೊಳಿಸಿದಂತಹ ಒಂದು ವಿಧಾನ ಅಂತ ಅನ್ನುವಂಥದ್ದು. ಕಳೆದ ವರ್ಷದ ಈ ಹಿಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ ಭಾವಾರ್ಥವನ್ನು ಕೊಡುವಂಥದ್ದಿತ್ತು. ಅದು ಮಕ್ಕಳಿಗೆ ಕಬ್ಬಿಣದ ಕಡಲೆ. ಅಂದರೆ 5 ಮಾರ್ಕಿನ ಒಂದು ತುಂಬ ಡೀಟೇಲ್ ಆಗಿ 1-1.5 ಪೇಜು ಬರಿಬೇಕಾಗಿತ್ತು. ಈಗಿನ ಮಕ್ಕಳಿಗೆ ಬರೆಯುವ ಒಂದು ಚಾಕಚಕ್ಯತೆ ಇಲ್ಲದೇ ಇರೋದ್ರಿಂದಾಗಿ ಅದು ತುಂಬಾನೇ ಕಷ್ಟ. ನಾವು ಎಷ್ಟು ಹೇಳಿದ್ರು ಕೂಡ ಅದನ್ನು ಅವರು ರೀಚ್ ಆಗುದೇ ಇಲ್ಲ, ಅಷ್ಟು ಕಷ್ಟ ಇತ್ತು. ಅದನ್ನು ಆ ಪ್ಯಾಟರ್ನ್ ಅನ್ನು ಬಿಟ್ಟಿದ್ದಾರೆ. ಅದು ಇಲ್ಲವೇ ಇಲ್ಲ. 5 ಮಾರ್ಕಿನ ಆ ಒಂದು ಭಾವಾರ್ಥ ಇಲ್ಲ. ಅದರ ಬದಲಿಗೆ ಉಳಿದ ಪ್ರಶ್ನೆಗಳನ್ನು ಈಸಿಯಾಗಿ ಅವರಿಗೆ ಏನು ಬರೀಬಹುದು ಅದು ಆ ಪ್ರಶ್ನೆಗಳನ್ನು ಸೇರಿಸಿಕೊಂಡಿದ್ದಾರೆ. ಇನ್ನುಳಿದಂತೆ ಭಾಷಾಭ್ಯಾಸದಲ್ಲಿಯೂ ಕೂಡ ಹಾಗೆ ಮಕ್ಕಳಿಗೆ ಕಷ್ಟ ಆಗ್ಬೋದು ಅಂತೇಳಿ ಹೇಳಿ ಈ ಹಿಂದೆ 12 ಮಾರ್ಕಿನ ಗ್ರಾಮರ್ ಏನು ಭಾಷಾಭ್ಯಾಸದಿಂದ ಅರ್ಥವನ್ನು, ಸಮಾನಾರ್ಥವನ್ನು, ನಾನಾರ್ಥಗಳು ಅಥವಾ ತತ್ಸಮ ತದ್ಭವ ಆ ಥರದ ಗ್ರಾಮರ್ ಏನಿದೆಯೋ ಅದು 12 ಮಾರ್ಕಿಗೆ ಇರ್ತಿತ್ತು. ಈ ಸಲದ 8 ಮಾರ್ಕಿಗೆ ಇಳಿದಿದೆ. ಅದನ್ನು ಕಡಿಮೆ ಮಾಡಿದ್ದಾರೆ. ಒಳಗಡೆ ಇಂಟರ್ನಲ್ ಚಾಯ್ಸಸ್ ಕೂಡ ಜಾಸ್ತಿ ಕೊಟ್ಟಿರೋದ್ರಿಂದಾಗಿ ಮಕ್ಕಳಿಗೆ ಒಂದು ಗೊತ್ತಿಲ್ಲ, ಇನ್ನೊಂದು ಬರೀಲಿಕ್ಕೆ ಅವಕಾಶ ಇದೆ ಅಂತ. ಹಾಗೆ ಇನ್ನು ಮುಂದಕ್ಕೆ ಪ್ರಬಂಧದ ಸ್ವರೂಪ ಹಾಗೆ ಉಳ್ಕೊಂಡಿದೆ. ಪ್ರಬಂಧವನ್ನು ಕೊಟ್ಟಿದ್ದಾರೆ. ಅದು ಕೂಡ ಮಾರ್ಕ್ 5 ಮಾರ್ಕಿಗಿಂತ 4 ಮಾರ್ಕಿಗೆ ಇಳಿಸಿದ ಕಾರಣ ಮಕ್ಕಳಿಗೆ 5 ಮಾರ್ಕಿಗೆ ಅಂತ ಇರುವಾಗ ಭಾರಿ ಸಮಸ್ಯೆ ಆಗ್ತಾ ಇತ್ತು. 5 ಮಾರ್ಕಿಗೆ ಎಷ್ಟು ಪೇಜ್ ಬರೀಬೇಕು, ಎಷ್ಟು ಪೇಜ್ ಬರೆದ್ರೆ ಸಾಲುದಿಲ್ಲ, ನನಗೆ 5ಕ್ಕೆ 5 ಮಾರ್ಕ್ ಸಿಗುವುದಿಲ್ಲ ಪ್ರಬಂಧಕ್ಕೆ ಅಂತ. ಈಗ 80ಕ್ಕೆ 80 ಸ್ಕೋರ್ ಮಾಡುವವರಿಗೆ ತುಂಬ ಸುಲಭ ಅಂತಂದರೆ ಪ್ರಬಂಧಕ್ಕೆ 4 ಮಾರ್ಕ್ ಕೊಟ್ಟಿರುವಂಥದ್ದು. ಸಾಧಾರಣವಾಗಿ 1.5 ಪೇಜಿನಿಂದ 2 ಪುಟದ ಒಳಗಡೆ ಅವರು ಬರೆದ್ರೆ ಸಾಕಾಗ್ತದೆ. ಸ್ವಲ್ಪ ಕ್ವಾಲಿಟಿ ಮತ್ತು ಕ್ವಾಂಟಿಟಿ ಸೇರಿಸಿಕೊಂಡು ಹಾಗೆ ಬರೆದ್ರೆ ಸಾಕಾಗ್ತದೆ. ಇನ್ನುಳಿದಂತೆ ಮಕ್ಕಳಿಗೆ ತುಂಬ ಕಷ್ಟ ಆಗ್ತಾ ಇದ್ದದ್ದು ಗಾದೆ ಮಾತುಗಳನ್ನು ವಿಸ್ತರಿಸುವಂಥದ್ದು. ಗಾದೆ ಮಾತಿನ ಆ ಗಾದೆ ಮಾತು ಏನುಂಟು ಅದುವೇ ಅವರಿಗೆ ಅರ್ಥ ಆಗುದಿಲ್ಲ. ನಾವು ಯಾವನವನ್ನ ಹೇಳಿದ್ರು ಕೂಡ ಅದು ಇರುವ ವಿಷಯ ಒಂದು, ಅವರದನ್ನು ಅರ್ಥ ಮಾಡಿಕೊಂಡು ಬರೆಯುವ ವಿಷಯ ಒಂದು ಸ್ವಾರಸ್ಯಕರವಾಗಿರ್ತಾ ಇತ್ತು. ಆದ್ರೆ ಅರ್ಥ ಆಗುದಿಲ್ಲ ಅಂತ ಈಗ ಮಕ್ಕಳಿಗೆ ಅದನ್ನು ಅರ್ಥ ಮಾಡಿಕೊಳ್ಳೋ ಕೆಪಾಸಿಟಿ ಈಸಿಯಾಗಿಯೇ ಇರುತ್ತದೆ. ತುಂಬಾ ನಾವು ನಿತ್ಯವೂ ಮಾತನಾಡುವ ಭಾಷೆಯೇ ಮಾತನಾಡುವಂತಹ ಗಾದೆಗಳು ಇರುವಂತದ್ದು. ಆದ್ರೆ ಅವರಿಗೆ ಅರ್ಥ ಆಗುದಿಲ್ಲ ಅಂತ, ಹಾಗಾಗಿ ಅದನ್ನು ಬಿಟ್ಟಿದ್ದಾರೆ. ಆ 4 ಮಾರ್ಕ್ ಇಲ್ಲವೇ ಇಲ್ಲ. ಮತ್ತೆ ಉಳಿದಂತೆ ಅದಕ್ಕೆ ಬೇರೆ ಉಳಿದದೆಲ್ಲ ಕೊಟ್ಟಿದ್ದಾರಲ್ಲ, MCQ ಆ ಥರ ಕೊಟ್ಟಿರೋದ್ರಿಂದಾಗಿ ಅವರಿಗೆ ಸುಲಭ ಆಗಿದೆ. ಇನ್ನು ಉಳಿದಂತೆ ಪತ್ರಲೇಖನ ಕೊನೆಯದಾಗಿ ಸುಲಭದಲ್ಲಿ ಮಾರ್ಕ್ಸ್ ತಗೊಳ್ಬಹುದಾದಂತ ಇನ್ನೊಂದು ವಿಧಾನ ಅದು. ಅದರಲ್ಲೂ ಕೂಡ ಮಕ್ಕಳು ತಪ್ಪುದು ಅಡ್ರೆಸ್ ಬರೆಯುವಾಗ ತಪ್ಪುತ್ತಾರೆ. ಯಾವ ಅಡ್ರೆಸ್ ಬರೀಬೇಕು ಅಂತೇಳಿ ಗೊತ್ತಿಲ್ಲ, ಹೇಗೆ ಬರಿಬೇಕು ಅಂತೇಳಿ ಗೊತ್ತಿಲ್ಲ. ಅದು ಇನ್ನು ಎಷ್ಟು ಸಿಂಪ್ಲಿಫೈ ಮಾಡಿದ್ದಾರೆ ಅಂತಂದ್ರೆ, ಅಡ್ರೆಸ್ ನೀವು ಈ ಅಡ್ರೆಸ್ಗೆ ಬರೀಬೇಕು ಅಂತೇಳಿ ಅವರೇ ಕೊಟ್ಟಿದ್ದಾರೆ. ಅದನ್ನು ನೋಡಿಕೊಂಡು ಬಂದರೆ ಸುಲಭದಲ್ಲಿ ಎಂಥವನಿಗಾದ್ರೂ 4 ಮಾರ್ಕ್ ತಗೊಳ್ಳಿಕ್ಕೆ ಆಗ್ತದೆ. ಸೊ ಒಟ್ಟಿನಲ್ಲಿ ಈ ಪ್ರಶ್ನೆ ಪತ್ರಿಕೆಯ ಸ್ವರೂಪ PUCಯಲ್ಲಿ ಬದಲಾವಣೆ ಏನು ಮಾಡಿಕೊಂಡಿದ್ದಾರೋ ಮಕ್ಕಳ ಹಿತದೃಷ್ಟಿಯಿಂದಲೇ ಮಾಡಿರುವಂಥದ್ದು ಅನ್ನುವಂಥದ್ದು 100ಕ್ಕೆ 100 ಸತ್ಯ. ಯಾಕೆ ಹೇಳಿದ್ರೆ ಫೇಲ್ ಆಗುವ ಸಾಧ್ಯತೆ ಇಲ್ಲ. ಮತ್ತೆ ಬೇಕು ಅಂತಲೇ ಫೇಲೇ ಆಗ್ತೇವೆ ಅಂತ ಅನ್ನುವವರಿಗೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಹಾಗೆ ಅಷ್ಟು ಸುಲಭದ ಸ್ವರೂಪ ನಮ್ಮಲ್ಲಿ ಕನ್ನಡದಲ್ಲಿ ಇದೆ. ಬದಲಾವಣೆಗಳನ್ನ ಮಾಡಿದ್ರು ಕೂಡ ಈಸಿಯಾಗಿ ಕೊಟ್ಟಿದ್ದಾರೆ ಅಂತ. ಈ ಬಾರಿ ಲ್ಯಾಂಗ್ವೇಜ್ ಅಲ್ಲಿ ಕನ್ನಡದಲ್ಲಿ ತುಂಬಾ ಈಸಿಯಾಗಿ ಕೊಟ್ಟಿದ್ದಾರೆ. ಆ ದೃಷ್ಟಿಯಿಂದಲೇ ಕಳೆದ ಸಲ ನಮ್ಮಲ್ಲಿ 10 ಮಂದಿ 80ಕ್ಕೆ 80 ತಗೊಂಡು 100ಕ್ಕೆ 100 ತಗೊಂಡಿದ್ದಾರೆ. ಫುಲ್ ಸ್ಕೋರ್ ಮಾಡ್ಲಿಕ್ಕೆ ಆಗಿದೆ ತುಂಬಾ ಮಕ್ಕಳಿಗೆ. ಕೆಲವು ವರ್ಷಗಳ ಇತಿಹಾಸ ಅದು. ಅಂದ್ರೆ 100ಕ್ಕೆ 100 ಸ್ಕೋರ್ ಮಾಡ್ಲಿಕ್ಕೆ ಅಷ್ಟು ಸುಲಭ ಇಲ್ಲ ಕನ್ನಡದಲ್ಲಿ. ಏನಾದ್ರೂ ಸಣ್ಣ ಕೊರತೆ ಇರ್ತದೆ ಇದರಲ್ಲಿ. ಪ್ರಬಂಧ ಸಾಕಾಗ್ಲಿಲ್ಲ, ಇನ್ನು ಬರೆಯುವುದಾಗಿತ್ತು ಅಂತ 1 ಮಾರ್ಕ್ ಮೈನಸ್ ಮಾಡೋದು ಇದ್ದೇ ಇತ್ತು. ಭಾವಾರ್ಥದಲ್ಲಿ 1 ಮಾರ್ಕ್ ಮೈನಸ್ ಮಾಡೋದು ಇದ್ದೇ ಇತ್ತು. 98 ಹೈಯೆಸ್ಟ್ ಅಂದ್ರೆ 98, 99, 100 ಇಲ್ಲ. ಆದ್ರೆ ಈಗ ಹಾಗಲ್ಲ. ಮಕ್ಕಳು ಮನಸ್ಸು ಮಾಡಿದ್ರೆ ಸುಲಭದಲ್ಲಿ 100ಕ್ಕೆ 100 ತಗೊಳ್ಬಹುದಾದ ಸಾಧ್ಯತೆಗಳು ಇರುವಂತಹ ಸ್ವರೂಪವನ್ನು ಕೊಟ್ಟಿರೋದ್ರಿಂದಾಗಿ ಮಕ್ಕಳದ್ರ ಪ್ರಯೋಜನವನ್ನು ಪಡ್ಕೊಳ್ಬೇಕು ಅನ್ನುವಂಥದ್ದು ನಮ್ಮ ಅಪೇಕ್ಷೆ. ಓಕೆ, ಇಂಗ್ಲಿಷ್ ಪ್ರಶ್ನೆ ಪತ್ರಿಕೆಯನ್ನ ನೋಡೋದು ಅಂತ ಇದ್ರೆ ಏನಾದ್ರೂ ಬದಲಾವಣೆಗಳನ್ನ ಮಾಡಿದ್ದಾರೆ. ಕೆಲವೆಲ್ಲ ಡಿಲೀಟ್ ಮಾಡಿದ್ದಾರೆ. ಮತ್ತೆ ಈಗ ಹೇಗೆ ಅಂದರೆ ದೇವ್ ಡಿವೈಡೆಡ್ ದ ಹೋಲ್ ಕ್ವೆಶ್ಚನ್ ಪೇಪರ್ ಇಂಟು ಪಾರ್ಟ್ A, B, C, D, E. ಸೊ ಪಾರ್ಟ್ A ಅದರಲ್ಲಿ ಹೇಗೆ ಅಂತ ಹೇಳಿದ್ರೆ ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ಸ್ ಇರುವಂಥದ್ದು. ಮತ್ತು 10 ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ಸ್ ಇದೆ. ಸೊ ಮಕ್ಕಳು ಟೆಕ್ಸ್ಟ್ ಬುಕ್ ಓದಿದ್ರೆ ಇಲ್ಲಿರೋ ಚಾಯ್ಸಸ್ ನೋಡ್ಕೊಂಡು ಈಸಿಲಿ ಅವ್ರು ಆನ್ಸರ್ ಮಾಡಿ 10 ಔಟ್ ಆಫ್ 10 ತಗೊಳ್ಬೋದು ಅದರಲ್ಲಿ. ನೆಕ್ಸ್ಟ್ ಇರೋದೇನಂತ ಹೇಳಿದ್ರೆ ರೈಟ್ ಫಾರ್ಮ್ಸ್ ಆಫ್ ದ ವರ್ಬ್ಸ್. ಅದು ಕೂಡ ಹಾಗೆ ಫಿಲ್ ಇನ್ ದ ಬ್ಲಾಂಕ್ಸ್ ಇದ್ರು ದೇ ಹ್ಯಾವ್ ದ ವರ್ಬ್ ದೇರ್. ಓನ್ಲಿ ಥಿಂಗ್ ಇಸ್ ದಟ್ ದೇ ಹ್ಯಾವ್ ಟು ಜಸ್ಟ್ read it and find the tense of it and answer it.
ಸೊ ಹಾಗೆ ಮತ್ತೆ ನೆಕ್ಸ್ಟ್ ಇದರಲ್ಲಿ ಇರೋದು ನೆಕ್ಸ್ಟ್ ಫಿಲ್ ಇನ್ ದ ಬ್ಲಾಂಕ್ಸ್ ಏನಂದ್ರೆ ಅಪ್ರೋಪ್ರಿಯೇಟ್ ಎಕ್ಸ್ಪ್ರೆಷನ್ಸ್. ಅಲ್ಲೂ ಕೂಡ ಹಾಗೆ ಬ್ರಾಕೆಟ್ಸ್ ಅಲ್ಲಿ ಚಾಯ್ಸ್ ಕೊಟ್ಟಿರ್ತಾರೆ, ಅದರಿಂದ ಜಸ್ಟ್ ಹೆಕ್ಕಿ ಅವರು ಆನ್ಸರ್ ಮಾಡಬೇಕಾಗಿರುವಂಥದ್ದು. ಮತ್ತೆ ಇನ್ನೊಂದು ಪ್ರೋನೌನ್ಸ್ ಇರುವಂಥದ್ದು 13ನೇ ಪ್ರಶ್ನೆ ಪ್ರೋನೌನ್ಸ್ ಅಂತ. ಅದರಲ್ಲಿ ಹೇಗೆ ಅಂತ ಹೇಳಿದ್ರೆ ಪ್ಯಾಸೇಜ್ ಕೊಟ್ಟಿರ್ತಾರೆ, ಪ್ರೋನೌನ್ಸು ಕೊಟ್ಟಿರ್ತಾರೆ, ಅದಕ್ಕೆ ಸಂಬಂಧಪಟ್ಟ ನೌನ್ಸ್ ಕೂಡ ಕೊಟ್ಟಿರ್ತಾರೆ. ಅದನ್ನ ಜಸ್ಟ್ ಅವರು ಪ್ರೋನೌನ್ಸ್ ಕಾಲಮ್ ಏನ ಬರೆದು ಅದರ ಕರೆಸ್ಪಾಂಡಿಂಗ್ ಆನ್ಸರ್ ಅದರ ಎದುರುಗಡೆ ಬರೆದ್ರೆ ಆಯ್ತು. ಇಟ್ಸ್ ವೆರಿ ಈಸಿ ಫಾರ್ ದೆಮ್. ಮತ್ತೆ ಪಾರ್ಟ್ ಬಿ ಅಲ್ಲಿ ಇಟ್ಸ್ ಕಂಪ್ಲೀಟ್ಲಿ ಟೆಕ್ಸ್ಚುಯಲ್. ಸೊ ಪಾರ್ಟ್ ಬಿ ನ 3 ಇದರಲ್ಲಿ ಸೆಕೆಂಡ್, ಥರ್ಡ್ ಮತ್ತೆ ಫೋರ್ತ್ ಮೇನ್ ಆಗಿ ಡಿವೈಡ್ ಮಾಡಿದ್ದಾರೆ. ಫಸ್ಟ್ ಮೇನ್ ಹೇಗೆ ಅಂತ ಹೇಳಿದ್ರೆ ಇಟ್ಸ್ ಫಾರ್ 2 marks. 2 marks ಕ್ವೆಶ್ಚನ್ಸ್, 3 2 marks ಕ್ವೆಶ್ಚನ್ಸ್ನ ಬರೀಬೇಕು. ಸೊ ಇಟ್ಸ್ ನಾಟ್ ವೆರಿ ಲೆಂದಿ. ಇಟ್ಸ್ ಓನ್ಲಿ ದಟ್ ಆಸ್ ಪರ್ ಇಟ್ಸ್ ಫಾರ್ 2 marks ಓನ್ಲಿ 2 points ಅಥವಾ 2 ವರ್ಡ್, ದಟ್ಸ್ ಮೋರ್ ದೆನ್ ಇನಫ್. ಅಲ್ಲಿ ತುಂಬ ಉದ್ದ ಆನ್ಸರ್ ಬರೀಬೇಕಂತಿಲ್ಲ, ಬಟ್ ದೇ ಶುಡ್ ಬಿ ಸ್ಪೆಸಿಫಿಕ್ ವಿತ್ ದ ಆನ್ಸರ್ಸ್. ದೆನ್ ನೆಕ್ಸ್ಟ್ ಬರುವಂಥದ್ದು 3 marks ಕ್ವೆಶ್ಚನ್ಸ್. ಅಲ್ಲಿ ಹೇಗೆ ಅಂತ ಹೇಳಿದ್ರೆ 4 ಕ್ವೆಶ್ಚನ್ಸ್ ಬರೀಬೇಕು. ಮೊದಲು ಈ 2, 3 ಮತ್ತು 4 marks ಕಾನ್ಸೆಪ್ಟ್ ಇರಲಿಲ್ಲ. ಮೊದಲು ಬರೀ 4 marks ಆ್ಯಂಡ್ 6 marks ಕಾನ್ಸೆಪ್ಟ್ ಮಾತ್ರ ಇತ್ತು. ಈಗ ಈ ವರ್ಷದಿಂದ 2 marks, 3 marks ಆ್ಯಂಡ್ 4 marks ಅಂತ ಕೊಟ್ಟಿದ್ದಾರೆ. ಸೊ ಈಗ ಏನಾಗಿದೆ ಅಂದರೆ ಟೆಕ್ಸ್ಚುಯಲ್ ಇದ್ರೂ ಕೂಡ ಬರೆಯೋದು ಕಮ್ಮಿ ಆಗಿದೆ. ಲಾಸ್ಟ್ ಮೊದಲೆಲ್ಲ ಹೇಗೆ ಅಂತ 6, ಅದಕ್ಕಿಂತ ಹಿಂದಿನ ವರ್ಷ 8 ಕ್ವೆಶ್ಚನ್ಸಿಗೆ ಅವ್ರು ಆನ್ಸರ್ ಮಾಡಬೇಕಿತ್ತು 4 marks ಇದು. ಈಗ ಲಾಸ್ಟ್ ಇಯರ್ ಅದು 6 ಕೇಳಿತ್ತು, ಈ ವರ್ಷ ಅದು 4ಗೆ ಇಳಿದಿದೆ. ಕಮ್ಮಿ ಆಗಿದೆ 3 marks ಇದು. 3 marksಗೆ ಮಾರ್ಕ್ಸ್ ಕೂಡ ಕಮ್ಮಿ ಆಗಿದೆ. ಇನ್ನೊಂದು 6 marks ಇದ್ದದ್ದು ಇಲ್ಲ, ಈಗ ಅದು 4 marksಗೆ ಆಗಿದೆ. ಸೊ ಹಾಗೆ 3 marks ಇದು 4 ಕ್ವೆಶ್ಚನ್ಸ್ ಬರೀಬೇಕು. ಚಾಯ್ಸ್ ಇದೆ ಅವರಿಗೆ. ಸೊ ಇಂಟರ್ನಲ್ ಚಾಯ್ಸ್ ಅದರ ಇದ್ದ ಕಾರಣ ಅವರಿಗೆ ಯಾವುದು ಬೇಕು ಅದನ್ನ ಚೂಸ್ ಮಾಡಿ ಬರಿಬಹುದು. ಬಟ್ ಏನಂದ್ರೆ ಇಟ್ ಶುಡ್ ಬಿ ಟು ದ ಪಾಯಿಂಟ್. ದೇ ನೀಡ್ ನಾಟ್ ಡ್ರ್ಯಾಗ್ ಎವ್ರಿಥಿಂಗ್. ಸೊ ಟು ದ ಪಾಯಿಂಟ್ ಇದ್ರೆ ಏನಾಗ್ತದೆ ಅಂತ ಹೇಳಿದ್ರೆ ಗ್ರಾಮ್ಯಾಟಿಕಲ್ ಮಿಸ್ಟೇಕ್ಸ್ ರೆಡ್ಯೂಸ್ ಆಗ್ತದೆ ಮಕ್ಕಳದ್ದು. ಸೊ ಅವಾಗ ದೇ ಕ್ಯಾನ್ ಸ್ಕೋರ್ ಗುಡ್ ಮಾರ್ಕ್ಸ್. ಸೊ ಸುಮ್ಮನೆ ಇಫ್ ದೇ ಕೀಪ್ ಜಸ್ಟ್ ಬೀಟಿಂಗ್ ಅರೌಂಡ್ ದ ಬುಷ್ ಏನಾಗ್ತದೆ ಅಂತ ಹೇಳಿದ್ರೆ ಅಲ್ಲಿ ಅವರಿಗೆ ಮಾರ್ಕ್ಸ್ ಫುಲ್ ಬರೋದಿಲ್ಲ. ಸೊ ಇಫ್ ದೇ ರೈಟ್ ಇಟ್ ಟು ದ ಪಾಯಿಂಟ್, ಸೊ ದೇ ಕ್ಯಾನ್ ಸ್ಕೋರ್ 3 marks there. ತುಂಬಾ ಬರ್ಕೊಂಡ್ರೆ ಟೈಮು ವೇಸ್ಟ್ ಆಗುತ್ತೆ. ಟೈಮು ವೇಸ್ಟ್. ಸೊ ಬೇಸಿಕಲಿ ಫಸ್ಟ್ ಅವರಿಗೆ ಕ್ವೆಶ್ಚನ್ ಪೇಪರ್ ಸಿಕ್ಕಿದ ತಕ್ಷಣ ಅವ್ರು ಅದನ್ನ ಟೈಮ್ ಮ್ಯಾನೇಜ್ಮೆಂಟ್ ನ ಮಾಡ್ಕೊಳ್ಬೇಕು. ಇಷ್ಟು ಟೈಮಲ್ಲಿ ನಾನು ಇಷ್ಟನ್ನು ಮುಗಿಸ್ಬೇಕು ಅಂತ. ಗ್ರಾಮ್ಯಾಟಿಕಲ್ ಪಾರ್ಟ್ ನ ಫಸ್ಟ್ ಅವ್ರು ಮುಗಿಸಿ ಮತ್ತೆ ಟೆಕ್ಸ್ಚುಯಲ್ ಪಾರ್ಟಿಗೆ ಅವ್ರು ಜಾಸ್ತಿ ಇಂಪಾರ್ಟೆನ್ಸ್ ಕೊಟ್ಟರೆ ದೇ ವಿಲ್ ಹ್ಯಾವ್ ಲಾಟ್ ಆಫ್ ಟೈಮ್ ಅಂಡ್ ದೇ ಕ್ಯಾನ್ ಕಂಪ್ಲೀಟ್ ದ ಪೇಪರ್ ವಿದಿನ್ 3 hours. ಅಂಡ್ ಓವರ್ ದಟ್ ಅವ್ರು ಅದನ್ನ ಚೆಕ್ ಕೂಡ ಮಾಡಬಹುದು. ಸೊ ಮತ್ತೆ ನೆಕ್ಸ್ಟ್ ಇರುವಂತದ್ದು 4 marks ಕ್ವೆಶ್ಚನ್ಸ್. ಅಲ್ಲೂ ಕೂಡ ಅವರಿಗೆ ಜಸ್ಟ್ 3 ಆನ್ಸರ್ ಮಾಡಬೇಕಿರುವಂಥದ್ದು, 3 ಆನ್ಸರ್ ಮಾಡ್ಲಿಕ್ಕಿರುವಂಥದ್ದು. ಸೊ ನಾನು ಇಲ್ಲಿ ಒಂದು ಅಡ್ವೈಸ್ ಮಾಡೋದು ಏನಂತ ಹೇಳಿದ್ರೆ ಮಕ್ಕಳಿಗೆ 3 marks ಅಥವಾ 4 marks ಆನ್ಸರ್ಸ್ ನೀವು ಬರೆಯುವಾಗ ವಾಟ್ ಯು ಹ್ಯಾವ್ ಟು ಡೂ ಇಸ್ ಯು ವಿಲ್ ಹ್ಯಾವ್ ಟು ಅಂಡರ್ಲೈನ್ ದ ಕೀ ಪಾಯಿಂಟ್ಸ್. ಇಂಪಾರ್ಟೆಂಟ್ ಪಾಯಿಂಟ್ ಅಥವಾ ಮೇನ್ ಪಾಯಿಂಟ್ ಅಂತ ಹೇಳ್ತೇವಲ್ಲ, ಅದನ್ನ ನೀವು ಅಂಡರ್ಲೈನ್ ಮಾಡಿದ್ರೆ ಇಟ್ ವಿಲ್ ಆಕ್ಚುಲಿ ಹೆಲ್ಪ್ ದ ಇವ್ಯಾಲ್ಯೂಯೇಟರ್ he need not read the whole answer. It will be easy for him to find out the important points. So I suggest that you underline all the key points in the answers and let it be specific. Don't just drag it. And to avoid the grammatical mistakes, please don't drag the answers, just write to the point. So ಹೀಗೆ ಮಾಡಿದಾಗ ನಿಮಗೆ ಆನ್ಸರ್ಸ್ ಅಲ್ಲಿ ಫುಲ್ ಮಾರ್ಕ್ಸ್ ಸಿಗುವಂತಹ ಚಾನ್ಸಸ್ ಇದೆ. ಮತ್ತೆ ನೆಕ್ಸ್ಟ್ ಬಂದು ಪಾರ್ಟ್ ಸಿ ಇಸ್ ಕಾಂಪ್ರಿಹೆನ್ಷನ್ ಪ್ಯಾಸೇಜ್ ಮತ್ತೆ ಪೋಯಟ್ರಿ ಇರುವಂಥದ್ದು. ಕಾಂಪ್ರಿಹೆನ್ಷನ್ ಅಂದರೆ ಪ್ಯಾಸೇಜ್ ಕೊಟ್ಟಿರ್ತಾರೆ, 9 ಕ್ವೆಶ್ಚನ್ಸ್ ಕೊಟ್ಟಿರ್ತಾರೆ, ನೀವು ಅದನ್ನು ಆನ್ಸರ್ ಮಾಡಬೇಕು ಪ್ಯಾಸೇಜ್ ಒಂದು. ಮತ್ತು ಅದರಲ್ಲೇ ಪೋಮ್ನ ಕೊಟ್ಟಿರ್ತಾರೆ, ಯು ವಿಲ್ ಹ್ಯಾವ್ ಟು ರೀಡ್ ದ್ಯಾಟ್ ಆ್ಯಂಡ್ ಆನ್ಸರ್ ದ ಕ್ವೆಶ್ಚನ್ಸ್. ಇಲ್ಲಿ ಯಾವುದಾದ್ರೂ ಒಂದು ಇಂಟರ್ನಲ್ ಚಾಯ್ಸ್ ಇದೆ, ಸೊ ಯು ಕ್ಯಾನ್ ರೈಟ್ ಎನಿ ಒನ್ ದೇರ್. ಸೊ ಹೇಗೆ ಅಂತ ಹೇಳಿದ್ರೆ ಅಲ್ಲಿ A to I 9 ಕ್ವೆಶ್ಚನ್ಸ್. ಮಕ್ಳು ಏನು ಮಾಡ್ಬೇಕಂದ್ರೆ ಅದನ್ನು ಆರ್ಡರಲ್ಲೇ ಆನ್ಸರ್ ಮಾಡಬೇಕಾಗಿರುವಂಥದ್ದು. So if they change the order, they may lose the marks. So they can either answer the passage or the poetry. If they answer both, it's good. ಯಾಕಂದ್ರೆ ಬೆಸ್ಟ್ ಆಫ್ ದ 2 ನಾವು ವ್ಯಾಲ್ಯೂ ಮಾಡಿ ಮಾರ್ಕ್ಸ್ ಕೊಡ್ತೀವಿ. ಯಾವುದಕ್ಕೆ ಅವರಿಗೆ ಜಾಸ್ತಿ ಮಾರ್ಕ್ಸ್ ಬಂದಿದೆ, ವಿ ಕನ್ಸಿಡರ್ ದ್ಯಾಟ್. ನೆಕ್ಸ್ಟ್ ಕಮ್ಸ್ ಪಾರ್ಟ್ ಡಿ. ಇದು ಫುಲ್ ಗ್ರಾಮರೇ ಇರುವಂಥದ್ದು, ಟೆಕ್ಸ್ಚುಯಲ್ ಅಲ್ಲ. ಸೊ ಗ್ರಾಮರ್ ಅಲ್ಲಿ ಹೇಗೆ ಅಂತ ಹೇಳಿದ್ರೆ ಅದನ್ನು ಅಲ್ಲಿ ಇಂಟರ್ನಲ್ ಚಾಯ್ಸ್, ಮೊದಲೆಲ್ಲ ಇಂಟರ್ನಲ್ ಚಾಯ್ಸ್ ಇರಲಿಲ್ಲ ಅವರಿಗೆ. ಬಟ್ ನೌ ದೇ ಹ್ಯಾವ್ ಅ ಲಾಟ್ ಆಫ್ ಇಂಟರ್ನಲ್ ಚಾಯ್ಸ್ ಹಿಯರ್. ಸೊ ಅದರಲ್ಲಿ ಹೇಗೆ ಅಂತ ಹೇಳಿದ್ರೆ ಒಂದು ರೀರೈಟ್ ಆಸ್ ಡೈರೆಕ್ಟೆಡ್ ಆ್ಯಂಡ್ ದೇ ಹ್ಯಾವ್ ಅನ್ ಇಂಟರ್ನಲ್ ಚಾಯ್ಸ್ ವಿತ್ ಚೂಸ್ ದ ರೈಟ್ ಲಿಂಕರ್ಸ್. ಸೊ ಎಲ್ಲ ಏನಂತ ಹೇಳಿದ್ರೆ ಮಕ್ಳಿಗೆ ಯೋಚನೆ ಮಾಡೋಕ್ಕೆ ಟೈಮ್ ವೇಸ್ಟ್ ಆಗೋದಿಲ್ಲ. ಆಲ್ ದ ಆನ್ಸರ್ಸ್ ಆರ್ ದೇರ್ ಇನ್ ದ ಬ್ರಾಕೆಟ್ಸ್ ಇಟ್ ಸೆಲ್ಫ್. ದೇ ಹ್ಯಾವ್ ಟು ಜಸ್ಟ್ ಫೈಂಡ್ ಔಟ್ ದ ಟೆನ್ಸ್, ಚೂಸ್ ದ ಕರೆಕ್ಟ್ ಲಿಂಕರ್ಸ್ ಆ್ಯಂಡ್ ರೈಟ್ ಇಟ್. ದಟ್ಸ್ ಇಟ್. ಸೊ ಏನಂದ್ರೆ ಓನ್ಲಿ ಥಿಂಗ್ ಇಸ್ ದಟ್ ದೇ ಹ್ಯಾವ್ ಟು ಫಾಲೋ ದ ಇನ್ಸ್ಟ್ರಕ್ಷನ್ಸ್. ಆ ಇನ್ಸ್ಟ್ರಕ್ಷನ್ಸ್ನ ಫಾಲೋ ಮಾಡಿ ಅವ್ರು ಬರೆದ್ರೆ ದೇ ಕ್ಯಾನ್ ಸ್ಕೋರ್ ಗುಡ್ ಮಾರ್ಕ್ಸ್ ಇನ್ ಇಂಗ್ಲೀಷ್. ದೆನ್ ಅದರಲ್ಲಿ ಪಾರ್ಟ್ ಡಿ ಅಲ್ಲಿ ಇನ್ನೊಂದು ಪಾರ್ಟ್, ಅಲ್ಲೂ ಹಾಗೆ ರೀರೈಟ್ ಆಸ್ ಡೈರೆಕ್ಟೆಡ್ ಮತ್ತೆ ರೆಕ್ಟಿಫೈ ದ ಎರರ್ಸ್ ಇರುವಂಥದ್ದು. ಸೊ ಮೊದಲೆಲ್ಲ ಈ ಇಂಟರ್ನಲ್ ಚಾಯ್ಸ್ ಇರಲಿಲ್ಲ, ಡೈರೆಕ್ಟ್ ರೈಟ್ ದ ಲಿಂಕರ್ಸ್, ರೈಟ್ ದ ಎಕ್ಸ್ಪ್ರೆಷನ್ಸ್ ಅಂತ ಆ ಥರ ಇದ್ದದ್ದು, ಚೂಸ್ ದ ಎಕ್ಸ್ಪ್ರೆಷನ್ ಆ್ಯಂಡ್ ಫಿಲ್ ದ ಬ್ಲಾಂಕ್ಸ್. ಬಟ್ ನೌ ದೇ ಹ್ಯಾವ್ ದ ಇಂಟರ್ನಲ್ ಚಾಯ್ಸ್, ದೇ ಕ್ಯಾನ್ ರೈಟ್ ಎನಿ ಒನ್.
ಸೊ ಈ ಕೆಲವರಿಗೆ ಡೌಟ್ ಇರ್ತದೆ, ಓ ಇದು ಸರಿ ಇದೆಯೋ ಇಲ್ವೋ. ಸೊ ವಾಟ್ ದೇ ಕ್ಯಾನ್ ಡೂ ಇಸ್ ದೇ ಕ್ಯಾನ್ ರೈಟ್ ಬೋತ್. ಇಫ್ ದೇ ಹ್ಯಾವ್ ಟೈಮ್ ದೇ ಕ್ಯಾನ್ ರೈಟ್ ಬೋತ್. ಬಟ್ ಏನಂದ್ರೆ ಎರಡೂ ಅವ್ರು ಬರೆಯುವಾಗ ಒಟ್ಟಿಗೆ ಬರೆದ್ರೆ ಆಯ್ತು. ಇಫ್ ದೇ ರೈಟ್ ಇಟ್ ಟುಗೆದರ್ ಒಳ್ಳೇದು. ಒಂದು ಇಲ್ಲಿ ಇನ್ನೊಂದು ಕಡೆ ಬರೆದ್ರೆ ಕಷ್ಟ ಆಗ್ತದೆ ಅದು. ಸೊ ಒಟ್ಟಿಗೆ ಬರೆದ್ರೆ ಮತ್ತೆ ಕನ್ಸಿಡರ್ ಮಾಡ್ತೇವೆ ಅಲ್ಲಿ ಯಾವ್ದ್ರಲ್ಲಿ ಒಳ್ಳೆ ಮಾರ್ಕ್ ಬಂದಿದೆ, ವಿಲ್ ಕನ್ಸಿಡರ್ ದ ಬೆಸ್ಟ್ ಆನ್ಸರ್ ಅಂತ ಅದನ್ನ ಕನ್ಸಿಡರ್ ಮಾಡ್ತೇವೆ. ಆಫ್ಟರ್ ದಟ್ ಇದೆಲ್ಲ ಆದ್ಮೇಲೆ ನೆಕ್ಸ್ಟ್ ಇರುವಂತದ್ದು ನೋಟ್ ಮೇಕಿಂಗ್. ಇದು ಮೊದಲಿಂದಾನೇ ಇದ್ದಂಥದ್ದು. ಇದರಲ್ಲಿ ಆಕ್ಚುಲಿ ಇಟ್ ಇಸ್ ಫಾರ್ 2 marks, ಈಸಿಲಿ ತೆಗಿಬಹುದು, ಸ್ಕೋರ್ ಮಾಡಬಹುದು. ಏನಂದ್ರೆ ಅಲ್ಲಿ ಪ್ಯಾಸೇಜ್ ಕೊಟ್ಟಿದ್ದಾರೆ, ಅದನ್ನ ನೋಡಿಕೊಂಡು ಅವರ ಡಯಾಗ್ರಾಮ್ ಡ್ರಾ ಮಾಡಿ ಅದರಲ್ಲಿ ಫಿಲ್ ಮಾಡುವಂತ. ಸೊ ಈ ಕೆಲವು ಸೆಕ್ಷನ್ಸ್ ಅಲ್ಲಿ ಗ್ರಾಮ್ಯಾಟಿಕಲ್ ಪಾರ್ಟ್ ಇದೆಯಲ್ಲ, ಅಲ್ಲಿ ಹೇಗೆ ಅಂತ ಗ್ರಾಮರ್ ಸೆಕ್ಷನ್ ಅಲ್ಲಿ ದೇ ಕ್ಯಾನ್ ಸ್ಕೋರ್ ಫುಲ್ ಮಾರ್ಕ್ಸ್. ಈಸಿ ಇದೆ, ದೇ ಕ್ಯಾನ್ ಸ್ಕೋರ್ ಫುಲ್ ಮಾರ್ಕ್ಸ್. ಇದು ಆನ್ಸರ್ಸ್ ಅಲ್ಲಿ ಹೇಗೆ ಅಂತ ಹೇಳಿದ್ರೆ ಕೆಲವು ಗ್ರಾಮ್ಯಾಟಿಕಲ್ ಮಿಸ್ಟೇಕ್ಸ್ ಮಾಡಿದಾಗ ಸ್ವಲ್ಪ ಮಾರ್ಕ್ಸ್ ಕಮ್ಮಿ ಬರುವಂತ ಚಾನ್ಸಸ್ ಇರ್ತದೆ. ಬಟ್ ವೆನ್ ಇಟ್ ಕಮ್ಸ್ ಟು ಗ್ರಾಮರ್ ಎವ್ರಿಥಿಂಗ್ ಇಸ್ ಗಿವನ್ ದೇರ್. ಓನ್ಲಿ ಥಿಂಗ್ ಇಸ್ ದಟ್ ದೇ ಟು ಚೂಸ್ ದ ರೈಟ್ ಥಿಂಗ್ ಅಂಡ್ ರೈಟ್ ದೇರ್. ದಟ್ಸ್ ಇಟ್. ಮತ್ತೆ ನೆಕ್ಸ್ಟ್ ಇಂಪಾರ್ಟೆಂಟ್ ಇರುವಂಥದ್ದು ರಿಪೋರ್ಟೆಡ್ ಸ್ಪೀಚ್. ಅದು ಮೊದಲಿಂದ ಇತ್ತು. ಆ್ಯಂಡ್ ದೆನ್ ಕಂಪ್ಲೀಟಿಂಗ್ ದ ಡೈಲಾಗ್. ಮತ್ತು ಲಾಸ್ಟ್ ಪಾರ್ಟಿಗೆ ಬಂದು ಪಾರ್ಟ್ ಇ ಅಲ್ಲಿ ಜಾಬ್ ಅಪ್ಲಿಕೇಶನ್ ಮತ್ತು ಸ್ಪೀಚ್ ರೈಟಿಂಗ್. ದೇ ಹ್ಯಾವ್ ಎನ್ ಇಂಟರ್ನಲ್ ಚಾಯ್ಸ್ ದೇರ್. ಸೊ ಐ ಆಲ್ವೇಸ್ ಸಜೆಸ್ಟ್ ದ ಸ್ಟೂಡೆಂಟ್ಸ್ ಟು ಚೂಸ್ ದ ಜಾಬ್ ಅಪ್ಲಿಕೇಶನ್. ಜಾಬ್ ಅಪ್ಲಿಕೇಶನ್ ಚೂಸ್ ಮಾಡಿದ್ರೆ ಅವರಿಗೆ ಫುಲ್ ಮಾರ್ಕ್ಸ್ ಸಿಗುವಂತ ಚಾನ್ಸ್ ಇದೆ. ಅದು 5 marks ಇರುವಂಥದ್ದು. ಸೊ ದೇ ಕ್ಯಾನ್ ಸ್ಕೋರ್ ಫುಲ್ 5 marks. ಯಾಕಂದ್ರೆ ಅದರಲ್ಲಿ ಒಂದು ಫಿಕ್ಸ್ಡ್ ಪ್ಯಾಟರ್ನ್ ಫಾರ್ಮ್ಯಾಟ್ ಇದೆ. ಅದನ್ನ ಫಾಲೋ ಮಾಡಿದ್ರೆ ಮತ್ತೆ ಉಳ್ದದೆಲ್ಲ ಇಲ್ಲಿ ಕ್ವೆಶ್ಚನ್ ಅಲ್ಲೇ ಕೊಟ್ಟಿರ್ತಾರೆ. ಯಾವ ಕ್ವಾಲಿಫಿಕೇಶನ್, ಯಾವ ನಿಮಗೆ ಪೋಸ್ಟ್ ಯಾವುದು, ಕ್ವಾಲಿಫಿಕೇಶನ್ ಯಾವುದು, ಯಾರಿಗೆ ಅಡ್ರೆಸ್ ಮಾಡ್ಬೇಕು, ಎವ್ರಿಥಿಂಗ್ ಇಸ್ ಗಿವನ್. ಅಂಡ್ ಮತ್ತೆ ಏನಂತ ಹೇಳಿದ್ರೆ ಬೇರೆ ಎಲ್ಲೂ ಇವರು ಹೆಸರು ಯೂಸ್ ಮಾಡಂಗಿಲ್ಲ. ಸೊ ಹಾಗಿದ್ದ ಕಾರಣ ಏನೂ ಕಷ್ಟ ಇಲ್ಲ. ಇವ್ರು ಇದ್ರಲ್ಲಿ ಇದ್ದ ಇನ್ಫಾರ್ಮೇಶನ್ ನ ಫಾರ್ಮ್ಯಾಟ್ ಅಲ್ಲಿ ಬರೆದ್ರೆ ದೇ ಕ್ಯಾನ್ ಶ್ಯೂರ್ಲಿ ಸ್ಕೋರ್ 5 marks ಹಿಯರ್. ಮತ್ತೆ ನೆಕ್ಸ್ಟ್ ಬಂದು ಸ್ಪೀಚ್ ರೈಟಿಂಗ್ ಇರುವಂಥದ್ದು. ಸ್ಪೀಚ್ ರೈಟಿಂಗ್ ಹೇಗೆ ಅಂತ ಹೇಳಿದ್ರೆ ಇವನ್ ದಟ್ ಈಸ್ ಈಸಿ, ಬಟ್ ಅಲ್ಲಿ ಗ್ರಾಮ್ಯಾಟಿಕಲ್ ಎರರ್ಸ್ ಆಗುವಂತ ಚಾನ್ಸಸ್ ಜಾಸ್ತಿ ಇದೆ. ಯಾಕಂದ್ರೆ ಅವ್ರು ಫುಲ್ ಸೆಂಟೆನ್ಸ್ ಅಲ್ಲಿ ಬರೆಯುವಂಥದ್ದು. ಸೊ ಹಾಗಿದ್ದ ಕಾರಣ there's a chance where they can lose marks for the grammatical errors. But whereas in the job application ಅಲ್ಲಿ 2 document ಇದೆ, ಒಂದು ಕವರಿಂಗ್ ಲೆಟರ್ ಮತ್ತೆ ಒಂದು ರೆಸ್ಯೂಮ್. ಸೊ ಅದನ್ನ ಅವ್ರು ಕರೆಕ್ಟ್ ಆಗಿ ಆ ಫಾರ್ಮ್ಯಾಟ್ ಅಲ್ಲಿ ಬರೆದ್ರೆ ದೇ ಕ್ಯಾನ್ ಶ್ಯೂರ್ಲಿ ಸ್ಕೋರ್ 5 in that. ಸೊ ಗ್ರಾಮರ್ ಪಾರ್ಟ್ ಅಲ್ಲಿ ಮಕ್ಕಳು ಸರಿಯಾಗಿ ಅವರು ನೋಡ್ಕೊಂಡು ಆನ್ಸರ್ ಮಾಡಿದ್ರೆ ಗ್ರಾಮರ್ ಅಲ್ಲಿ ಫುಲ್ ಔಟ್ ಆಫ್ ಔಟ್ ತೆಗಿಲೇಬಹುದು. ಓಕೆ, ಇವಾಗ ನೀವು ಹೇಳಿದ್ರಿ ರೆಸ್ಯೂಮ್ ಬರೆಯೋದಕ್ಕೆ ಇರುತ್ತೆ ಅನ್ನುವಂಥದ್ದನ್ನ, ಇದನ್ನ ನೀಟಾಗಿನೇ ಪ್ರೆಸೆಂಟ್ ಮಾಡಬೇಕಾಗುತ್ತೆ ಅವರು. ಅದನ್ನ ನೀವು ಹೇಳೋದಾದ್ರೆ ಹೇಗಿರ್ಲಿ ಅವರ ಒಂದು ಪ್ಯಾಟರ್ನ್ ರೆಸ್ಯೂಮ್ ಬರೆಯುವಂಥದ್ದು ಅಂತ ಹೇಳಿ. ರೆಸ್ಯೂಮ್ ಬರೆಯೋದು ಫಸ್ಟ್ಲಿ ಅವ್ರದ್ದೇನಂದ್ರೆ ಫಸ್ಟ್ ಅವರು ಕವರಿಂಗ್ ಲೆಟರ್ ಇದೆ ಅಲ್ಲ, ಯಾವುದೇ ಆಗಲಿ ಇಂಗ್ಲಿಷ್ ಪೇಪರ್ ಆಗಲಿ ಯಾವುದೇ ಪೇಪರ್ ಆಗಲಿ ಫಸ್ಟ್ ಪ್ರೆಸೆಂಟೇಷನ್ ಹೇಗೆ ಅಂತ ಹೇಳಿದ್ರೆ ಹ್ಯಾಂಡ್ ರೈಟಿಂಗ್ ನೀಟ್ ಆಗಿರಬೇಕು, ಲೆಜಿಬಲ್ ಆಗಿರಬೇಕು. ಯಾವುದೇ ಸಬ್ಜೆಕ್ಟ್ ಆಗಲಿ ಯಾವುದೇ ಲ್ಯಾಂಗ್ವೇಜ್ ಆಗಲಿ ಫಸ್ಟ್ಲಿ ದ ಪೇಪರ್ ಶುಡ್ ಬಿ ನೀಟ್ irrespective of the subject or the language. And when it comes to the covering letter, everything ella left indented ಆಗಿರ್ತದೆ. So everything should be written towards the margin. So ಅಲ್ಲಿ ಹೇಗೆ ಅಂತ ಹೇಳಿದ್ರೆ ಫಸ್ಟ್ from address ಬರೀತೀರಾ, you know that you are not supposed to write your name and all, XXXYYY ಮತ್ತೆ date ಮತ್ತೆ the sender address would be given in the question itself. So ಅದನ್ನ ನೀವು ಬರೆದ್ರೆ ಆಯ್ತು. ಮತ್ತೆ salutation, then subject, body of the letter, thank you, yours faithfully, ಎಲ್ಲ ಲೆಫ್ಟ್ ಇಂಡೆಂಟೆಡ್ ಆಗಿಯೇ ಇರ್ತದೆ. ನೆಕ್ಸ್ಟ್ ವಿಲ್ ಮೂವ್ ಆನ್ ಟು ದ ರೆಸ್ಯೂಮೆ ಮತ್ತೆ ಇದು ಯಾವುದು ಕವರಿಂಗ್ ಲೆಟರ್, ದೇ ಶುಡ್ ಬಿ ಬೋತ್ ಶುಡ್ ಬಿ ರಿಟರ್ನ್ ಇನ್ ಸೆಪರೇಟ್ ಫ್ರೆಶ್ ಶೀಟ್. ಇಲ್ಲಿ ಜಾಗ ಉಳಿತು ಅಂತ ಇಲ್ಲಿಂದನೇ ಕಂಟಿನ್ಯೂ ಮಾಡೋದು ಅದು ಮಾಡಬಾರ್ದು, ಬಿಕಾಸ್ ಬೋತ್ ಆಫ್ ದೆಮ್ ಆರ್ ಡಾಕ್ಯುಮೆಂಟ್ಸ್. ಸೊ ಅದನ್ನ ರೆಸ್ಯೂಮೆನ ನೆಕ್ಸ್ಟ್ ಪೇಜಲ್ಲಿ ಬರೆದು ನೀಟಾಗಿ ನೇಮ್, ಅಡ್ರೆಸ್, ಡೇಟ್ ಆಫ್ ಬರ್ತ್, ಎಜುಕೇಷನಲ್ ಕ್ವಾಲಿಫಿಕೇಶನ್, ನ್ಯಾಷನಾಲಿಟಿ. ಎಜುಕೇಷನಲ್ ಕ್ವಾಲಿಫಿಕೇಶನ್ ಹೇಗೆ ಅಂತ ಹೇಳಿದ್ರೆ ಅವ್ರು ಅದನ್ನ ಟ್ಯಾಬ್ಯುಲರ್ ಫಾರ್ಮಲ್ಲಿ ಮೆನ್ಷನ್ ಮಾಡಬೇಕು. ದೆನ್ ಲ್ಯಾಂಗ್ವೇಜಸ್ ನೋನ್, ಎಕ್ಸ್ಪೀರಿಯನ್ಸ್, ಅದರ್ ಇಂಟ್ರೆಸ್ಟ್, ಅದರ ಕೆಳಗೇನೆ ಪ್ಲೇಸ್ ಮತ್ತೆ ಡೇಟ್ ಬರುವಂಥದ್ದು. ಮತ್ತೆ ಇಡೀ ಲೆಟರ್ ಅಲ್ಲಿ ಒಂದು ಮಾತ್ರ ರೈಟ್ ಸೈಡ್ ಇರುವಂಥದ್ದು ಯಾವುದು ಅಂತ ಹೇಳಿದ್ರೆ ರೆಸ್ಯೂಮೇಲಿ ಸೈನ್ಡ್ ಅಂತ ಇದೆ, ಅದನ್ನ ಮಾತ್ರ ಒಂದು ರೈಟ್ ಸೈಡ್ ಬರಿಬೇಕೆ ಹೊರತು ಇಡೀ ಲೆಟರ್ ಅಲ್ಲಿ ಅವ್ರು ಯಾವುದು ರೈಟ್ ಸೈಡ್ ಬರೀಲಿಕ್ಕಿಲ್ಲ. ಸೊ ಇಫ್ ದೇ ಫಾಲೋ ದಿಸ್ ಫಾರ್ಮ್ಯಾಟ್ ಅಂಡ್ ದೇ ರೈಟ್ ನೀಟ್ಲಿ, ದೇ ಕ್ಯಾನ್ ಶ್ಯೂರ್ಲಿ ಗೆಟ್ 5 out of 5. ಓಕೆ, ನೀಟಾಗಿ ಪ್ರೆಸೆಂಟ್ ಮಾಡಿದ್ರೆ ಖಂಡಿತವಾಗ್ಲೂ ಅವರು ತಿದ್ದೋರಿಗೂ ಒಂಥರ ಖುಷಿ ಇರುತ್ತೆ ಅಂತ. ಮತ್ತೇನಂದ್ರೆ ಹುಡುಕ್ಬೇಕಂತಿಲ್ಲ, ಆನ್ಸರ್ಸ್ ಅಲ್ಲಿ ನಾ ಹೇಳಿದೆ ದೇ ಹ್ಯಾವ್ ಟು ಅಂಡರ್ಲೈನ್ ದ ಕೀ ಪಾಯಿಂಟ್ಸ್ ಅಂತ. ಸೊ ವೆನ್ ದೇ ಡೂ ದಟ್, ದ ಇವ್ಯಾಲ್ಯೂಯೇಟರ್ ನೀಡ್ ನಾಟ್ ರೀಡ್ ದ ಹೋಲ್ ಪೇಪರ್. ಆ ಪಾಯಿಂಟ್ಸ್ ಅವರಿಗೆ ಕಣ್ಣಿಗೆ ಕಂಡಾಗ ಇಟ್ ವಿಲ್ ಈಸಿ ಫಾರ್ ದೆಮ್ ಟು ಇವ್ಯಾಲ್ಯೂಯೇಟ್ ದ ಪೇಪರ್. ಓಕೆ, ಇವಾಗ ಕನ್ನಡ ಅಂತ ಬಂದಾಗ ನೀವು ಆಗ್ಲೇ ಹೇಳಿದ್ರಿ ಈಸಿ ಅಂತ ಅಂದ್ಕೊಂಡು ಬಿಡ್ತಾರೆ ಅಂತ, ಆದ್ರೆ ಇವಾಗ ಪ್ರಿಪರೇಟರಿ ಎಕ್ಸಾಮ್ ಆಗಿದೆ, ಅವರಿಗೆ ಮಿಡ್ ಟರ್ಮ್ ಆಗಿದೆ, ಹಾಗಾಗಿ ನೀವು ನೋಡಿದ ಪ್ರಕಾರ ತುಂಬಾ ಗೊಂದಲ ಮಾಡ್ಕೊಳ್ಳುವಂತಹ ವಿಚಾರಗಳು ಯಾವುದು ಅಂತ, ಕ್ವಶನ್ ಆಗಿರ್ಬೋದು ಇವುಗಳಲ್ಲಿ?
ಮಕ್ಕಳು ತುಂಬ ಗೊಂದಲ ಮಾಡಿಕೊಳ್ಳುವುದು ಯಾವಾಗ ಅಂತಂದರೆ ಸರಿಯಾದ ತಯಾರಿ ಇಲ್ಲದೆ ಹೋದಾಗ. ತುಂಬ ನಾನಾಗಲೇ ಹೇಳಿದ ಹಾಗೆ ತುಂಬ ಈಸಿ ಇದೆ ಅಂತ ಕನ್ನಡ ನಾನು ನಿತ್ಯ ಮಾತನಾಡೋ ಭಾಷೆ ಭಾರಿ ಸುಲಭದಲ್ಲಿ ಬರಿತೇನೆ ಅಂತೇಳಿ ಅವರು ಆಲೋಚನೆ ಮಾಡಿಕೊಂಡು ಬರ್ತಾರಲ್ಲ, ಹೆಚ್ಚಿನವರು ಹಾಗೆ. ನಾಳೆ ಎಕ್ಸಾಮ್ ಅಂತಂದರೆ ಕನ್ನಡ ಅಂತಂದರೆ ಇವತ್ತೇ ಓದೋದು, ನಾಳೆ ಎಕ್ಸಾಮ್ ಅಂತಂದರೆ ಇವತ್ತು. ಅದರ ಹಿಂದೆ ಎಚ್ಚರದ ಪರಿಸ್ಥಿತಿ ಅವರಿಗೆ ಇಲ್ಲವೇ ಇಲ್ಲ, ಅದನ್ನು ಮಾಡಿಕೊಳ್ಳೋದಿಲ್ಲ ಅವರು. ಆಗಲೇ ಹೇಳಿದ ಹಾಗೆ ಅಕ್ಷರಗಳಿಂದ ಅವರು ಕಲಿಬೇಕಾದ ಕಾರಣ 2 ಕ್ಯಾಟಗರಿ ಇದೆ ನಮ್ಮಲ್ಲಿ. ಒಂದು ತುಂಬ ಚೆನ್ನಾಗಿ ಬರೆಯಬಲ್ಲ ಮಕ್ಕಳು, ಹೆಚ್ಚಾಗಿ ಔಟ್ ಸ್ಕೋರ್ ಮಾಡ್ಲಿಕ್ಕೆ ಸಾಧ್ಯತೆ ಇದೆ ಅವರಿಗೆ, ಅಂಥವರು. ಇನ್ನೊಂದು ಏನು ಅಂತಂದರೆ ಏನೂ ಇಲ್ಲದೆ ಇರುವಂಥ ಮಕ್ಕಳು, ಅಂದರೆ ತುಂಬ ಸ್ಲೋ ಲರ್ನರ್ಸ್, ತುಂಬ ಸಲ ಓದಿ ಅಭ್ಯಾಸ ಮಾಡಿ ಬರೆದು ಅಕ್ಷರಗಳಿಂದ ಕಲಿತು ಮಾಡಬೇಕಾದಂಥ ವಿದ್ಯಾರ್ಥಿಗಳು 2 ಕ್ಯಾಟಗರಿ ಇದೆಯಲ್ಲ, ಅವರು ಬೇರೆ ಬೇರೆ ಅವರು ನಾನು ಹೇಳೋದಾದರೆ, ನಾನು ಯಾವಾಗಲೂ ಹೇಳ್ತಿರ್ತೇನೆ ಬಹುಶಃ ತರಗತಿಯಲ್ಲಿ ಈ ವಿಚಾರವನ್ನು, ನಿಮ್ಮ ಒಂದು ಏನು ಕಂಡೀಷನ್ಸನ್ನು ನೀವು ಅರ್ಥ ಮಾಡಿಕೊಳ್ಳಿ. ನೀವು ಯಾವ ಥರ ರೀತಿಯ ವಿದ್ಯಾರ್ಥಿಗಳು, ಚೆನ್ನಾಗಿ ಬರೆಯಬಲ್ಲವರ, ಅಥವಾ ನನ್ನ ಕೆಪಾಸಿಟಿ ನನಗೆ ಗೊತ್ತಿದೆ, ನನಗೆ ಇಷ್ಟೇ ಆಗೋದು ಅಂತ ಗೊತ್ತಿರುವ ವಿದ್ಯಾರ್ಥಿಗಳ, ಅದರಲ್ಲಿ ನಾಚಿಕೆಯನ್ನು ಮಾಡಬೇಕಾದ ಅವಶ್ಯಕತೆ ಇಲ್ಲ. ನೀವು ಸ್ವಲ್ಪ ಸ್ಲೋ ಲರ್ನರ್ಸ್ ಅಂತಂದರೆ ನೀವು ಆರಂಭದಿಂದಲೇ ಅದರ ಬಗ್ಗೆ ಅಭ್ಯಾಸವನ್ನು ಮಾಡಬೇಕು. ಕನ್ನಡ ಅಂತಂದರೆ ಬರೀ ಪಾಠ ಮಾತ್ರ ಅಂತೇಳಿ ಅಲ್ಲ, ಅವರಿಗೆ ಅಕ್ಷರ ಜ್ಞಾನದ ಕೊರತೆ ಇದ್ದಾಗ ಮ್ಯಾಗ್ಝಿನನ್ನು ಓದುವಂಥದ್ದು ಅಥವಾ ದಿನಕ್ಕೊಂದು ನ್ಯೂಸ್ ಪೇಪರ್ ಓದುವಂಥದ್ದು, ಅದು ಮಾಡದೆ ಹೋದರೆ ಅವರಿಗೆ ಇಲ್ಲಿ ಚೆನ್ನಾಗಿ ಮಾಡ್ಲಿಕ್ಕೆ ಸಾಧ್ಯತೆ ಇಲ್ಲ. ಅವರಿಗೆ ಚೆನ್ನಾಗಿ ಕನ್ನಡ ಬರ್ತದೆ ಅಂತಾದರೆ ಹಿಂದಿನ ದಿನ ಓದಿದ್ರೆ ಸಾಕಾಗ್ತದೆ. ಹಾಗಾಗಿ ತುಂಬ ಚೆನ್ನಾಗಿ ಅವರು ತಯಾರಿ ಮಾಡಿಕೊಳ್ಬೇಕು. ಬಹುಶಃ ಜಾಸ್ತಿ ಅವರು ಗೊಂದಲ ಮಾಡಿಕೊಳ್ಳುವಂಥದ್ದು ಅಭ್ಯಾಸವನ್ನು ಕಡಿಮೆ ಮಾಡಿಕೊಂಡಾಗ. ಪ್ರಬಂಧ ಹೆಚ್ಚಾಗಿ ಮಕ್ಕಳು ಹಾಗೆ ಪ್ರಬಂಧ ಅದು ನಾನು ಬರಿತೇನೆ ತೊಂದರೆ ಇಲ್ಲ ಅಂತ ತುಂಬ ಈಸಿಯಲ್ಲಿ, ಅದೇ ನಮಗೆ ತುಂಬ ಈಸಿಯಲ್ಲಿ ಹೋಗ್ತಾರೆ ಅವರು. ನಮಗೆ ಆ್ಯಕ್ಚುಲಿ ವರ್ಕ್ ಬುಕ್ಕಲ್ಲಿ ಭಾಷಾಭ್ಯಾಸದ ಪುಸ್ತಕದಲ್ಲಿ ಇದೆ ಒಂದಿಷ್ಟು ಲಿಸ್ಟ್ ಇದೆ, ಆ ಲಿಸ್ಟ್ಗಳಲ್ಲಿರುವಂಥ ಪ್ರಬಂಧವನ್ನೇ ಮಕ್ಕಳಿಗೆ ಕೊಡ್ತಾರೆ. ಹಾಗಾಗಿ ತುಂಬ ಕನ್ಫ್ಯೂಷನ್ ಏನಿಲ್ಲ. ಬಟ್ ಅವ್ರಿಗೆ ಏನು ಅಂತಂದ್ರೆ ಪ್ರಬಂಧ ಅಲ್ಲ ನಾನು ಬರ್ದೇನು ಅಂತ, ಬಟ್ ಅಲ್ಲಿ ಅದು 1 ಪ್ಯಾರಾಗ್ರಾಫಿಗಿಂತ ಜಾಸ್ತಿ ಹೋಗುದಿಲ್ಲ, ತುಂಬ ಕನ್ಫ್ಯೂಷನ್ ಮಾಡಿಕೊಳ್ಳುತ್ತಾರೆ. ತುಂಬ ಚೆನ್ನಾಗಿ ಓದುವಂಥ ಮಕ್ಕಳು ಕೂಡ ನಾನು ಬರಿಬಹುದು ಅಂತೇಳಿ ಅಂದುಕೊಳ್ಳುತ್ತಾರೆ, ಅದು 2 ಪ್ಯಾರಾಗ್ರಾಫಿಗಿಂತ ಮಿಕ್ಕಿ ಹೋಗುದೇ ಇಲ್ಲ. ಸೊ ಅಲ್ಲಿ ಸ್ವಲ್ಪ ತಯಾರಿಗಳನ್ನು ಜಾಸ್ತಿ ಮಾಡಿಕೊಳ್ಬೇಕಾಗ್ತದೆ ಅಂತ. ಮಾಹಿತಿಯನ್ನು ಕಲೆ ಹಾಕದೆ ಹೋದ್ರೆ, ಇನ್ಫಾರ್ಮೇಶನ್ ಕಲೆ ಹಾಕದೆ ಹೋದ್ರೆ ಅವರಿಗೆ ಬರೀಲಿಕ್ಕೆ ತುಂಬಾ ಸಮಸ್ಯೆ ಆಗ್ತದೆ, ಆಗೋದಿಲ್ಲ. ಅದು ಒಂದು ಸ್ವಲ್ಪ ಹೊತ್ತಿಗಾಗೋ ಸ್ಟಾಪ್ ಆಗಿಬಿಡ್ತದೆ. ಇನ್ನೊಂದು ವಿಚಾರ ಏನಪ್ಪಾ ಅಂತಂದ್ರೆ ಪತ್ರ ಲೇಖನ ಬರೆಯುವಾಗಲೂ ಅದು ಕೂಡ ಹಾಗೆ 4 ಮಾರ್ಕ್ ಸುಲಭದಲ್ಲಿ ಸಿಗುವಂಥದ್ದು ನೋಡಿ ಹೀಗೆ ನೋಡ್ತಾರೆ, ಇದು ಬರಿಬೋದು ತೊಂದರೆ ಇಲ್ಲ ಅಂತ ಸುಲಭದಲ್ಲಿ ಈಸಿಯಾಗಿ ಅಂದ್ಕೊಳ್ತಾರೆ. ಬಟ್ ಅದರಲ್ಲಿ ದಿನಾಂಕವನ್ನು ಎಲ್ಲಿ ಬರಿಬೇಕು? ಈಗ ವ್ಯವಹಾರ ಪತ್ರ ಅಂತ ಅನ್ನುವಾಗ ಮಾನ್ಯರೇ ಅಂತ ಬರೆಯುವುದು ಎಲ್ಲಿ ಕೊಮವನ್ನು ನಾನು ಹಾಕಬೇಕು? ಯಾಕೆ ಹೇಳಿದ್ರೆ ಅದೆಲ್ಲವೂ ಕೂಡ ಕೌಂಟ್ ಆಗ್ತದೆ. ಎಕ್ಸಾಮಿನ ಏನು ವ್ಯಾಲ್ಯೂಯೇಷನ್ ನಡೀತದೋ ಅದೆಲ್ಲವೂ ಕೂಡ ಅಲ್ಲಿ ಒಂದು ಅಂಡರ್ಲೈನ್ ಮಾಡುವಂಥದ್ದು, ಒಂದು ಕೊಮ ಹಾಕುವಂಥದ್ದು, ಬರೆಯುವ ಕ್ರಮವ ಮಧ್ಯದಲ್ಲಿ ಬರಿಬೇಕು, ಸೈಡಿಗೆ ಬರಿಬೇಕು, ಅದೆಲ್ಲವೂ ಕೂಡ ಅಲ್ಲಿ ಕೌಂಟ್ ಆಗುವ ಕಾರಣ 4 ಮಾರ್ಕ್ ಅದು ಹಂಚಿ ಹೋಗ್ತದೆ. ಸೊ ಆ ಕಾರಣದಿಂದಾಗಿ ಮಕ್ಕಳು ಹೆಚ್ಚಿನವರು ನೋಡ್ತಾರೆ. ಅದು ನಮ್ಮಲ್ಲಿ ಮ್ಯಾಥ್ಸ್ ಇದೆಯಲ್ಲ, ಮ್ಯಾಥ್ಸ್ ಅನ್ನು ಅವರು ವರ್ಕೌಟ್ ಮಾಡಿದ್ರೆ ಮಾತ್ರ ಬರ್ತದೆ, ನೋಡ್ತಾ ಹೋದ್ರೆ ಅವರಿಗೆ ಅದಾಗುದಿಲ್ಲ. ಅದೇ ತರ ಲೆಟರ್ ರೈಟಿಂಗು ಕೂಡ ಬರ್ತಭ್ಯಾಸ ಮಾಡಬೇಕು ಅಂತ. ಒಂದು ಸ್ವಲ್ಪ ದಿನಾಂಕ ಎಲ್ಲಿ ಬರೆಯೋದು, ಆಮೇಲೆ ವಿಷಯವನ್ನು ಎಲ್ಲಿ ಪ್ರಸ್ತಾಪ ಮಾಡಬೇಕು, ಎಷ್ಟು ಪ್ರಸ್ತಾಪ ಮಾಡಬೇಕು, ಎಷ್ಟು ಪ್ಯಾರಾಗ್ರಾಫ್ಗಳಲ್ಲಿ ಪ್ರಸ್ತಾಪ ಮಾಡಬೇಕು, ವ್ಯವಹಾರ ಪತ್ರವನ್ನು ಬರೆಯುವಂಥದ್ದು ಹೇಗೆ, ವೈಯಕ್ತಿಕ ಪತ್ರ, 2 ನಮೂನೆ ಪತ್ರ ಇದೆ, ವೈಯಕ್ತಿಕ ಪತ್ರ, ವ್ಯವಹಾರ ಪತ್ರ, ತುಂಬ ಸುಲಭದಲ್ಲಿ ಸ್ಕೋರ್ ಆಗುವಂಥದ್ದು ಎಲ್ಲವೂ ಕೂಡ. ಅದು ಎರಡರ ಸ್ವರೂಪದಲ್ಲಿ, ಪತ್ರದ ಸ್ವರೂಪದಲ್ಲಿ ಬದಲಾವಣೆ, ಮುಖ್ಯವಾದ ಬದಲಾವಣೆ ಏನು, ಇದ್ರದ್ದು ಅದಕ್ಕೆ ಹಾಕಿ ಅದರದ್ದು ಇದಕ್ಕೆ ಹಾಕಿಕೊಂಡು ಕನ್ಫ್ಯೂಷನ್ ಮಾಡಿಕೊಳ್ಳುವಂಥದ್ದು ಇದೆ ಮಕ್ಕಳು. ಅದೆಲ್ಲವೂ ಕೂಡ ಬರ್ದೇ ಆಗಬೇಕು. ಅಲ್ಲಿ ಅವರು ತುಂಬ ಗೊಂದಲಕ್ಕೊಳಗಾಗುವಂಥದ್ದು. ಧನ್ಯವಾದ ಹಾಕಬೇಕು, ಎಲ್ಲಿ ಹಾಕಬೇಕು? ವೈಯಕ್ತಿಕ ಪತ್ರದಲ್ಲಿ ಧನ್ಯವಾದ ಹಾಕಿದ್ರೆ ಅಲ್ಲಿ ಹೋಯ್ತದು, ಅದೇ ಹಾಕುವ ಕ್ರಮ ಇಲ್ಲ. ಇತಿ ತಮ್ಮ ವಿಶ್ವಾಸಿ, ತುಂಬಾ ಸಿಂಪಲ್ ಆಗಿರುವಂಥದ್ದು ನಾ ಹೇಳೋದು, ತುಂಬಾ ಸಿಂಪಲ್ ಇದೆ. ಇತಿ ತಮ್ಮ ವಿಶ್ವಾಸಿ ಯಾವ ಪತ್ರದಲ್ಲಿ ಹಾಕಬೇಕು? ವೈಯಕ್ತಿಕ ಪತ್ರದಲ್ಲಿ ಹಾಕಬೇಕು, ವ್ಯವಹಾರ ಪತ್ರದಲ್ಲಿ ಹಾಕಬೇಕು. ಅವ್ರು ಅದನ್ನು ಕನ್ಫ್ಯೂಷನ್ ಮಾಡಿಕೊಳ್ತಾರೆ ಅಂತ. ಅದಕ್ಕೆ ನಾನು ಹೇಳುವಂತಹ ಒಂದು ಸಂಗತಿ ಏನಪ್ಪ ಹೇಳಿದ್ರೆ, ಮಕ್ಕಳು ಅದನ್ನು ಬರ್ದ ಅಭ್ಯಾಸ ಮಾಡಬೇಕು. ಪತ್ರ ಲೇಖನವನ್ನು ಬರ್ದ ಅಭ್ಯಾಸ ಮಾಡಿದರೆ ಸುಲಭದಲ್ಲಿ ಈಗ ನಾನು ಹೇಳೋದೇನಂತಂದ್ರೆ, ಈ ಕೊನೆ ಕ್ಷಣದಲ್ಲಿ ನಾಳೆ ಒಂದು ಕಳೆದು ನಾಡಿದ್ದು ಎಕ್ಸಾಮೇ, ಈಗ ಇನ್ನೂ ಹೊಡೆದಾಟ ನಡೀತಾ ಇರ್ತದೆ ಮನೆಯಲ್ಲಿ, ಹೇಗೆ ಓದುದು, ಯಾವುದು ಓದುದು ಕನ್ಫ್ಯೂಷನ್ ಅಲ್ಲಿ, ಒಮ್ಮೆ ಆ ಪುಸ್ತಕ ತೆಗೆದು ಒಮ್ಮೆ ಈ ಪುಸ್ತಕ ತೆಗೆದು ಅದೇ ಇದರಲ್ಲಿ ಇರ್ತಾರೆ ಅವರು. ಸೊ ಈ ಸಂದರ್ಭದಲ್ಲಿ ನನ್ನ ಲೆವೆಲ್ ಏನು, ನಾನು ಎಷ್ಟು ಮಾರ್ಕ್ ತೆಗಿಯುವವ, ನನಗೆ ಬರೀಲಿಕ್ಕೆ ಎಲ್ಲಿ ಸಮಸ್ಯೆ ಇದೆ, ನಾನು ಪಾಸ್ ಆಗ್ಲಿಕ್ಕೆ ಏನು ಮಾಡ್ಬೋದು ಅನ್ನುವಂಥದ್ದನ್ನ ಆ ಮಕ್ಕಳು ಸ್ವಲ್ಪ ತಾಳ್ಮೆಯಿಂದ ಕೂತು ಆಲೋಚನೆ ಮಾಡಿ ಸ್ವಲ್ಪ ಬರೆದು ಕಲ್ತಾಗ ಅವರದನ್ನ ಅಂಕಗಳಿಕೆಯಲ್ಲಿ ಸುಲಭ ಸಾಧ್ಯತೆ ಇದೆ ಅನ್ನುವಂಥದ್ದು.
ಆಮೇಲೆ ಸುಲಭದ ಪ್ಯಾಟರ್ನ್ ಅಂತಂದರೆ MCQ, ಹೊಂದಿಸಿ ಬರೆ, ಬಿಟ್ಟ ಪದ ಅದೆಲ್ಲ ಏನಿದೆಯೋ ಅದರಲ್ಲಿ ಎಲ್ಲಿ ಹೊಸದಾಗಿ ಬದಲಾವಣೆಗಳಾಗಿದ್ದಾವೋ ಸ್ವಲ್ಪ ಟೆಕ್ಸ್ಟ್ ಬುಕ್ಕನ್ನು ನೋಡಿಕೊಳ್ಬೇಕಾಗ್ತದೆ. ಯಾಕೆ ಹೇಳಿದರೆ ಪದ್ಯ, ಗದ್ಯ, ನಮ್ಮಲ್ಲಿ ದೀರ್ಘ ಗದ್ಯ ಅಂತ 3 ಪಾರ್ಟ್ ಇದೆ. ಆ 3 ಪಾರ್ಟಲ್ಲಿ ಈ ವರ್ಷ ಹೊಸದಾಗಿ ಏನು ಮಾಡಿಕೊಂಡಿದ್ದಾರೆ ಅಂತಂದರೆ ಪಾಠದ ನಡುವಿನ 1-2 ಸಾಲುಗಳನ್ನು ಕೊಟ್ಟು ಇದೇನು ಹೇಳ್ತದೆ, ಒಂಥರ ರೀಸನಿಂಗ್ ತರ ಇದೇನು ಹೇಳ್ತದೆ ಅಂತ ಪ್ರಶ್ನೆ ಕೇಳ್ತಾರೆ. ಅದಕ್ಕೆ ಚಾಯ್ಸಸ್ ಇದೆ, ಬಟ್ ಅದನ್ನು ಸರಿಯಾಗಿ ಅವರು ಗ್ರಹಿಸಿಕೊಳ್ಬೇಕು. ಗ್ರಹಿಕೆ, ನಮ್ಮ ಮಕ್ಕಳ ಗ್ರಹಿಕೆ ಹೇಗಿದೆ ಅಂತೇಳಿ ಟೆಸ್ಟ್ ಮಾಡುವಂಥ ಪ್ರಶ್ನೆಗಳದೆಲ್ಲ, ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕು. ಅದಕ್ಕೆ ಬೇಕಾದಂತಹ ಈಗ ಇಲಾಖೆ ಈ ವರ್ಷ ಕ್ವಶನ್ ಬ್ಯಾಂಕ್ ಅಂತ ಬಿಟ್ಟಿದೆ. ಅದರಲ್ಲಿ ಸಾಕಷ್ಟು ಪ್ರಶ್ನೆಗಳಿದೆ. ಅದರಿಂದಲೇ ಸಾಧಾರಣವಾಗಿ ಪ್ರಶ್ನೆಗಳನ್ನು ಹೆಕ್ಕಿಕೊಂಡು ಕೊಡೋದ್ರಿಂದಾಗಿ ಅದನ್ನು ಮಕ್ಕಳ ಅಭ್ಯಾಸ ಮಾಡಿದಲ್ಲಿ ಅವರಿಗೆ ಯಾವ ರೀತಿ ಗೊಂದಲ ಆಗುವಂಥದ್ದು ಇರುವುದಿಲ್ಲ ಅಂತ. ಹೊಂದಿಸಿ ಬರೆ ಹೇಗೆ ಯಾವುದರಿಂದ ಕೊಡ್ತಾರೆ ಅದು ಅದರಲ್ಲಿ ಅವರು ನೀಟಾಗಿ ಅದನ್ನು ಅರ್ಥ ಮಾಡಿಕೊಂಡಿರ್ಬೇಕು. ಹೊಂದಿಸಿ ಬರೋ ಇಡೀ ಪಾಠವನ್ನು ಜಾಲಾಡಬೇಕಾದ ಅವಶ್ಯಕತೆ ಇಲ್ಲ. ಅವ್ರು ಮೊದಲು ತಿಳ್ಕೊಂಡಿರ್ಬೇಕು, ಅವರ ಅಧ್ಯಾಪಕರಲ್ಲಿ ಕೇಳಿಕೊಂಡು. ಅಲ್ಲ, ನಮ್ಮಲ್ಲಿ ನಾವು ಮೊದಲು ಹೇಳಿದ್ದೇವೆ ಹೊಂದಿಸಿ ಬರೆ ಯಾವುದರಿಂದ ಬರ್ತದೆ, ಅದು ಹೊಸ ಪ್ಯಾಟರ್ನ್, ಮಕ್ಕಳಿಗೆ ಖಂಡಿತ ಗೊತ್ತಿರೋ ಸಾಧ್ಯತೆ ಇಲ್ಲ. ಅದು ಕೇವಲ ಪದ್ಯ ಭಾಗದಿಂದ ಮಾತ್ರ ಬರುವಂಥದ್ದು. ಬೇರೆ ಗದ್ಯ, ದೀರ್ಘ ಗದ್ಯ ನೋಡ್ಬೇಕಾದ ಅವಶ್ಯಕತೆ ಇಲ್ಲ. ಪದ್ಯ ಭಾಗದಿಂದ ಮಾತ್ರ. ಪದ್ಯದ ಹೆಸರು, ಪದ್ಯವನ್ನು ಬರೆದಂಥ ಕವಿ, ಮತ್ತೆ ಆ ಪದ್ಯವನ್ನು ಮುಖ್ಯ ಯಾವ ಆಕರ ಗ್ರಂಥದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ಅಂಥದ್ದನ್ನ ಅವರು ಮಕ್ಕಳು ತಯಾರಿ ಮಾಡಿಕೊಂಡ್ರೆ ಒಂದು ಲಿಸ್ಟ್ ಮಾಡಿಕೊಳ್ಳಬೇಕು. ಲಿಸ್ಟ್ ಮಾಡಿಕೊಂಡು ಅದನ್ನೆಲ್ಲದ್ರ ಮನೆಯಲ್ಲಿ ಗೋಡೆಗೆ ಅಂಟಿಸಿ ಬಿಟ್ರೆ ದಿನ ಕವಿ ಹೆಸರು, ಪದ್ಯದ ಹೆಸರು, ಆಕರ ಗ್ರಂಥ ನೋಡ್ತಾ ಇದ್ರೆ 5 ಮಾರ್ಕ್ ಸುಲಭದಲ್ಲಿ ಅವರಿಗೆ ಸಿಗ್ತದೆ. ಇಂಥದೆಲ್ಲ ಕನ್ಫ್ಯೂಷನ್ಗಳಿಗೆ ಅವಕಾಶ ಇರದೆ ಸ್ವಲ್ಪ ತಾಳ್ಮೆಯಿಂದ ಕೂತು ಪ್ರಶ್ನೆ ಪತ್ರಿಕೆನ ಅಭ್ಯಾಸ ಮಾಡುವುದಿದೆಯಲ್ಲ. ಇವಾಗ ಪ್ರಶ್ನೆ ಪತ್ರಿಕೆ ಅಂತ ಬಂದಾಗ್ಲೂ ಇಲಾಖೆ ಬಿಟ್ಟಿರುವಂತ 3 ಪ್ರಶ್ನೆ ಪತ್ರಿಕೆಗಳನ್ನು ನೋಡ್ಬೇಕಾ, ಇಲ್ಲ ಓಲ್ಡ್ ಕ್ವಶನ್ ಬ್ಯಾಂಕ್ ನೋಡ್ಬೇಕಾ ಅನ್ನುವಂತ ಕ್ವಶನ್. ಓಲ್ಡ್ ಕ್ವಶನ್ ಬ್ಯಾಂಕ್ ನೋಡ್ಲಿಕ್ಕೆ ಹೋದ್ರೆ ಮಕ್ಕಳಿಗೆ ಸ್ವಲ್ಪ ಕನ್ಫ್ಯೂಷನ್ ಆಗೋ ಸಾಧ್ಯತೆಗಳಿದೆ. ಯಾಕೆ ಹೇಳಿದ್ರೆ ಅದರಲ್ಲಿ 100 ಮಾರ್ಕಿನ ಪ್ರಶ್ನೆ ಪತ್ರಿಕೆಗೆ ಅದು ತಯಾರಾಗಿರುವುದರಿಂದಾಗಿ ಅಲ್ಲಿ ಕೆಲವು ಪ್ರಶ್ನೆಗಳು ಹೆಚ್ಚಾಗಿಯೇ ಇದೆ, ಇಲ್ಲಿ ತುಂಬಾ ಕಡಿಮೆ ಕೊಟ್ಟಿದ್ದಾರೆ. ಹಾಗಾಗಿ ಮಕ್ಕಳು ಅದನ್ನ ರೆಫರೆನ್ಸ್ಗೆ ಅಂತ ಇಟ್ಟುಕೊಳ್ಳೋದಕ್ಕೆ ತೊಂದರೆ ಇಲ್ಲ. ಅದನ್ನ ಹೆಚ್ಚಿನ ಈಗ ಪ್ರಶ್ನೆಗಳು 2-3 ವಾಕ್ಯಗಳಲ್ಲಿ ಉತ್ತರಿಸಿದೆ, ನಮ್ಮಲ್ಲಿ ಸಂದರ್ಭಗಳಿದಾವೆ, 5-6 ವಾಕ್ಯಗಳಲ್ಲಿ ಉತ್ತರಿಸ್ಲಿಕ್ಕೆ ಉಂಟು, ಗ್ರಾಮರ್ ಪಾರ್ಟ್ ಇದೆ, ಪ್ರಬಂಧ ಇದೆ, ಲೆಟರ್ ರೈಟಿಂಗ್ ಇದೆ. ಆ ಪ್ರಶ್ನೆಗಳಿಗೆ ರೆಫರೆನ್ಸ್ ಆಗಿ ಆ ಕ್ವಶನ್ ಪೇಪರ್ ನೋಡೋದಕ್ಕೆ ಏನು ತೊಂದರೆ ಇಲ್ಲ, ಎಷ್ಟು ಬೇಕಾದ್ರೂ ನೋಡ್ಬೋದು, ಸಾಕಷ್ಟು ನೋಡ್ಬೋದು. ಆದ್ರೆ ಪ್ರಶ್ನೆ ಪತ್ರಿಕೆ ಸ್ವರೂಪ ಅಂತ ಬಂದಾಗ ಈಗೇನು ಹೊಸದಾಗಿ 80 ಮಾರ್ಕಿನ ಪ್ರಶ್ನೆ ಪತ್ರಿಕೆ ಇದೆಯೋ ಅದನ್ನೇ ನೋಡೋದು ಒಳ್ಳೇದು. ಅಲ್ಲದೆ ಹೋದ್ರೆ ಮಕ್ಕಳು ಖಂಡಿತ ಕನ್ಫ್ಯೂಷನ್ ಮಾಡಿಕೊಳ್ತಾರೆ, ಗೊಂದಲ ಮಾಡಿಕೊಳ್ತಾರೆ. ಹಾಗಾಗಿ ನಾನು ಹೇಳುದು ಮಕ್ಕಳಿಗೆ ಗೊಂದಲ ನಿವಾರಣೆ ಮಾಡಿಕೊಳ್ಳೋದು ಮೊದಲನೇ ಹಂತ, ಅದನ್ನು ಮಾಡಿಕೊಳ್ಬೇಕು. ಬರೀ ಓದುದು ಮಾತ್ರ ಇಂಪಾರ್ಟೆಂಟ್ ಅಲ್ಲ. ಅವರು ಪ್ರಶ್ನೆ ಪತ್ರಿಕೆಯನ್ನು ಸರಿಯಾಗಿ ಕೂಲಂಕುಷವಾಗಿ ಒಮ್ಮೆ ತಾಳ್ಮೆಯಿಂದ ಕೂತು ನೋಡಿದ್ರೆ ಅದು ಕೂಡ ಹೆಚ್ಚಿನ ಅಂಕ ಗಳಿಕೆಗೆ ಸಾಧ್ಯ ಆಗ್ತದೆ. ಅಲ್ಲಿ ಯಾವುದೇ ಗೊಂದಲಗಳು ಇರುವುದಿಲ್ಲ. ಅವರು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಗೊಂದಲ ಇರುತ್ತಾ, ಇಲ್ಲ ಟ್ವಿಸ್ಟೆಡ್ ಆಗಿ ಕೊಡ್ತಾರಾ ಅಂತ? ಇಲ್ಲ, ಖಂಡಿತ ಇಲ್ಲ. ಡೈರೆಕ್ಟ್ ಆಗಿ ಕನ್ನಡದಲ್ಲಿ ಬೇರೆ ವಿಷಯಗಳ ಬಗ್ಗೆ ನಂಗೆ ಗೊತ್ತಿಲ್ಲ, ಕನ್ನಡದಲ್ಲಿ ಯಾವುದೇ ಟ್ವಿಸ್ಟೆಡ್ ಪ್ರಶ್ನೆಗಳಿಲ್ಲ, ನೇರವಾಗಿ ಪ್ರಶ್ನೆಗಳಿದ್ದಾವೆ. ಅವರು ಸ್ವಲ್ಪ ಕೂತು ನೋಡಿದ್ರೆ, ಯಾಕಂದ್ರೆ ಬರೆಯುವ ಪ್ರಮಾಣ ತುಂಬಾ ಕಡಿಮೆ ಮಾಡಿದ್ದಾರೆ. ಹಾಗಾಗಿ ಟ್ವಿಸ್ಟೆಡ್ ಆಗಿರುವಂತಹ ಕ್ವಶನ್ಸ್ ಅಂಥದ್ದೇನು ಇಲ್ಲ. ಅವರೊಂದು 2-3 ಕ್ವಶನ್ ತಪ್ಪಿದ್ರೆ ಒಂದು 4 ಕ್ವಶನ್ ಪೇಪರ್ ಅನ್ನು ಇಟ್ಟುಕೊಂಡು ಓದ್ತಾ ಹೋದ್ರು ಕೂಡ 80ರಲ್ಲಿ 60 ಮೇಲೆ ಅಂಕ ತಗೊಳ್ಳಿಕ್ಕೆ ಏನೂ ಸಮಸ್ಯೆ ಇಲ್ಲ ಅನ್ನುವಂಥದ್ದು. ಓಕೆ, ಇವಾಗ ಚಾಪ್ಟರ್ ವೈಸ್ ನೋಡ್ಕೊಂಡು ಹೋಗೋದು ಅಂತ ಹೇಳಿದ್ರೆ ಸಂಸ್ಕೃತದಲ್ಲಿ ಯಾವ ಚಾಪ್ಟರ್ಗೆ ತುಂಬಾ ವೇಟೇಜ್ ಇದೆ ಅನ್ನೋದನ್ನ, ಹಾಗೆಯೇ ಅಂಕಗಳು ಯಾವೆಲ್ಲ ಚಾಪ್ಟರ್ ಇಂದ ಎಷ್ಟೆಷ್ಟು ಬರುತ್ತೆ ಅದ್ರ ಬಗ್ಗೆ ಸಂಸ್ಕೃತದಲ್ಲಿ ನೋಡ್ತಾ ಹೋದ್ರೆ ಒಟ್ಟು ನಮಗಿರುವಂಥದ್ದು 10 ಪಾಠಗಳು. 10 ಪಾಠಗಳಲ್ಲಿ ಮೊದಲ 4-5 ಪಾಠಕ್ಕೆ ಹೆಚ್ಚು ವೇಟೇಜ್ ಸಿಗ್ತದೆ. ಅಂದ್ರೆ ಈಗ ಹೇಳ್ತಾ ಹೋಗೋದಂತಿದ್ರೆ ಪ್ರಾರಂಭದಲ್ಲಿ ಪುರಾಣ ಭಾರತ ಅಂತ ಪಾಠ ಇದೆ. ಆ ಪಾಠವನ್ನು ನಾವು ನೋಡುದು ಅಂತಾದ್ರೆ ಅಲ್ಲಿ 12 ಅಂಕಗಳನ್ನು ಆ ಪಾಠದಿಂದ ಕೊಡ್ತಾರೆ. ಇನ್ನು 2ನೇ ಪಾಠ ನೋಡುವಂತಾದ್ರೆ ಪರೀಕ್ಷಾ ಮತ್ತು ಲಕ್ಷ್ಯ ಜೀವನ, ಅಲ್ಲೂ ಅಷ್ಟೇ 12 ಅಂಕಗಳಷ್ಟು ಕ್ವಶನ್ಗಳನ್ನ ಆ ಪಾಠದಿಂದ ಕೊಡ್ತಾರೆ. ಇನ್ನು 3ನೇ ಪಾಠ ಆಗಿ ಬರುವಂತದ್ದು ನಿರ್ವಿಮರ್ಶಾಹಿ ಭೀರವ. ನಿರ್ವಿಮರ್ಶಾಹಿ ಭೀರವದಲ್ಲಿ 10 ಅಂಕಗಳನ್ನು ಆ ಪಾಠದಿಂದ ಕೊಡ್ತಾರೆ. ಇನ್ನು ಶೂನ್ಯ ಮೆಂಗುಲಿ ಅಂತ 4ನೇ ಪಾಠ ಬರ್ತದೆ. ಆ ಪಾಠದಲ್ಲಿ ಅತಿ ಹೆಚ್ಚು ಅಂಕಗಳನ್ನು ನಾವು ಆ ಪಾಠದಿಂದ ಕಾಣ್ತೇವೆ. 14 ಅಂಕಗಳು ಆ ಪಾಠದಿಂದ ಬರುವಂಥದ್ದು. ಹಾಗೆ ಮಹಾರಾಣಾ ಪ್ರತಾಪ ಅನುರಾಗೋದಯ ಅಂತ ಹೇಳಿ 6ನೇದು ಪಾಠ ಬರ್ತದೆ. ಅಲ್ಲಿ 10 ಅಂಕಗಳನ್ನ ಆ ಪಾಠದಿಂದ ಸೆಲೆಕ್ಟ್ ಮಾಡಿದೆ. ಸಾಶಾಂತಿಯಿಂದ 9 ಅಂಕಗಳು, ವಿಧಿವಿಲಸಿತಂನಿಂದ 6 ಅಂಕಗಳು, ನೀತಿ ಸಾರದಿಂದ 6, ಹಾಗೆ ಕೊನೆಯದ್ದು ಕೃಷ್ಣಶಾಸ್ತ್ರಿ ಮಹೋದಯದಿಂದ 5 ಅಂಕಗಳು ಬರುವಂಥದ್ದು. ಒಟ್ಟಲ್ಲಿ 119 ಅಂಕಗಳಷ್ಟು ಪ್ರಶ್ನೆ ಪತ್ರಿಕೆ, ಅಂದರೆ ಆಪ್ಷನ್ಗಳೆಲ್ಲ ಸೇರಿ ಅಷ್ಟು ಅಂಕಗಳಿಗೆ ಆಗುವಷ್ಟು ಪ್ರಶ್ನೆ ಪತ್ರಿಕೆಯನ್ನು ಮಾಡಿರ್ತಾರೆ. ಅದರಿಂದ ಈ ಮೊದಲ 5 ಪಾಠಗಳಿಗೆ ಹೆಚ್ಚಿನ ಪ್ರಾಶಸ್ತ್ಯ ಕೊಟ್ಟಿತ್ತು ಅಂತ ಹೇಳಿದ್ರೆ
ಪಾಸ್ ಆಗೋದಕ್ಕೆ ಏನು ಸಮಸ್ಯೆ ಇಲ್ಲ. ಯಾಕಂದರೆ ನಂತರ ಬರುವಂತಹ ಪಾಠಗಳಲ್ಲಿ ಸ್ವಲ್ಪ ಕಮ್ಮಿ ಪ್ರಾಶಸ್ತ್ಯ ಇರ್ತದೆ. ಮೊದಲ ಪಾಠಗಳಿಗೆ ಹೆಚ್ಚಿನ ಪ್ರಾಶಸ್ತ್ಯವನ್ನು ಕೊಡ್ತಾರೆ. ಮತ್ತು ಆ ಪಾಠಗಳು ಸ್ವಲ್ಪ ಕಥಾರೂಪದಲ್ಲಿರುವಂತಹ ಕಾರಣ ಬರೀಲಿಕ್ಕೂ ಕೂಡ ಮಕ್ಕಳಿಗೆ ಈಗ ಲಾಂಗ್ ಆನ್ಸರ್ ಬರಿಬೇಕು ಅಂತಾದ್ರೆ ಅವರಿಗೆ ಬರೀಲಿಕ್ಕೂ ಕೂಡ ಸ್ವಲ್ಪ ಈಸಿ ಆಗುವಂತಹ ಪಾಠಗಳಾಗಿರ್ತವೆ. ಅದರಿಂದ ಅದರಲ್ಲೂ ಶೂನ್ಯ ಮೇಂಗುಲಿ ಅಂತ ಹೇಳುವಂತಹ ಪಾಠದಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಹಾಕಿರುವುದು ನಾವು. ಓಕೆ, ಇದನ್ನೇ ಇವಾಗ ಜಸ್ಟ್ ಪಾಸ್ ಆಗಬೇಕು, ಆವ್ರೇಜ್ ತೆಗಿಬೇಕು ಅನ್ನೋರು ಇದಕ್ಕೇನೆ ಕಾನ್ಸಂಟ್ರೇಟ್ ಮಾಡಿದ್ರೆ ಔಟ್ ಆಫ್ ಎಲ್ಲರೂ ಮುಟ್ಟಬೇಕಾಗುತ್ತೆ. ಬಟ್ ಇವರು ಇದಕ್ಕೆ ಕಾನ್ಸಂಟ್ರೇಟ್ ಮಾಡಿದ್ರೆ ಒಳ್ಳೆಯ ಅಂಕಗಳನ್ನು ತೆಗಿಬೋದು ಅನ್ನೋವಂಥದ್ದು. ಔಟ್ ಆಫ್ ತೆಗಿಬೇಕು ಅಂತ ಹೇಳುವಂಥವ್ರು ಎಲ್ಲ ಕಡೆ ಕಾನ್ಸಂಟ್ರೇಟ್ ಮಾಡಬೇಕಾಗ್ತದೆ. ಮತ್ತೆ ಟೈಮ್ ಮ್ಯಾನೇಜ್ ತುಂಬಾ ಮಾಡಿಕೊಳ್ಬೇಕಾಗ್ತದೆ. ಕೆಲವು ಕಡೆಯಲ್ಲಿ ಜಾಸ್ತಿ ಟೈಮ್ ವೇಸ್ಟ್ ಮಾಡ್ತಾರೆ. ಈಗ ಅದಿದ್ರೆ ಹಿವಾಕಿ ಉತ್ತರಂ ಲಿಖತ ಅದನ್ನೆಲ್ಲ ಬರೆಯುವ 2 ಮಾರ್ಕ್ಸ್ ಕ್ವಶನ್ಸ್ ಎಲ್ಲ ಬರೆಯುವಾಗ ಅವರು ಅಗತ್ಯಕ್ಕಿಂತ ಹೆಚ್ಚು ಬರಿತಾ ಹೋಗ್ತಾರೆ. ಎಷ್ಟು ಆನ್ಸರ್ ಬೇಕೋ ಅಷ್ಟೇ ಬರೆಯುವುದು ಬಿಟ್ಟು ಮೊದಲಿಂದಲೇ ಸ್ಟೋರೀಸ್ ಅನ್ನ ಬರಿತಾ ಬರ್ತಾರೆ. ಅದರಿಂದಾಗಿ ಅವರಿಗೆ ಅಲ್ಲಿ ಟೈಮ್ ವೇಸ್ಟ್ ಆಗುವಂತ ಚಾನ್ಸಸ್ ಇರ್ತದೆ. ಇನ್ನು ಪಾರ್ಟ್ ಎ, ಪಾರ್ಟ್ ಬಿ, ಪಾರ್ಟ್ ಸಿ, ಪಾರ್ಟ್ ಡಿ ಅಂತ ಹೇಳಿ 4 ಪಾರ್ಟ್ಸ್ ಇರ್ತದೆ. ಪಾರ್ಟ್ ಎ ಯಲ್ಲಿ MCQ, ಫಿಲ್ ಇನ್ ದ ಬ್ಲಾಂಕ್ಸ್, ಮ್ಯಾಚ್ ದ ಫಾಲೋವಿಂಗ್ ಈ ತರ ಬರ್ತದೆ. ಅಲ್ಲೂ ಅಷ್ಟೇ MCQs ಬರೆಯುವಂತ ಟೈಮಲ್ಲಿ ಕ್ವಶನ್ಸ್ ಬರೀತಾ ಟೈಮ್ ವೇಸ್ಟ್ ಮಾಡ್ತಾರೆ. ಅಲ್ಲಿ ಜಸ್ಟ್ ಆನ್ಸರ್ ಬರೆದ್ರೆ ಸಾಕಾಗ್ತದೆ. ಅಷ್ಟು ಟೈಮ್ ಅವರಿಗೆ ಸೇವ್ ಆಗ್ತದೆ. ಕೊನೆಯಲ್ಲಿ ಲಾಂಗ್ ಆನ್ಸರ್ಸ್ ಬರೀಲಿಕ್ಕೆ ಅವರಿಗೆ ಹೆಲ್ಪ್ ಆಗ್ತದೆ. ಮತ್ತೆ ಪಾರ್ಟ್ ಎ ಕ್ವಶನ್ಸ್ ಅನ್ನ ಅವರು ಮೊದಲು ಬರೀಬೇಕಾಗ್ತದೆ, ಆನ್ಸರ್ಸ್ ಮಾಡಬೇಕಾದ್ರೆ. ಸಾಮಾನ್ಯ ಸರಳ ಕ್ವಶನ್ಸ್ ಗಳನ್ನ ಕಮ್ಮಿ ಬರೀಲಿಕ್ಕಿರುವಂತ ಕ್ವಶನ್ಸ್ ಅನ್ನ ಮೊದಲು ಅಟೆಂಪ್ಟ್ ಮಾಡ್ತಾ ಲಾಂಗ್ ಆನ್ಸರ್ಸ್ ಅನ್ನ ಲಾಸ್ಟಿಗೆ ಇಡ್ತಾ ಹೋದ್ರೆ ಅದು ಅವರಿಗೆ ಈಸಿ ಆಗ್ತದೆ. ಓಕೆ, ಸಂಸ್ಕೃತಲ್ಲಿ ಇಷ್ಟು ವರ್ಷ ನೋಡಿದ ಪ್ರಕಾರ ತುಂಬಾ ಇಂಪಾರ್ಟೆಂಟ್ ಆಗಿ ಈ ಎಲ್ಲ ಕ್ವಶನ್ಗಳು ಬರ್ಬೋದು ಅನ್ನುವಂಥ ಕ್ವಶನ್ಗಳನ್ನು ರೈಸ್ ಮಾಡೋದಾದ್ರೆ ಯಾವುದೆಲ್ಲ ಬರ್ಬೋದು ಅಂತ? ಸಾಮಾನ್ಯವಾಗಿ ಪುರಾಣ ಭಾರತಮಿಂದ ಲಾಂಗ್ ಆನ್ಸರ್ಸ್ ಅನ್ನ ನಾವು ನೋಡುದು ಅಂತ ಪುರಾಣ ಭಾರತಮಿಂದ ಪ್ರತಿ ಕ್ವಶನ್ ಪೇಪರ್ ಅಲ್ಲಿ ಬಂದಿರುವಂತಹ ಒಂದು ಕ್ವಶನ್. ಆಮೇಲೆ ಪರೇಶಾಂ ಅಪಿರಕ್ಷ ಜೀವಿತಮಿಂದ, ಶೂನ್ಯ ಮೇಂಗುಲಿಯಿಂದ ಅದರಿಂದ ಬರುವಂತಹ ದಶವಾಕ್ಯಕ್ಕೆ ಸಂಬಂಧಪಟ್ಟಂತಹ ಕ್ವಶನ್ಸ್. ಇನ್ನು ಸಾಶಾಂತಿ ಅಂತ ಹೇಳುವಂತಹ ಪಾಠದಿಂದ ಬರುವಂತಹ ಕ್ವಶನ್ಸ್. ಇದೆಲ್ಲ ಕಂಪಲ್ಸರಿ ಆಗಿ ಬರುವಂತಹ ಕ್ವಶನ್ಸ್ ಅಂತ ಹೇಳ್ಬೋದು. ಆದ್ರೆ ಏನು ಅಂತ ಹೇಳಿದ್ರೆ ಈ ಸಲ ಪ್ರಿಪರೇಟರಿ ಕ್ವಶನ್ ಪೇಪರ್ ನಾವು ನೋಡಿದ್ರೆ ಇಷ್ಟು ಸಮಯ ಬಂದಿದ್ದಂತ ಪುರಾಣ ಭಾರತಮಿಂದ ಬಂದಂತ ಕ್ವಶನ್ ನಾವು ಪ್ರಿಪರೇಟರಿಯಲ್ಲಿ ಕಾಣ್ತಾ ಇಲ್ಲ. ಆದ್ರಿಂದ ಸಾಮಾನ್ಯ ಈ 10 ಪಾಠಗಳಲ್ಲಿ 9 ಪಾಠಗಳಿಂದ ನಮಗೆ ದಶವಾಕ್ಯದ ಪ್ರಶ್ನೆಗಳು ಬರ್ತವೆ. ಅಲ್ಲಿ 7ರಲ್ಲಿ 4 ಕ್ವಶನ್ಸ್ ನಮಗೆ ಆನ್ಸರ್ ಮಾಡ್ಲಿಕ್ಕೆ ಇರುವಂತಹ ಕಾರಣ ಅಲ್ಲಿ ಸಾಮಾನ್ಯ ಅವರಿಗೆ 2 ಆಪ್ಷನ್ ಆಗಿ ಇಟ್ಕೊಳ್ಬೋದು. ಒಂದು 5 ಪಾಠಗಳ ಚಾಪ್ಟರ್ಸ್ ಗಳದ್ದು ಯಾವ್ದಾದ್ರು ಅವರು ಪ್ರಶ್ನೆ ಓದ್ಕೊಂಡ್ರು ಅಂತ ಹೇಳಿ ಆದ್ರೆ ಉಳಿದ 2 ಚಾಪ್ಟರ್ಸ್ ಅನ್ನು ಅವರು ಬಿಡ್ಬೋದು. 5-6 ಪಾಠಗಳನ್ನು ಕರೆಕ್ಟ್ ಆಗಿ ಅವರು ಓದ್ಕೊಂಡ್ರು ಅಂತ ಹೇಳಿ ಉಳಿದ ಚಾಪ್ಟರ್ಸ್ ಅನ್ನ ಬಿಡ್ಬೋದು. ಅದರಿಂದ ಸಾಮಾನ್ಯವಾಗಿ ಬಂದೇ ಬರ್ತದೆ ಅಂತ ಹೇಳುವಂಥದ್ದು ಪುರಾಣ ಭಾರತ, ಪರೇಶಾಂ ಅಪಿರಕ್ಷ ಜೀವಿತ, ಶೂನ್ಯ ಮೇಂಗುಲಿ, ಆಮೇಲೆ ಸಾಶಾಂತಿ ಅಂತ ಹೇಳುವಂಥದ್ದು, ಮತ್ತು ಸಾಮಾನ್ಯ ನಿರ್ವಿಮರ್ಶ ಭೀರವಹ, ಮಹಾರಾಣ ಪ್ರತಾಪ, ಇವುಗಳಿಂದೆಲ್ಲ ನಾವು ಕ್ವಶನ್ಸ್ ಅನ್ನ ಕಾಣ್ತೇವೆ ದಶವಾಕ್ಯ. ಓಕೆ, ಇವಾಗ ಇಂಗ್ಲೀಷಲ್ಲಿ ನೋಡೋದಾದ್ರೆ ಮೇಡಮ್ ಚಾಪ್ಟರ್ ವೈಸ್ ಯಾವುದಕ್ಕೆ ತುಂಬ ವೆಯ್ಟೇಜ್ ಇದೆ ಅಂತ? ಆ್ಯಕ್ಚುಲಿ ಏನಂತ ಹೇಳಿದ್ರೆ ಆ್ಯಸ್ ಇಂಗ್ಲೀಷ್ ಇಸ್ ಅ ಲ್ಯಾಂಗ್ವೇಜ್, ಅದರಲ್ಲಿ ಪಾಸಿಬಿಲಿಟಿ ಇಲ್ಲ ಇದೇ ಇಂಪಾರ್ಟೆಂಟ್ ಇದನ್ನೇ ಓದಿ ಈ ಲೆಸನ್ ಮಾತ್ರ ಓದಿ ಅಂತ ಹೇಳೋಕ್ಕಾಗೋದಿಲ್ಲ. ಆ್ಯಸ್ ವಿ ಹ್ಯಾವ್ 2, 3 and 4 marks ನಾವು ದೇ ಹ್ಯಾವ್ ಟು ರೀಡ್ ದ ಟೆಕ್ಸ್ಟ್ ಬುಕ್ ಥರೋಲಿ. ಸೊ ಟೆಕ್ಸ್ಟ್ ಬುಕ್ನ ಥರೋ ಆಗಿ ಓದಿದ್ರೆ ಅವ್ರು ಯಾವುದೇ ಕ್ವೆಶ್ಚನ್ ಬಂದರೂ ಆನ್ಸರ್ ಮಾಡಲಿಕ್ಕೆ ಆಗ್ತದೆ. ಬೇಸಿಕಲಿ ಅವ್ರು ಏನಂದರೆ ಟೆಕ್ಸ್ಟ್ ಬುಕ್ಕಲ್ಲಿ ಥರೋ ಆಗಿರಬೇಕು, ಲೆಸನ್ಸ್ ಚೆನ್ನಾಗಿ ಓದಬೇಕು. ಈಗ ಅವರು ಟೆಕ್ಸ್ಟ್ ಬುಕ್ಕನ್ನು ಚೆನ್ನಾಗಿ ಓದಿದರೆ ಅವ್ರು ಯಾವ ಗ್ರಾಮರ್ ಪಾರ್ಟ್ ಆಗಲಿ ಅದನ್ನು ಆನ್ಸರ್ ಮಾಡಬಹುದು, ಎಕ್ಸ್ಪ್ರೆಷನ್ಸ್ ಆಗಲಿ, ಲಿಂಕರ್ಸ್ ಆಗಲಿ. ಸೊ ದಟ್ಸ್ ಹೆಲ್ಪ್ಫುಲ್ ಫಾರ್ ದೆಮ್ ಟು ಆನ್ಸರ್ ದ ಗ್ರಾಮರ್ ಪಾರ್ಟ್ ಆಸ್ ವೆಲ್. ಸೊ ಯಾಕಂದರೆ ಅದರಲ್ಲಿ ಇದ್ದದೆ ಟೆಕ್ಸ್ಟ್ ಬುಕ್ಕಲ್ಲಿ ಇರೋ ಲೆಸನ್ಸಿಂದನೇ ಅವರಿಗೆ ಅದೆಲ್ಲ ಕೊಡುವಂಥದ್ದು. ಮತ್ತು ಈಗ ಲಾಂಗ್ ಆನ್ಸರ್ಸಿಗೆ ನೋಡೋಕ್ಕೆ ಹೋದರೆ ಸನ್ನಿ ಮಾರ್ನಿಂಗ್ ಮತ್ತು ವೋಟರ್, ಗಾರ್ಡ್ನರ್ ಇದಕ್ಕೆ ಜಾಸ್ತಿ ಪ್ರಾಮುಖ್ಯತೆ ಕೊಡ್ತೀವಿ, ಅದು 4 marksಗೆ. ಬಟ್ ಅಲ್ಲಿ ಬೇರೆದು ಇದು ಕನ್ಸಿಡರ್ ಮಾಡೋದಿಲ್ಲ ಅಂತಲ್ಲ. ಆಲ್ ದ ಲೆಸನ್ಸ್ ಆರ್ ಕನ್ಸಿಡರ್ಡ್ ಫಾರ್ ಈಚ್ ಆ್ಯಂಡ್ ಎವ್ರಿ ಪಾರ್ಟ್. ಸೊ ಹಾಗಿದ್ದ ಕಾರಣ ಐ ಕಾಂಟ್ ಸೇ ಇದನ್ನ ಮಾತ್ರ ಓದಿ ಅಂತ ಹೇಳೋಕ್ಕಾಗಲ್ಲ. ಅಪಾರ್ಟ್ ಫ್ರಮ್ ದ ಲೆಸನ್ ಅವರಿಗೆ ಗ್ರಾಮರಲ್ಲಿ ಕೂಡ ಅವರು ಜಾಬ್ ಅಪ್ಲಿಕೇಶನ್ ಅದೆಲ್ಲ ಕರೆಕ್ಟಾಗಿ ಬರೆದ್ರೆ ದೇ ಕ್ಯಾನ್ ಸ್ಕೋರ್ ಗುಡ್ ಮಾರ್ಕ್ಸ್. ಗ್ರಾಮರಲ್ಲೂ ಅವ್ರಿಗೆ ಫುಲ್ ಮಾರ್ಕ್ಸ್ ಬೇಕು ಅಂತ ಆದರೆ ದೇ ಹ್ಯಾವ್ ಟು ರೀಡ್ ದ ಲೆಸನ್ಸ್. ಸೊ ಲೆಸನ್ಸ್ ಯಾವುದು ಅವರು ಸ್ಕಿಪ್ ಮಾಡೋಕ್ಕಾಗಲ್ಲ. ಗ್ರಾಮರ್ ಬರೀಲಿಕ್ಕೆ ಅವ್ರಿಗೆ ಅದು ಯೂಸ್ ಆಗ್ತದೆ, ಲಿಂಕರ್ಸ್ ಬರೀಲಿಕ್ಕೆ, ಎಕ್ಸ್ಪ್ರೆಷನ್ಸ್ನ ಬರೀಲಿಕ್ಕೆ. ಸೊ ಅದಕ್ಕೋಸ್ಕರ ದೇ ಹ್ಯಾವ್ ಟು ರೀಡ್ ಆಲ್ ದ ಲೆಸನ್ಸ್. ದೇ ಕ್ಯಾನ್ ನಾಟ್ ಜಸ್ಟ್ ಐ ಕನ್ಸಿಡರ್ ಓನ್ಲಿ ದಿಸ್ ಲೆಸನ್ ಆ್ಯಂಡ್ ಲೀವ್ ದಿಸ್ ಅಂತ. ಮೊದಲು ಅದು ಚಾಯ್ಸ್ ಮಾಡ್ಬೋದಿತ್ತು, ಬಟ್ ನೌ ದೇ ಕ್ಯಾನ್ ನಾಟ್ ಡೂ ದ್ಯಾಟ್. ಸೊ ಅವ್ರು ಎಲ್ಲ ಪಾಠಗಳನ್ನು ಓದಲೇಬೇಕಾಗ್ತದೆ.
ಓಕೆ, ಇವಾಗ ಕನ್ನಡ ಮೀಡಿಯಮಿಂದ ಕಲ್ತವ್ರು ಒಮ್ಮೆಲೆ ಇಂಗ್ಲೀಷ್ ಬಂದಾಗ ಅವ್ರಿಗೆ ಒಮ್ಮೆಲೆ ಕಷ್ಟ ಆಗುತ್ತೆ. ಅಂಥವ್ರಿಗೆ ಜಸ್ಟ್ ಪಾಸ್ ಆಗಬೇಕು ಇಲ್ಲ ಒಂದು ಆವರೇಜ್ ತೆಗಿಬೇಕು ಅಂತ ಹೇಳಿದಾಗ ಅಂಥವ್ರಿಗೆ ಇಂಥ ಕ್ವಶನ್ಗಳನ್ನ ನೋಡ್ಕೊಳ್ಳಿ ಅಂತ ಹೇಳೋದಾದ್ರೆ ಯಾವ್ದೆಲ್ಲ? ಅಂಥವ್ರಿಗಾದ್ರೆ ನಾ ಹೇಳೋದಾದ್ರೆ ಫಸ್ಟ್ ಪೋಮ್ ರೋಮಿಯೋ ಜೂಲಿಯಟ್, ಅದು ಸ್ವಲ್ಪ ಸುಲಭದಲ್ಲಿ ಅವರು ಬರೀಬಹುದು. ಮತ್ತೆ ಎರಡನೇ ಪಾಠ ಕೂಡ ಟು ಡಿಯರ್, ದಟ್ ಈಸ್ ಈಸಿ, ಇಟ್ಸ್ ಜಸ್ಟ್ ಅ ಸ್ಟೋರಿ. ಸೊ ಅದನ್ನ ಹ್ಯೂಮರಸ್ ಸ್ಟೋರಿ, ಅವ್ರು ಅದನ್ನ ಅರ್ಥ ಮಾಡ್ಕೊಂಡ್ರೆ ದೇ ಕ್ಯಾನ್ ಆನ್ಸರ್ ಇಟ್ ಈಸಿ. ಮತ್ತೆ ದ ಗಾರ್ಡ್ನರ್ ಇಸ್ ಆಲ್ಸೋ ಲೈಕ್ ದಟ್, ದೇ ಕ್ಯಾನ್ ರೀಡ್ ದಟ್, ಅದು ಕೂಡ ಕತೆ ಇದ್ದ ಹಾಗೆ. ಸೊ ಅದನ್ನ ಅವ್ರು ಓದಿ ಆನ್ಸರ್ ಮಾಡೋದಕ್ಕೆ ತುಂಬಾ ಸುಲಭ ಆಗ್ತದೆ. ಮತ್ತೆ ಡ್ರಾಮಾಸ್ ಅಲ್ಲಿ ನೋಡೋಕೆ ಹೋದ್ರೆ ಸನಿ ಮಾರ್ನಿಂಗ್ ಅಂತಿದೆ, ದಟ್ ಇಸ್ ಅ ಡ್ರಾಮಾ ವೇರ್ ದೇ ಕ್ಯಾನ್ ರೀಡ್ ದಟ್ ಅಂಡ್ ರೈಟ್ in their own words. So then voter is also like that. So if they read that and write, they can answer it easily. So these 3-4 lessons, if they concentrate, 2 marks ಗೂ ಬರ್ತದೆ, ಅದು 3 marks ಗೂ ಬರ್ತದೆ, 4 marks ಗೂ ಬರ್ತದೆ ಪಾಸ್ ಆಗೋದಕ್ಕೆ. But those who want to score good marks, they have to read all the lessons and answer. So because if they read all the lessons, as I said, I repeat it once again, ಗ್ರಾಮರ್ ಪಾರ್ಟ್ ಅವ್ರಿಗೆ ಆನ್ಸರ್ ಮಾಡಲಿಕ್ಕೆ ಸುಲಭ. ಓಕೆ, ನಿಮ್ಮ ಅನುಭವದ ಪ್ರಕಾರ ಎಷ್ಟು ವರ್ಷದಲ್ಲಿ ತುಂಬಾನೇ ಕನ್ಫ್ಯೂಸ್ ಮಾಡ್ಕೊಂಡಂತದ್ದು ಯಾವ ಪ್ರಶ್ನೆಗಳು ಅಂತ ನೋಡೋದಾದ್ರೆ ಇಂಗ್ಲಿಷ್? ಕನ್ಫ್ಯೂಸ್ಡ್ ಅಂತಲ್ಲ, ಮಕ್ಕಳು ಒಂದು ಸ್ವಲ್ಪ ಅವರು ಫಿಯರ್ ತೋರಿಸುವಂಥದ್ದು ರಿಪೋರ್ಟೆಡ್ ಸ್ಪೀಚಲ್ಲಿ. ರಿಪೋರ್ಟೆಡ್ ಸ್ಪೀಚ್ ಇಟ್ಸ್ ಫಾರ್ 5 marks. ಅದು ಬಂದಾಗ ಅವ್ರಿಗೆ ಏನಾಗ್ತದೆ ಅಂತ ಹೇಳಿದ್ರೆ, ದೇ ಫೀಲ್ ದಟ್ ದೇ ಆರ್ ನಾಟ್ ಕಾನ್ಫಿಡೆಂಟ್ ಇನ್ ಆನ್ಸರಿಂಗ್ ದಟ್. ದೋ ವಿ ಹ್ಯಾವ್ ಟಾಟ್ ದಮ್ ಎವ್ರಿಥಿಂಗ್, ಅದು ಕೆಲವು ರೂಲ್ಸ್ ಎಲ್ಲ ಇದೆ, ಅದನ್ನೆಲ್ಲ ಹೇಳ್ಕೊಟ್ರು ಕೂಡ ದೇ ಆರ್ ನಾಟ್ ಕಾನ್ಫಿಡೆಂಟ್. ಯಾಕಂತ ಹೇಳಿದ್ರೆ ದೇ ಡು ನಾಟ್ ಪ್ರಾಕ್ಟಿಸ್, ದೇ ನೀಡ್ ಟು ಪ್ರಾಕ್ಟಿಸ್. ಹಳೆ ಕ್ವೆಶ್ಚನ್ ಪೇಪರ್ಸ ಅಥವಾ ಅವರ ಟೆಕ್ಸ್ಟ್ ಬುಕ್ಕಲ್ಲಿ ಇರೋ ಕೆಲವು ಇದನ್ನೆಲ್ಲ ಅವರು ಇಫ್ ದೇ ಪ್ರಾಕ್ಟಿಸ್, ಇಫ್ ದೇ ರಿಪೋರ್ಟ್ ದ ಸ್ಪೀಚ್, ಸೊ ಅದನ್ನ ಅವ್ರು ಪ್ರಾಕ್ಟೀಸ್ ಮಾಡಿದ್ರೆ ಖಂಡಿತ ದೇ ಕ್ಯಾನ್ ಸ್ಕೋರ್ 5 marks ಇನ್ ದಟ್. ಅದರಲ್ಲಿ ಅವ್ರು ಒಂದು ಸ್ವಲ್ಪ ಅವರಿಗೆ ಆ ಫಿಯರ್ ಇರ್ತದೆ, ರಿಪೋರ್ಟೆಡ್ ಸ್ಪೀಚ್ ಬರೋದಿಲ್ಲ ನಮಗೆ ಅಂತ. ಆಕ್ಚುಲಿ ಬರುತ್ತೆ ಅವ್ರಿಗೆ, ಇಟ್ಸ್ ವೆರಿ ಸಿಂಪಲ್. ಆಕ್ಚುಲಿ ಇಟ್ಸ್ ವೆರಿ ಸಿಂಪಲ್. ಇಫ್ ದೇ ಫಾಲೋ ದ ರೂಲ್ಸ್ ಪ್ರಾಪರ್ಲಿ, ದೇ ಕ್ಯಾನ್ ಶ್ಯೂರ್ಲಿ ಸ್ಕೋರ್ ಗುಡ್ ಮಾರ್ಕ್ಸ್. ಬೇಸಿಕ್ಸ್ ಇರೋದು ಅದರಲ್ಲಿ, ಏನು ತುಂಬಾ ಏನು ಇದಿಲ್ಲ ಅದರಲ್ಲಿ. ಬೇಸಿಕ್ಸ್ ಏನಂತ ಹೇಳಿದ್ರೆ, ಫಸ್ಟ್ಲಿ ಬೇಸಿಕಲಿ ಅದರಲ್ಲಿ ಡೈರೆಕ್ಟ್ ಸ್ಪೀಚಿಂದ ಇಂಡೈರೆಕ್ಟಿಗೆ ಕನ್ವರ್ಟ್ ಮಾಡಬೇಕಿರುವಂಥದ್ದು. ಅದನ್ನು ಮಾಡಬೇಕಿದ್ರೆ ಫಸ್ಟ್ಲಿ ಅವ್ರ ಪಂಕ್ಚುಯೇಷನ್ ಮಾರ್ಕ್ಸ್ನೆಲ್ಲ ಅವಾಯ್ಡ್ ಮಾಡಬೇಕು. ದೆನ್ ಅದರಲ್ಲಿ ಟೆನ್ಸಸ್ನ ಚೇಂಜ್ ಮಾಡಬೇಕು. ವೆನ್ ದೇ ಹ್ಯಾವ್ ಟು ರಿಪೋರ್ಟ್ ಇಟ್, ದೇ ಹ್ಯಾವ್ ಟು ಚೇಂಜ್ ದ ಟೆನ್ಸಸ್ ಆದ ಮೇಲೆ ನೌನ್ಸ್ ಇದ್ದದನ್ನು ಪ್ರೊನೌನ್ಸಿಗೆ ಚೇಂಜ್ ಮಾಡಬೇಕು. ಪರ್ಸನ್ಸ್, ಫಸ್ಟ್ ಪರ್ಸನ್ ಇಂದ ಸೆಕೆಂಡ್ ಪರ್ಸನ್, ಆ ಚೇಂಜಸ್ ಇಷ್ಟನ್ನೆಲ್ಲ ಅವ್ರ ಗಮನದಲ್ಲಿ ಇಟ್ಕೊಂಡ್ರೆ, ಆಸ್ ವೆಲ್ ಆಸ್ ಕೆಲವು ಎಕ್ಸ್ಪ್ರೆಷನ್ಸ್ನ ಚೇಂಜ್ ಮಾಡಿಕೊಂಡ್ರೆ, ಇಟ್ಸ್ ವೆರಿ ಈಸಿ ಫಾರ್ ದೆಮ್ ಟು ರಿಪೋರ್ಟ್. ಸೊ ಆ ಒಂದು ಪಾರ್ಟಿಗೆ ಬರುವಾಗ ಎಲ್ಲ ಮಕ್ಕಳು ಒಂದು ಸ್ವಲ್ಪ ನರ್ವಸ್ ಆಗ್ತಾರೆ. ಸೊ ದೇ ನೀಡ್ ಟು ಪೇ ಮೋರ್ ಅಟೆನ್ಷನ್. ಹೇಗೆ ಅಂತ ಹೇಳಿದ್ರೆ, ಜಸ್ಟ್ ಅದನ್ನ ಪ್ರಾಕ್ಟೀಸ್ ಮಾಡಬೇಕು. ಆದಷ್ಟು ರಿಪೋರ್ಟೆಡ್ ಸ್ಪೀಚ್ ಕ್ವೆಶ್ಚನ್ಸ್ನ ತಗೊಂಡು ಅದನ್ನ ಪ್ರಾಕ್ಟೀಸ್ ಮಾಡಿದ್ರೆ, ಐ ಕ್ಯಾನ್ ಅಶ್ಯೂರ್ ದಟ್ ದೇ ಕ್ಯಾನ್ ಸ್ಕೋರ್ 5 ಇನ್ ದ್ಯಾಟ್. ಸೊ ದೀಸ್ ಬೇಸಿಕ್ ಥಿಂಗ್ಸ್ ಅವ್ರ ಮನಸ್ಸಲ್ಲಿ ಇಟ್ಕೊಂಡ್ರೆ ದೇ ಕ್ಯಾನ್ ಶ್ಯೂರ್ಲಿ ಡೂ ಇಟ್ ಈಸಿ. ಓಕೆ, ಇನ್ನಷ್ಟು ಮಾತಾಡೋಣ ವೀಕ್ಷಕರೇ, ಇನ್ನಷ್ಟು ವಿಚಾರಗಳನ್ನ ಮಾತಾಡ್ತೀವಿ ಸಣ್ಣ ವಿರಾಮದ ಬಳಿಕ. Navratan Electrical and Plumbing, wholesale dealers in electricals, plumbing, hardware, home appliances, sanitary, LED lights and electronics. All brands electronics and electrical items are under one roof. Navratan Electrical and Plumbing, opposite Sachin Traders, Main Road, Darbe, Puttur. Contact 8105973951, 9481644951. 9663814451, 08251 200 Navratan Electrical and Plumbing, wholesale dealers in electricals, plumbing, hardware, home appliances, sanitary, LED lights and electronics. All brands electronics and electrical items are under one roof.
Navratan Electrical and Plumbing, opposite Sachin Traders, Main Road, Darbe, Puttur. Contact 8105973951, 9481644951, 9663814451, 08251200555. ಅತ್ತೆ ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್. That's my gadget. Let's go have some fun then. Introducing the hot and techy Brezza SCNG. Cool new SCNG tech for a cool new generation. ಅತ್ತೆ ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್. Navratan Electrical and Plumbing, wholesale dealers in electricals, plumbing, hardware, home appliances, sanitary, LED lights and electronics. All brands electronics and electrical items are under one roof. Navratan Electrical and Plumbing, opposite Sachin Traders, Main Road, Darbe, Puttur. Contact 8105973951, 9481644951, 9663814451, 08251200551. ಮತ್ತೆ ಸುದ್ದಿ ಶಿಕ್ಷಣ ಮಾರ್ಗದರ್ಶಿ ಕಾರ್ಯಕ್ರಮಕ್ಕೆ ಸ್ವಾಗತ. ಕಾರ್ಯಕ್ರಮ ನೇರ ಪ್ರಸಾರ ಇರುತ್ತೆ, ಹಾಗಾಗಿ ಕನ್ನಡ, ಇಂಗ್ಲಿಷ್ ಹಾಗೆ ಸಂಸ್ಕೃತ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ಪ್ರಶ್ನೆಗಳಿದ್ರೆ ಕೂಡ ವಿದ್ಯಾರ್ಥಿಗಳು ಕರೆ ಮಾಡಿ ಪ್ರಶ್ನೆಗಳನ್ನ ಕೇಳಬಹುದಾಗಿದೆ. ಮೇಡಮ್, ನಾವು ಮಾತಾಡ್ತಾ ಇದ್ವಿ ಹಾಗೇನೆ ಕನ್ನಡದಲ್ಲಿ ಇವಾಗ ನೀವು ಹೇಳಿದ್ರಿ ಕನ್ನಡ ಕ್ವಶನ್ ಪೇಪರ್ ಅಂತ ಹೇಳಿದ್ರೆ ತುಂಬಾನೇ ಸುಲಭ ಇದೆ ಈ ವರ್ಷದ್ದು ಅಂತ. ಹಾಗೇನೆ ಚಾಪ್ಟರ್ ವೈಸ್ ವೆಯ್ಟೇಜ್ ನೋಡ್ಕೊಂಡು ಹೋಗೋದಾದ್ರೆ ಯಾವ ಯಾವ ಚಾಪ್ಟರ್ ಎಷ್ಟೆಷ್ಟು ಅಂಕಗಳಿಗೆ ಬರುತ್ತೆ ಹಾಗೇನೆ ಇದನ್ನ ನೋಡೋದಾದ್ರೆ ನಾನು ಹೇಳೋದಾದ್ರೆ ಯಾವಾಗಲೂ ಹಾಗೆ ಮಕ್ಕಳು ಬರೀ ಓದೋದು ಮಾತ್ರ ಇಂಪಾರ್ಟೆಂಟ್ ಅಲ್ಲ, ಓದುವ ಜೊತೆಗೆ ಕೆಲವು ಸಂಗತಿಗಳನ್ನು ಗಮನಿಸಿಕೊಳ್ಬೇಕಾಗ್ತದೆ. ನಾನು ಆಗ್ಲಿಂದ ಅದನ್ನು ಹೇಳುತ್ತಾ ಇದ್ದೆ, ಪ್ರಶ್ನೆ ಪತ್ರಿಕೆಯ ಸ್ವರೂಪವನ್ನು ಕೂಡ ಗಮನಿಸಿಕೊಂಡು ಒಂದು 4 ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನು ಇಟ್ಟುಕೊಂಡು ನೋಡಿದಾಗ ಅದರಲ್ಲಿ ಕೆಲವು ಪ್ರಶ್ನೆಗಳು ರಿಪೀಟೆಡ್ ಆಗಿ ಬಂದಿರುವಂಥದ್ದನ್ನು ಗಮನಿಸ್ತಾರೆ. ಅದು ಯಾಕೆ ಹಾಗಿದೆ ಅಂತಂದ್ರೆ ನಮ್ಮಲ್ಲಿ ಏನು ಬ್ಲೂ ಪ್ರಿಂಟ್ ಅಂತಿದೆಯೋ ಅದರಲ್ಲಿ ಕೆಲವು ಪಾಠಗಳಿಗೆ ಹೆಚ್ಚಿನ ವೆಯ್ಟೇಜ್ಗಳಿರ್ತದೆ. ಈಗ ಹಳೆಗನ್ನಡದ ಪದ್ಯಗಳು ಅಂತಾದರೆ ಅದಕ್ಕೆ ಒಂದು ಮಾರ್ಕ್ಗಳನ್ನು ಜಾಸ್ತಿ ಅಲಾಟ್ ಮಾಡಿರ್ತಾರೆ. ಅದರಿಂದ ಜಾಸ್ತಿ ಪ್ರಶ್ನೆಗಳು ಬರೋ ಸಾಧ್ಯತೆಗಳಿರ್ತದೆ. ಮಕ್ಕಳು ಅದನ್ನು ಸ್ವಲ್ಪ ಜಾಸ್ತಿ ಕಾನ್ಸಂಟ್ರೇಟ್ ಮಾಡುವಂಥದ್ದು ತುಂಬ ಒಳ್ಳೆಯದು ಅಂತ. ಹಾಗಾಗಿ ಕೆಲವು ಪದ್ಯಗಳು ಅಥವಾ ಕೆಲವು ಗದ್ಯಗಳು ಅದರಿಂದ ಅಷ್ಟೊಂದಾಗಿ ಪ್ರಶ್ನೆಗಳನ್ನು ಕೇಳದೇ ಇರುವಂಥದ್ದು. ಅದಕ್ಕೆ ಬೇಕಾಗಿ ಮಕ್ಕಳು ಬರೀ ಓದುದು ಮಾತ್ರ ಅಲ್ಲ, ಪ್ರಶ್ನೆ ಪತ್ರಿಕೆಯ ಸ್ವರೂಪವನ್ನು ಕೂಡ ಒಂದು ಸ್ವಲ್ಪ ನೋಡಿಕೊಳ್ತಾ ಹೋದರೆ ಹೆಚ್ಚಿನ ಮಾರ್ಕನ್ನು ಗಳಿಸಿಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಬಹುಶಃ ಈಗ ನಾವು ಚಾಪ್ಟರ್ ವೈಸ್ ನೋಡೋದು ಅಂತಾದರೆ ಅದರಲ್ಲಿ ಏನು ಹಳೆಗನ್ನಡದ ಟೆಕ್ಸ್ಟ್ ಬುಕ್ಕಲ್ಲಿ ಹಳೆಗನ್ನಡದ ಪದ್ಯಗಳು ಏನಿದ್ದಾವೋ ಮೊದಲ 2 ಪದ್ಯಗಳು ಕದಡಿದ ಸಲಿಲಂ ತಿಳಿವಂದದೆ ಅಂತ ಹಳೆಗನ್ನಡ ಪದ್ಯ ಇದೆ. ಆಮೇಲೆ ಅದರ ನಂತರ ವಚನಗಳು ಅಂತಿದೆ.
ಆಮೇಲೆ ಇನ್ನು ಹುಟ್ಟದೇ ಇರಲಿ ನಾರಿಯರು ಎನ್ನವಲು ಅಂತ ಒಂದು ಪದ್ಯ ಇದೆ. ಈ ಪದ್ಯಗಳಿಂದ ಜಾಸ್ತಿ ಅಂಕಗಳಿಗೆ ಪ್ರಶ್ನೆಗಳನ್ನು ಕೇಳೋ ಸಾಧ್ಯತೆಗಳು ತುಂಬ. ಅದು ಯಾವುದೇ ಕ್ವಶನ್ ಪೇಪರ್ ತೆಗೆದು ನೋಡಿದ್ರು ಕೂಡ, ಎಷ್ಟೇ ವರ್ಷ ಕ್ವಶನ್ ಪೇಪರ್ ತೆಗೆದು ನೋಡಿದ್ರು ಕೂಡ ಅದರಲ್ಲಿ ಆ ಮಾರ್ಕ್ ಅಲಾಟ್ಮೆಂಟ್ ಅದು ಹಾಗೇ ಇದೆ ಅಂತ. ಸೊ ಹಾಗಾಗಿ ಮಕ್ಕಳು ಅಭ್ಯಾಸ ಮಾಡುವಾಗ ಆ ಸೂಕ್ಷ್ಮವನ್ನು ಗಮನಿಸಿಕೊಳ್ಬೇಕು. ಯಾವ ಪಾಠದ ಪ್ರಶ್ನೆಗಳು ತುಂಬ ಸುಮ್ಮನೆ ನೋಡ್ತಾ ಹೋಗೋದಲ್ಲ, ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಿದಾಗ ಯಾವ ಪಾಠದ ಪ್ರಶ್ನೆಗಳು ತುಂಬ ರಿಪೀಟೆಡ್ ಆಗಿ ಬಂದಿದೆ ಹಾಗೆ ಓದಿದಾಗ ಅವರಿಗೆ ಹೆಚ್ಚಾಗಿ ಅಂಕ ಗಳಿಕೆ ಸಾಧ್ಯ ಆಗ್ತದೆ ಅಂತ. ಹಾಗಾಗಿ 4 ಅಂಕದ ಈ ಸಲದ ಪ್ರಶ್ನೆ ಪತ್ರಿಕೆಯು ಅದೇ ಥರದಲ್ಲಿ ಹೋಗ್ತದೆ. ಹಾಗಾಗಿ 4 ಅಂಕದ ಪ್ರಶ್ನೆಗಳಿಗೆ ಮಕ್ಕಳು ಕದಡಿದ ಸಲಿಲಂ ತಿಳಿವಂದದೇ ಪದ್ಯ, ಆಮೇಲೆ ವಚನಗಳು, ಆಮೇಲೆ ಇನ್ನು ಹುಟ್ಟದಿರಲಿ ಪದ್ಯ, ಇದರ ಕಡೆಗೆ ಜಾಸ್ತಿ ಫೋಕಸ್ ಮಾಡುವಂಥದ್ದು ತುಂಬ ಒಳ್ಳೆಯದು. 4 ಅಂಕಕ್ಕದು ಬಂದೇ ಬರ್ತದೆ. ಟೋಟಲ್ ಆದ ವೆಯ್ಟೇಜ್ ಆ ಪಾಠಗಳಿಗೆ 7 ಮಾರ್ಕಿನದ್ದು ಇದೆ, ವಚನಗಳಿಗೆ 5 ಮಾರ್ಕಿನ ವೆಯ್ಟೇಜ್ ಇದೆ. 5 ಮಾರ್ಕ್ ಅಂತಂದ್ರೆ ಹೇಗೂ ಕೇಳ್ಬೋದು, 3 ಮಾರ್ಕಿನ ಸಂದರ್ಭ ಕೇಳ್ಬೋದು, 2 ಮಾರ್ಕಿನ 2 ವಾಕ್ಯಗಳಲ್ಲಿ ಉತ್ತರಿಸಿ ಅನ್ನೋದಕ್ಕೆ 2 ಮಾರ್ಕ್ ಇದೆ, ಆ ಥರವೂ ಕೇಳ್ಬೋದು, ಅಥವಾ 1 ಮಾರ್ಕಿಗೂ ಕೇಳ್ಬೋದು. ಅದು ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ ನೋಡಿಕೊಂಡು ಓದಿಕೊಳ್ಬೇಕಾಗ್ತದೆ ಮಕ್ಕಳು. ಇನ್ನು ಉಳಿದಂತೆ ಬೇರೆ ಬೇರೆ ಪದ್ಯಗಳು ಏನಿದ್ದಾವೆಯೋ ಅದನ್ನು ಸಂದರ್ಭಕ್ಕೆ ಕೇಳುವಂಥದ್ದು ಅಥವಾ ಬಹು ಆಯ್ಕೆಯಲ್ಲಿ ಕೇಳುವಂಥದ್ದು, ಆ ಥರ ಅದು ಹಂಚಿ ಹೋಗ್ತದೆ ಅಂತ. ಕೊನೆಯ ಪದ್ಯ ನಮ್ಮಲ್ಲಿ ಹತ್ತಿ ಚಿತ್ತ ಮತ್ತು ಆಮೇಲೆ ಒಮ್ಮೆ ನಗುತ್ತೇವೆ ಪದ್ಯಗಳು, ಈ ಪದ್ಯಗಳಿಗೆ ನಾವು ಇಷ್ಟು ವರ್ಷ ಗಮನಿಸಿಕೊಂಡು ಬಂದ ಹಾಗೆ ವೇಟೇಜ್ ತುಂಬ ಕಡಿಮೆ ಇದೆ. ಅಂದರೆ ಅಂಕಗಳು ತುಂಬ ಕಡಿಮೆ, ಅದನ್ನು ತುಂಬ ಅದರಿಂದ 5-6 ವಾಕ್ಯಗಳಿಗೆ ಓದುವಂತಹ ಅವಶ್ಯಕತೆ ಭಾರಿ ಏನು ಬರುವುದಿಲ್ಲ. ಮಕ್ಕಳು ಹೆದರಿಕೊಳ್ಳಬೇಕಾದ ಅವಶ್ಯಕತೆ ಇಲ್ಲ. ಅದರಿಂದ ಸಾಧಾರಣವಾಗಿ 1 ಮಾರ್ಕಿನ ಪ್ರಶ್ನೆಗಳನ್ನು ಮಾತ್ರ ಕೇಳ್ತಾರೆ. ಹಾಗಾಗಿ MCQಗೋ ಅಥವಾ ಹೊಂದಿಸಿ ಬರೆಯೋ ಅದಕ್ಕೆ ಮಾತ್ರ ಅವರು ಓದಿಕೊಂಡ್ರೆ ಸಾಕಾಗ್ತದೆ. ಇನ್ನುಳಿದಂತೆ ಇದು ಪದ್ಯ ಭಾಗ ಆಯಿತು ಅಂತಂದರೆ, ಇನ್ನುಳಿದಂತೆ ಗದ್ಯ ಭಾಗಕ್ಕೆ ಬರುವುದಾದರೆ ತುಂಬ ಮುಖ್ಯವಾಗಿ ಗಮನಿಸಿಕೊಳ್ಬೇಕಾದ ವಿಚಾರ ಮತ್ತು ಮಕ್ಕಳು ಆಲೋಚನೆ ಮಾಡಿಕೊಂಡು ಓದಿಕೊಳ್ಬೋದು ಹೇಗೆ ಅಂತಂದರೆ, ಕಥಾರೂಪದಲ್ಲಿರುವಂತಹ ಪಾಠಗಳು ಯಾವುದಿದ್ದಾವೋ ಅವ್ರಿಗೆ ಗೊತ್ತಿದೆ. ಮಕ್ಕಳಿಗೆ ಮುಟ್ಟಿಸಿಕೊಂಡವನು ಅದು ಕಥೆ, ಇನ್ನು ಆಯ್ಕೆ ಇದೆ ನಮ್ಮ ಕೈಯಲ್ಲಿ ಅನ್ನೋದೊಂದು ಘಟನೆ ಆಧಾರಿತವಾದಂಥ ಪಾಠ, ಇನ್ನೊಂದು ದಣಿಗಳ ಬೆಳ್ಳಿಲೋಟ ಅದೊಂದು ಕತೆ. ಈ ರೀತಿ ಕಥಾ ಆಧಾರಿತವಾದಂತಹ ಪಾಠಗಳೇನಿದ್ದಾವೆಯೋ ಅದರಿಂದ 100ಕ್ಕೆ 100 4 ಅಂಕಕ್ಕೆ ಪ್ರಶ್ನೆಗಳು ಬಂದಿರೋದನ್ನು ನಾವು ಗಮನಿಸ್ತೇವೆ. ಇಷ್ಟು ವರ್ಷ ಕ್ವಶನ್ ಪೇಪರ್ಲ್ಲಿ ಅದು ರಿಪೀಟೆಡ್ ಆಗಿದೆ ಮತ್ತು ಈ ವರ್ಷವೂ ಕೂಡ ಅದು ಹೆಚ್ಚಾಗಿ ಬರುವಂತಹ ಸಾಧ್ಯತೆ 100ಕ್ಕೆ 99% ಬರುವಂಥ ಸಾಧ್ಯತೆಗಳು ಇರ್ತವೆ ಅಂತ. ಹಾಗಾಗಿ 4 ಅಂಕಕ್ಕೆ ಆ ಪಾಠಗಳು ಅಂದರೆ ನಮ್ಮಲ್ಲಿ ಆ ಕ್ರಮ ಇದೆ. ಮಕ್ಕಳಿಗೆ ಬರೀಲಿಕ್ಕೆ ಅನುಕೂಲ ಆಗುವ ಹಾಗೆ, ಕಥೆಯನ್ನಾದ್ರೆ ಮಕ್ಕಳು ತುಂಬ ಸುಲಭದಲ್ಲಿ ಬರೀತಾರೆ ಅನ್ನೋ ಹಾಗೆ ಕಥಾ ಆಧಾರಿತವಾದಂಥ ಪ್ರಶ್ನೆಗಳನ್ನು 4 ಅಂಕಕ್ಕೆ ಕೊಡುವಂಥದ್ದು ಇರುವುದರಿಂದಾಗಿ ಆ ಪಾಠಗಳಿಗೆ ಮಕ್ಕಳು ಜಾಸ್ತಿ ಫೋಕಸ್ ಆದರೆ ಒಂದು ಸ್ವಲ್ಪ ಅವರಿಗೆ ಅಂಕ ಗಳಿಕೆ ಸಾಧ್ಯ ಜಾಸ್ತಿ ಆದೀತು ಅನ್ನುವಂಥದ್ದು. ಇನ್ನು ದೀರ್ಘಗದ್ಯ ಕೃಷ್ಣೇಗೌಡನ ಆನೆ ಅಂತಿದೆ, ಅದರಲ್ಲಿ ಒಟ್ಟು 12 ಅಧ್ಯಾಯಗಳಿರುವಂಥದ್ದು. ಅದರಲ್ಲಿ 12 ಅಧ್ಯಾಯದಲ್ಲಿ ಮೊದಲ 7ರಿಂದ 8 ಅಧ್ಯಾಯದವರೆಗೆ ಏನು ಪ್ರಶ್ನೆಗಳು ಕವರ್ ಆಗ್ತದೋ ಅದಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನು ಜಾಸ್ತಿ ಅವರು ಫೋಕಸ್ ಮಾಡೋದು ಒಳ್ಳೆಯದು. ಅದು ಹೆಚ್ಚಾಗಿ ಆ 7-8 ಅಧ್ಯಾಯದ ಒಳಗಿನ ಪ್ರಶ್ನೆಗಳೇನಿದ್ದಾವೋ ಅದನ್ನು ಜಾಸ್ತಿಯಾಗಿ ಪರೀಕ್ಷೆಯಲ್ಲಿ ಕೇಳುವಂಥ ಸಾಧ್ಯತೆಗಳಿರ್ತವೆ. ಅಂದರೆ ಬಹುಮುಖ್ಯವಾದ ಇಡೀ ದೀರ್ಘಗದ್ಯದಲ್ಲಿ ಬಹುಮುಖ್ಯವಾದಂಥ ಘಟನೆಗಳು ಆ ಅಧ್ಯಾಯದ ಒಳಗಡೆ ಕವರ್ ಇದೆ. ಹಾಗಾಗಿ ಪ್ರಶ್ನೆಗಳು ಅದರಿಂದಲೇ ಬರ್ತದೆ. ಅದರಲ್ಲೂ ಕೂಡ ಮಕ್ಕಳಿಗೆ ಹೇಳೋದು ಸ್ಪಷ್ಟವಾಗಿ ಹೇಳಬೇಕಾದ್ರೆ 2ನೇ ಅಧ್ಯಾಯ ಏನಿದೆಯೋ ಅದರಲ್ಲಿ ತುಂಬ ವಿಷಯಗಳು ಕವರ್ ಆಗಿದೆ. ಅದರಿಂದ 5-6 ವಾಕ್ಯಕ್ಕೆ ಅಥವಾ ಸಂದರ್ಭಕ್ಕೆ ಮತ್ತು 1 ಮಾರ್ಕಿನ ಪ್ರಶ್ನೆಗಳು ಅದರಿಂದ ಜಾಸ್ತಿಯಾಗಿ ಬರುವ ಸಾಧ್ಯತೆಗಳಿದ್ದಾವೆ. ದೀರ್ಘಗದ್ಯದಿಂದ ಮಕ್ಕಳು ಆ ಅಧ್ಯಾಯಗಳನ್ನು ಜಾಸ್ತಿಯಾಗಿ ಗಮನಿಸಿಕೊಂಡ್ರೆ ಅವರಿಗೆ ನಾಡಿದ್ದಿಗೆ ಸ್ವಲ್ಪ ಸಹಾಯ ಆಗ್ಬೋದು. ಆಮೇಲೆ ಇದಿಷ್ಟು ಆದ ಮೇಲೆ ಭಾಷಾಭ್ಯಾಸ, ಸಪ್ರೇಟ್ ಆದ ಪುಸ್ತಕ ಇದೆ ಭಾಷಾಭ್ಯಾಸ. ಅದರಲ್ಲಿ ತತ್ಸಮ ತದ್ಭವ, ಆಮೇಲೆ ಗುಣವಾಚಕವನ್ನು ಬರೆಯುವಂಥದ್ದು, ಅನ್ಯ ದೇಶೀಯ ಪದಗಳನ್ನು ಬರೆಯುವಂಥದ್ದು, ವಿಭಕ್ತಿ ಪ್ರತ್ಯಯಗಳನ್ನು ಬರೆಯುವಂಥದ್ದು, ಇದು ತುಂಬ ತುಂಬ ಇಂಪಾರ್ಟೆಂಟ್. ಮಕ್ಕಳು ಅದಕ್ಕೆ ಜಾಸ್ತಿಯಾಗಿ ಅದನ್ನು ಅಭ್ಯಾಸ ಮಾಡಿಕೊಂಡ್ರೆ ಅವರಿಗೆ ನಡೆದಿಗೆ ಸಹಾಯ ಆಗ್ಬೋದು ಅನ್ನುವಂಥದ್ದು. ಮತ್ತು ಉಳಿದಂತೆ ಪ್ರಬಂಧ ಪತ್ರಲೇಖನದ ಕಂಪಲ್ಸರಿ ಪಾರ್ಟ್, ಅದನ್ನು ಬಿಟ್ಟು ಬಿಡುವ ಹಾಗೆ ಇಲ್ಲ, ಅದು ಹೇಗಿದ್ದು ಬಂದೇ ಬರ್ತದೆ. ಪ್ರಬಂಧವೂ ಕೂಡ ಹಾಗೆ, ವರ್ಕ್ ಬುಕ್ಕಲ್ಲಿ ಏನು ಒಂದು 10, 15, 20 ಪ್ರಬಂಧಗಳಿದ್ದಾವೋ ಅದರಿಂದ 1 ಪ್ರಬಂಧ ಅಂತೂ ಬಂದೇ ಬರ್ತದೆ. ಹಾಗಾಗಿ ಅಷ್ಟು ಪ್ರಬಂಧಗಳಲ್ಲಿಯೂ ಅಷ್ಟೊಂದು ನನಗೆ ಓದಲಿಕ್ಕೆ ಆಗೋದಿಲ್ಲ, ಅದರಲ್ಲಿ 10-20 ಟಾಪಿಕ್ಸ್ ಇದೆ, ಎಲ್ಲವೂ ನನಗೆ ಓದಿಕೊಳ್ಳಿಕ್ಕೆ ಇನ್ನೀಗ ಸಮಯ ತುಂಬ ಕಡಿಮೆ ಇದೆ, ಆಗೋದಿಲ್ಲ ಅಂತಿದ್ರೆ ಒಂದು 4 ವರ್ಷದ ಕ್ವಶನ್ ಪೇಪರ್ ಇಟ್ಟುಕೊಂಡು ಮಕ್ಕಳು ಅದರಲ್ಲಿ ಯಾವುದು ರಿಪೀಟೆಡ್ ಆಗಿದೆ ಅದರ ಕಡೆಗೆ ಮಕ್ಕಳು ಗಮನ ಕೊಟ್ಟರೆ ಖಂಡಿತವಾಗ್ಲೂ ಕೂಡ ಅದೇ ರಿಪಿಟೇಷನ್ ಇರುವಂಥದ್ದು. ಹಾಗಾಗಿ ಇಷ್ಟು ಒಂದು ಅಭ್ಯಾಸವನ್ನು, ಈ ರೀತಿಯ ಒಂದು ವೆಯ್ಟೇಜನ್ನು ಗಮನಿಸಿಕೊಂಡು ಯಾವ್ಯಾವ ಪಾಠಗಳಿಗೆ ಎಷ್ಟೆಷ್ಟು ಮಾರ್ಕ್ಗಳು ಹಂಚಿಕೆಯಾಗಿದೆ ಅನ್ನುವ ಒಂದು
ಏನು ಗಮನವನ್ನು ಮಕ್ಕಳು ಕೊಟ್ಟುಕೊಂಡಲ್ಲಿ ಒಟ್ಟಿಗೆ ಪ್ರಶ್ನೆ ಪತ್ರಿಕೆಯ ಸ್ವರೂಪವನ್ನು 80 ಮಾರ್ಕ್ಸಿನ 80 ಮಾರ್ಕಿನ ಪ್ರಶ್ನೆ ಪತ್ರಿಕೆಯನ್ನು ಎದುರು ಇಟ್ಟುಕೊಳ್ಳೋದು, ಯಾವ ರೀತಿ ಅದರಲ್ಲಿ ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ ಅಂತ ಹೇಳಿ ಸ್ವಲ್ಪ ಅದರ ಕಡೆಗೆ ಅವರು ಮಕ್ಕಳು ಗಮನ ಹರಿಸಿದ್ರೆ ಅನ್ನೋದಿಗೆ ಅವರಿಗೆ ಸುಲಭ ಆಗ್ಬೋದು. ಇವಾಗ ನೀವು ಹೇಳಿದ್ರಿ ಪತ್ರ ಬರೆಯುವಂಥದ್ದು ಅಂತ, ವ್ಯಾವಹಾರಿಕ ಮತ್ತು ವೈಯಕ್ತಿಕ ಇರುವಂಥದ್ದು, ಇವುಗಳ ಸ್ವರೂಪ ಹೇಗಿರಬೇಕು ಅಂತ ನೀಟಾಗಿ ಬರಿಬೇಕು ಅಂತ ಹೇಳಿದ್ರೆ ಇವಾಗ ಕೊನೆ ಕ್ಷಣದಲ್ಲಿ ಈ ತರ ಇರ್ಲಿ ಅಂತ ನೀವು ನೀಟಾಗಿ ಒಂದು ಅವರಿಗೆ ಹೇಳೋದಾದ್ರೆ ಹೇಗಿರ್ಬೇಕು? ತುಂಬಾ ಸುಲಭ ಅಂತಂದ್ರೆ ವೈಯಕ್ತಿಕ ಪತ್ರ ತುಂಬಾ ಸುಲಭ. ಅದರಲ್ಲಿ ಏನಾಗ್ತದೆ ಅಂತಂದ್ರೆ ನಾನೀಗ ಗಮನಿಸಿದಂತೆ ಅದರಲ್ಲಿ ಬರೆಯುವ ಕಂಟೆಂಟ್ ಅನ್ನು ಜಾಸ್ತಿ ಬರೀಬೇಕು. ಅದು ಸ್ವಲ್ಪ ಲಿಬರಲ್ ಆಗಿರ್ತದೆ ವಿಷಯ. ವೈಯಕ್ತಿಕ ಪತ್ರ ಅಂತಂದ್ರೆ ತಂದೆ ತಾಯಿಗೆ ಬರೆಯುವ ಪತ್ರ, ಫ್ರೆಂಡ್ಸಿಗೆ ಬರೆಯುವಂತದ್ದು, ಕಷ್ಟ ಸುಖ ಎಲ್ಲ ಬರಿಬೇಕಾಗುತ್ತೆ, ಬರಿಬೇಕು. ನಾನು ಅದನ್ನ ಹಾಗೆ ಹೇಳಿದ್ದು, ಮಕ್ಕಳಿಗೆ ಈಗ ಬರೆಯುವುದರ ಕೊರತೆ ಇರೋದ್ರಿಂದಾಗಿ ಬರೀಲಿಕ್ಕೆ ಅವರಿಗೆ ಸೆಂಟೆನ್ಸ್ ಫ್ರೇಮ್ ಮಾಡ್ಲಿಕ್ಕೆ ಬರುದಿಲ್ಲ, ಅಲ್ಲಿವರೆಗೆ ಮಕ್ಕಳ ಪರಿಸ್ಥಿತಿ ತಲುಪಿದೆ. ಹಾಗಾಗಿ ಮಕ್ಕಳಿಗೆ ಬರೆಯುವ ಒಂದು ಸಮಸ್ಯೆ ಇರೋದ್ರಿಂದಾಗಿ ಅಕ್ಷರಗಳು ತುಂಬಾ ತಪ್ಪಿದೆ ಅಂತ ಹೇಳಿ ಅವರಿಗೆ ಗೊತ್ತು. ಅದಕ್ಕಾಗಿ ಮಕ್ಕಳು ಆ ಆಯ್ಕೆಯನ್ನು ಬಿಟ್ಟೇ ಬಿಡ್ತಾರೆ, ವ್ಯವಹಾರ ಪತ್ರವನ್ನು ತಗೊಳ್ತಾರೆ. ಅವರು ಸಿಕ್ಕಿ ಬೀಳುದಲ್ಲಿ ವ್ಯವಹಾರ ಪತ್ರದಲ್ಲಿ ಏನಾಗ್ತದೆ ಅಂತಂದ್ರೆ ಇವರಿಂದ ಇವರಿಗೆ, ಮಾನ್ಯರೇ, ವಿಷಯ, ಈ ವಿಷಯಗಳನ್ನು ಎಲ್ಲೆಲ್ಲಿ ಬರೀಬೇಕು ಅನ್ನೋದನ್ನು ಅವರು ಕನ್ಫ್ಯೂಷನ್ ಮಾಡಿಕೊಳ್ತಾರೆ. ಆ್ಯಕ್ಚುಲಿ ಕನ್ಫ್ಯೂಷನ್ ಮಾಡಿಕೊಳ್ಬೇಕಾದ ಅವಶ್ಯಕತೆ ಇಲ್ಲ. ವೈಯಕ್ತಿಕ ಪತ್ರವನ್ನು ಬರೆಯುವ ಕ್ರಮ ಹೇಗೆ ಅಂತಂದರೆ, ಆರಂಭದಲ್ಲಿ ಬಲಭಾಗದಲ್ಲಿ ದಿನಾಂಕ, ಸ್ಥಳವನ್ನು ಹಾಕೋದು, ಯಾರು ಪತ್ರವನ್ನು ಬರಿತಾ ಇದ್ದಾರೋ ಅವರ ವಿಳಾಸವನ್ನು ಬರೀಬಹುದು. ಆಮೇಲೆ ತಂದೆಗೆ ಪತ್ರ ಅಂತಂದರೆ ತೀರ್ಥರೂಪರಾದ ತಂದೆಯವರಿಗೆ ಅಂತ ಬರೆದು ಕೊಮ್ಮ ಹಾಕಿ ವಿಷಯವನ್ನು ಪ್ರಸ್ತಾಪ ಮಾಡೋದು. ಸಾಧಾರಣವಾಗಿ ವೈಯಕ್ತಿಕ ಪತ್ರದಲ್ಲಿ ಪತ್ರದ ಒಡಲು ಅಂತ ನಾವೇನು ಹೇಳ್ತೇವೆಯೋ ಅದು 2 ಪ್ಯಾರಾಗ್ರಾಫ್ಗಳಲ್ಲಿ ಇರಬೇಕು ಅಂತ ಕ್ರಮ. ಈಗ ವ್ಯಾಲ್ಯೂಷನ್ಗೆ ಹೋದಾಗ ಅದನ್ನು ಗಮನಿಸ್ಕೊಳ್ಬೇಕು ಅಂತ ಹೇಳ್ತಾರೆ. ಪತ್ರ ಲೇಖನಕ್ಕೆ ಮಾರ್ಕನ್ನು ಡಿವೈಡ್ ಮಾಡಿರ್ತಾರೆ, ಅದನ್ನು ಹಂಚಿಕೆ ಮಾಡಿರ್ತಾರೆ. ನಾವು ಬರೆದ ಏನು ದಿನಾಂಕ, ಸ್ಥಳ ಅಥವಾ ನನ್ನ ಪ್ರೀತಿಯ ಗೆಳತಿ, ಅದೆಲ್ಲ ಆ ಥರದನ್ನು ಏನು ಬರಿತೇವೆಯೋ ಅದಕ್ಕೆಲ್ಲ 1 ಮಾರ್ಕ್ ಇದೆ. ಪತ್ರದ ಒಡಲು ಅಂತ ಏನಿದೆಯೋ ಅದಕ್ಕೆ 2 ಮಾರ್ಕ್ ಇದೆ. ಸೊ ಪತ್ರದ ಒಡಲನ್ನು ಅವರು 2 ಪ್ಯಾರಾಗ್ರಾಫ್ಗಳಿಗೆ ವಿಸ್ತರಿಸಿಕೊಂಡು ಬರೆದಾಗ ಸ್ವಲ್ಪ ಡೀಟೇಲ್ ಆಗಿ ಬರೀಬೇಕು. ವಿಷಯ ಕೊಟ್ಟಿರ್ತಾರೆ. ತಂದೆಗೆ ಪತ್ರ ಬರೆದು ಹೇಳಿದ್ರೆ ಸುಮ್ಮನೆ ತಂದೆಗೆ ನೀವು ಹೇಗಿದ್ದೀರಿ, ನಾನು ಚೆನ್ನಾಗಿದ್ದೇನೆ, ನೀವು ಚೆನ್ನಾಗಿದ್ದೀರಾ ಅಂತ ಮಾತ್ರ ಅಲ್ಲ, ಅಲ್ಲಿ ಒಂದು ಟಾಪಿಕ್ ಇರ್ತದೆ. ನೀವು ಪರೀಕ್ಷೆಗೆ ಹೇಗೆ ಸಿದ್ಧತೆ ಮಾಡಿಕೊಂಡಿದ್ದೀರಿ, ಇದರ ಅದು ಟಾಪಿಕ್ ಅವರೇ ಕೊಡ್ತಾರೆ, ಗೊಂದಲ ಇಲ್ಲ. ತಂದೆಗೆ ಪತ್ರ ಬರೆಯಿರಿ, ಹೇಗೆ ನೀವು ಪರೀಕ್ಷಾ ಸಿದ್ಧತೆಯನ್ನು ಹೇಗೆ ಮಾಡಿಕೊಂಡಿದ್ದೀರಿ ಈ ಕುರಿತಂತೆ ತಂದೆಗೆ ಪತ್ರ ಬರೆಯಿರಿ. ನಿಮ್ಮ ಕಾಲೇಜಿನ ವಾರ್ಷಿಕೋತ್ಸವವನ್ನು ಹೇಗೆ ಆಚರಿಸಿಕೊಂಡಿದ್ದೀರಿ, ನಿಮ್ಮ ಗೆಳತಿಗೆ ಪತ್ರ ಬರೆಯಿರಿ. ನೀವು ಪ್ರವಾಸ ಹೋದದ್ದರ ಕುರಿತಾಗಿ ನಿಮ್ಮ ಗೆಳೆಯರಿಗೆ ಪತ್ರ ಬರೆಯಿರಿ. ಟಾಪಿಕ್ ಅವರೇ ಕೊಡ್ತಾರೆ. ಮಕ್ಕಳು ಈಗ ಸ್ನೇಹಿತನಿಗೆ ಪತ್ರ ಬರೆಯುವುದು ಅಂತ ಆದ್ರೂ ಕೂಡ ಅಲ್ಲಿ ಗಮನಿಸ್ಕೊಳ್ಬೇಕಾದ ಅಂಶ ಏನು ಹೇಳಿದ್ರೆ, ಟಾಪಿಕ್ ಬಿಟ್ಟು ಅವ್ರು ಹೊರಗೆ ಹೋಗ್ಬಾರ್ದು. ನೀನು ಹೇಗಿದ್ದಿ, ನಾನು ಹೀಗಿದ್ದೇನೆ, ಸರಿ, ಅದು ಸರಿ ಅವರು ಪ್ರಸ್ತಾಪ ಮಾಡೋದು. ಒಟ್ಟಿಗೆ ಪ್ರವಾಸದ ಅನುಭವ ಹೇಳಿದ್ರೆ ಪ್ರವಾಸದ ಬಗ್ಗೆ ಒಂದು 4 ಸಾಲು ಬರೀಬೇಕು ಅವರು. ಬೇಲೂರು ನೋಡಿದ್ನೋ, ಹಳೆಬೀಡು ನೋಡಿದ್ನೋ, ಶ್ರವಣಬೆಳಗೊಳ ನೋಡಿ, ಅದು ಏನು ಆ ಡೀಟೇಲ್ ಬರೆಯದೆ ಹೋದ್ರೆ ಮಾರ್ಕ್ ಹೋಯ್ತು ಅವರಿಗೆ. ಸೊ ಇದನ್ನು ಸೂಕ್ಷ್ಮವಾಗಿ ಗಮನಿಸ್ಕೊಳ್ಬೇಕು ಮಕ್ಕಳು. ಆಮೇಲೆ ಇಷ್ಟು ಪತ್ರದ ಒಡಲು ತುಂಬಿದ ಮೇಲೆ 2 ಮಾರ್ಕ್ ಪತ್ರದ ಒಡಲಿಗಿದೆ, ಸ್ವಲ್ಪ ಡೀಟೇಲ್ ಆಗಿ ಬರಿಬೇಕಾಗ್ತದೆ. ಅದರ ಅಪೇಕ್ಷೆ ಇರ್ತದೆ ವ್ಯಾಲ್ಯೂಟರ್ಸ್ಗೆ, ಸ್ವಲ್ಪ ಡೀಟೇಲ್ ಆಗಿ ಬರಿಬೇಕು ಅನ್ನೋದು. ಆಮೇಲೆ ಪತ್ರದ ಏನು ನಾವು ಬರಿತಾ ಆನ್ಸರ್ ಶೀಟ್ ಏನಿದೆಯೋ ಅದರ ಬಲಭಾಗದಲ್ಲಿ ಇದು ನಿನ್ನ ಪ್ರೀತಿಯ ಗೆಳೆಯ ಅಥವಾ ನಿಮ್ಮ ಪ್ರೀತಿಯ ಮಗ ಅಂತ ಬರೆದು ನಮ್ಮ ಸಹಿ ಹಾಕುವಂಥದ್ದು. ಖಂಡಿತವಾಗ್ಲೂ ಅಲ್ಲಿ ಹೆಸರನ್ನ ಬರಿಬೇಕಾದ ಅವಶ್ಯಕತೆ ಇಲ್ಲ. ಈಗಿನ ಪತ್ರದಲ್ಲಿ ನಾವು ಇಂಥವರು, ನಮ್ಮ ಹೆಸರು ಹೀಗೆ ಅಂತೇಳಿ ಹೇಳಿಕೊಂಡೇ ಬರಿಬೇಕು ಅಂತ ಅವರೇ ಕೊಡ್ತಾರೆ. ಹಾಗೆ ಕನ್ಫ್ಯೂಷನ್ಗೆ ಅವಕಾಶ ಇಲ್ಲ. ಆಮೇಲೆ ವಿಳಾಸ ತಪ್ಪದೆ ಮರೆಯದೆ ಮಕ್ಕಳು ವಿಳಾಸವನ್ನು ಬರಿಬೇಕಾಗ್ತದೆ. ಎಡದ ಬದಿಗೆ ವಿಳಾಸ, ಯಾರಿಗೆ ನಾವು ಪತ್ರವನ್ನು ಬರಿತಾ ಇದ್ದೇವೋ ಆ ವಿಳಾಸವನ್ನು ಬರೆಯದೆ ಹೋದ್ರೆ 1 ಮಾರ್ಕ್ ಮೈನಸ್ ಆಗ್ತದೆ. ಹಾಗೆ ವಿಳಾಸ ಬರಿಬೇಕು. ವಿಳಾಸ ಬರೆಯುವಾಗಲೂ ಕೂಡ ಅಲ್ಲಿ ಈ ಸಲದ ಪ್ರಶ್ನೆ ಪತ್ರಿಕೆಯಲ್ಲಿ ಯಾವ ವಿಳಾಸಕ್ಕೆ ನೀವು ಪತ್ರ ಬರಿಬೇಕು ಅಂತ ಕೊಡ್ತಾರೆ. ವಿಳಾಸವನ್ನು ಕೊಡ್ತಾರೆ. ಈ ವಿಳಾಸಕ್ಕೆ ನೀವು ಪತ್ರವನ್ನು ಬರೆಯಿರಿ. ಅಥವಾ ಒಂದು ವೇಳೆ ಕೊಡದೆ ಹೋದ್ರೆ ವಿಳಾಸವನ್ನು ನಾವೇ ಬರಿಬೇಕಾಗ್ತದೆ. ಯಾವುದಾದ್ರೂ ಒಂದು ವಿಳಾಸವನ್ನು ಬರೆಯುವಾಗ ವಿಳಾಸವನ್ನು ಬರೆಯುವಾಗ ಏನು ಅದು ಅರ್ಧಂಬರ್ಧ ಅಪೇಕ್ಷಿತ ಅಲ್ಲ, ಅದು ಸಂಪೂರ್ಣವಾಗಿರಬೇಕು. ಫಾರ್ ಎಕ್ಸಾಂಪಲ್ ಚೋಮ ಪುತ್ತೂರು ಅಲ್ಲ, ಹಾಗಲ್ಲ ಬರಿಬೇಕಾದ್ದು. ಅದು ಚೋಮನ ಅಡ್ರೆಸ್ ಏನಿದೆ ಅದು ಕಂಪ್ಲೀಟ್ ಆಗಿರ್ಬೇಕಲ್ಲಿ. ಹಾಗೆ ಅದರ ಒಂದು ವೇಳೆ ಹಾಗೆ ಇಲ್ಲದೆ ಹೋದ್ರೆ ಅದು ಮಾರ್ಕ್ ಮೈನಸ್ ಆಗ್ತದೆ, 1 ಮಾರ್ಕ್ ಮೈನಸ್ ಮಾಡ್ತಾರೆ. ಸೊ ಈ ರೀತಿಯಾಗಿ ಇದು ವೈಯಕ್ತಿಕ ಪತ್ರ ಅಂತಾದರೆ, ವ್ಯವಹಾರ ಪತ್ರದಲ್ಲಿ ಇವರಿಂದ ಇವರಿಗೆ ಅಲ್ಲೂ ಕೂಡ ಹಾಗೆ ವ್ಯವಹಾರಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳನ್ನು ಕೊಡ್ತಾರೆ. ಫಾರ್ ಎಕ್ಸಾಂಪಲ್ ನೀವು ಒಂದು 5 ದಿನದ ರಜೆ ಮಾಡಬೇಕು, ಪ್ರಾಂಶುಪಾಲರಿಗೆ ಅನುಮತಿ ಕೇಳಿ, 5 ದಿನ ನನಗೆ ರಜೆ ಬೇಕು, ಪ್ರಾಂಶುಪಾಲರಿಗೆ ಅನುಮತಿ ಕೇಳಿ ಪತ್ರವನ್ನು ಬರೆಯಿರಿ. ಅಥವಾ ನಿಮ್ಮ ಬೀದಿ ದೀಪ, ನಿಮ್ಮ ಊರಲ್ಲಿ ಸ್ಟ್ರೀಟ್ ಲೈಟ್ ಇಲ್ಲ, ಬೀದಿ ದೀಪ ಅಳವಡಿಸಬೇಕು, ಅದಕ್ಕೆ ಸಂಬಂಧಪಟ್ಟವರಿಗೆ ಪತ್ರ ಬರೆಯಿರಿ ಅಂತ. ಆ ಸಂಬಂಧಪಟ್ಟವರು ಯಾರವರು? ಅಧ್ಯಕ್ಷರು ಗ್ರಾಮ ಪಂಚಾಯತ್,
ಅಧ್ಯಕ್ಷರು ಪುರಸಭೆಯೋ, ಅದೆಲ್ಲ ನಾವೇ ಆಲೋಚನೆ ಮಾಡಿಕೊಳ್ಬೇಕು. ಆದರೆ ಈ ವರ್ಷದ ಪ್ರಶ್ನೆ ಪತ್ರಿಕೆಯಲ್ಲಿ ಅದನ್ನು ಕೂಡ ನೀವು ಇಂಥವರಿಗೆ ಪತ್ರವನ್ನು ಬರೀರಿ ಅಂತಲೇ ಕೊಡ್ತಾರೆ, ಅಷ್ಟು ಸುಲಭ ಮಾಡಿ ಕೊಟ್ಟಿದ್ದಾರೆ. ಹಾಗಾಗಿ ಮಕ್ಕಳಿಗೆ ಕನ್ಫ್ಯೂಷನ್ ಆಗೋ ಅವಶ್ಯಕತೆ ಇಲ್ಲ. ವ್ಯವಹಾರ ಪತ್ರದಲ್ಲಿ ಇವರಿಂದ, ಅದರ ಕೆಳಗಡೆ ಇವರಿಂದ ಅಂದರೆ ಯಾರಿಂದ, ನಮ್ಮಿಂದ, ನಾವು ಪತ್ರ ಬರೆಯೋರು ನಾವು, ನಮ್ಮ ಅಡ್ರೆಸ್, ಸಂಪೂರ್ಣವಾದ ಅಡ್ರೆಸ್, ಇವರಿಗೆ ಯಾರಿಗೆ ಪತ್ರ ಬರಿಬೇಕಾದ್ದು ಆ ವಿಳಾಸ, ಕೆಳಗಡೆ ಮಾನ್ಯರೇ, ಅದರ ಕೆಳಗಡೆ ವಿಷಯ, ಏನು ವಿಷಯ, ಒಂದೇ ಸಾಲಿನಲ್ಲಿ ಏನು ವಿಷಯ, 5 ದಿನಗಳ ರಜೆಯನ್ನು ಕೋರಿ ಬರೆದುಕೊಂಡ ಪತ್ರ, ಅದರ ಕೆಳಗಡೆ ಡೀಟೇಲ್ ಆಗಿ 1-2 ಪ್ಯಾರಾಗ್ರಾಫಲ್ಲಿ ಏನು ವಿಷಯ ಅಂತೇಳಿ ಹೇಳಿ, ಯಾವ ವಿಷಯಕ್ಕಾಗಿ ನಾನು ಪತ್ರ ಬರೀತಾ ಇದ್ದೇನೆ. ಅಲ್ಲಿ ಕುಶಲ ಕ್ಷೇಮ ಸಮಾಚಾರ ಎಂತ ಪ್ರಸ್ತಾಪ ಮಾಡಲಿಕ್ಕಿಲ್ಲ. ಯಾಕೆ ಹೇಳಿದ್ರೆ ಅದು ನೇರವಾಗಿ ವ್ಯವಹಾರಕ್ಕೆ ಸಂಬಂಧಪಟ್ಟದ್ದು. ನಮ್ಮ ಕ್ಷೇಮ ಸಮಾಚಾರ ಯಾರಿಗೂ ಬೇಡ ಅಲ್ಲಿ. ಹಾಗಾಗಿ ಅದು ನೇರವಾಗಿ ವ್ಯವಹಾರದ ವಿಚಾರವನ್ನೇ ಬರೀಬೇಕು. ಮನವಿ ಪತ್ರ ಆಗಿರೋದ್ರಿಂದಾಗಿ ಸ್ವಲ್ಪ ನಮ್ಮ ಮಾತುಗಳಲ್ಲಿ ಏನು ವಿನಯಪೂರ್ವಕವಾಗಿರಬೇಕು, ನಡೆಸಿಕೊಡಿ ಅಂತ ಕೇಳಬೇಕು, ಒಬೀಡಿಯಂಟ್ ಆಗಿರಬೇಕು, ಅದೊಂದು ಅಪೇಕ್ಷೆ ಇದೆ ಆ ಲೆಟರಲ್ಲಿ. ಸೊ ಇದನ್ನು ಗಮನಿಸಿಕೊಂಡು ಇಷ್ಟು 2 ಪ್ಯಾರಾಗ್ರಾಫ್ಗಳ ಉತ್ತರವನ್ನು, ಪತ್ರದ ಒಡಲನ್ನು ತುಂಬಿ ಕೊನೆಗೆ ಧನ್ಯವಾದಗಳು ಅಂತ ಬರೆಯೋದು ಭಾರಿ ಇಂಪಾರ್ಟೆಂಟ್. ಯಾಕಂದರೆ ಇದು ಮನವಿ ಪತ್ರ ಆಗಿರೋದ್ರಿಂದಾಗಿ ವ್ಯವಹಾರ ಪತ್ರದಲ್ಲಿ ಅದು ಭಾರಿ ಮುಖ್ಯ ಆಗಿರೋದ್ರಿಂದ ಧನ್ಯವಾದಗಳು. ಬಲಭಾಗದಲ್ಲಿ ಇತಿ ತಮ್ಮ ವಿಶ್ವಾಸಿ, ಎಡಭಾಗದಲ್ಲಿ ದಿನಾಂಕ, ಸ್ಥಳ, ಇಷ್ಟು ಬರೆದು ವ್ಯವಹಾರ ಪತ್ರ ಕಂಪ್ಲೀಟ್ ಆಗ್ತದೆ. ಇದರಲ್ಲಿ ಬರೆಯುವ ಪ್ರಮಾಣ ತುಂಬ ಕಡಿಮೆ ಆಗಿರೋದ್ರಿಂದಾಗಿ ಮಕ್ಕಳು ಹೆಚ್ಚಿಗೆ ಇದನ್ನೇ ಆಯ್ಕೆ ಮಾಡಿಕೊಳ್ತಾರೆ. ಅದು ಅವರ ಇಷ್ಟ, ಅವ್ರಿಗೆ ಯಾವುದು ಈಸಿ ಆಗ್ತದೆ, ಸುಲಭ ಆಗ್ತದೆ, ಅದನ್ನು ಬರೆಯೋದಕ್ಕೆ ಏನು ತೊಂದರೆ ಇಲ್ಲ. ಆದರೆ ಒಂದು ವಿಚಾರ ಏನಪ್ಪ ಅಂತಂದರೆ, ಮಕ್ಕಳು ಎಕ್ಸಾಮಿಗೆ ಹೋಗೋದಕ್ಕಿಂತ ಮುಂಚೆ ನಾನು ವೈಯಕ್ತಿಕ ಪತ್ರ ಬರೀಬೇಕು, ನಾನು ವ್ಯವಹಾರ ಪತ್ರ ಬರೀಬೇಕು, ಅದನ್ನು ಒಂದು ಸ್ಪಷ್ಟತೆ ಇದ್ದು ಹೋಗಬೇಕು ಅಂತ. ಅಲ್ಲಿ ಹೋದ ಮೇಲೆ ಇದು ಬೇಡ, ಅದು ಬೇಡ, ಇದು ಅಂತಂದರೆ ಪ್ಯಾಟರ್ನ್ ತಪ್ಪಿ ಹೋದರೆ ಅಂಕವನ್ನು ಕಡಿಮೆ ಏನು ಸುಲಭದಲ್ಲಿ ಅವರು ಕಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಸಾಮಾನ್ಯ ಜ್ಞಾನ ಇದ್ರೇನೆ ಅದನ್ನ ಬರಿಬಹುದು, ಓದಿನೇ ಆಗ್ಬೇಕಾಗಿಲ್ಲ ಅಂಥದ್ದು. ಓಕೆ, ಇವಾಗ ಸಂಸ್ಕೃತದಲ್ಲಿ ಫಸ್ಟ್ ಕ್ಲಾಸ್ ತೆಗಿಬೇಕು ಅನ್ನೋಂಥವ್ರಿಗೆ, ಹಾಗೆಯೇ ಔಟ್ ಆಫ್ ತೆಗಿಬೇಕು ಅನ್ನೋರು ಕಾನ್ಸಂಟ್ರೇಟ್ ಮಾಡಬೇಕಾಗಿರುವಂಥ ಪ್ರಶ್ನೆಗಳು ಯಾವುದು ಅನ್ನೋದನ್ನು ಹೇಳೋದಲ್ಲ. ಈಗ ಪಾಸ್ ಆಗಬೇಕು ಅಂತ ಹೇಳಿದರೆ ಸಂಸ್ಕೃತದಲ್ಲಿ ಸಾಮಾನ್ಯ ಒಂದು ಆಪ್ಷನ್ ಏನು ಅಂತ ಹೇಳಿದರೆ, ಅವರು ಮೊದಲ 4 ಪಾಠಗಳನ್ನು ಸರಿಯಾಗಿ ಅಧ್ಯಯನ ಮಾಡಿದ್ರು ಅಂತಂದರೆ, ಎಲ್ಲ ವಿಷಯಗಳನ್ನು ಸರಿಯಾಗಿ ಅಧ್ಯಯನ ಮಾಡಿದ್ರು ಅಂತ ಹೇಳಿ ಆದರೆ ಅಷ್ಟು ಅಂಕಗಳಲ್ಲೇ ಅವರು ಪಾಸ್ ಆಗ್ಲಿಕ್ಕೆ ಸಾಧ್ಯ. ಅಂದರೆ ಅದಕ್ಕೆ ಸಂಬಂಧಪಟ್ಟಂತಹ ವ್ಯಾಕರಣ ಭಾಗ ಇರ್ಬೋದು, ಅಥವಾ ದಶವಾಕ್ಯ, ಶಾರ್ಟ್ ಆನ್ಸರ್ಸ್, 2 ಮಾರ್ಕ್ಸ್ ಕ್ವಶನ್ಸ್ ಇರ್ಬೋದು, ಅಥವಾ MCQಗೆ ಬರುವಂಥದ್ದು ಎಲ್ಲ ಕ್ವಶನ್ಸನ್ನು ಅವರು ಕವರ್ ಮಾಡಿದ್ರು ಅಂತ ಹೇಳಿ ಆದರೆ ಅದರಲ್ಲಿ ಪಾಸ್ ಆಗುವಂಥ ಚಾನ್ಸಸ್ ಇದೆ. ಇಲ್ಲ ಕಷ್ಟ ಆಗ್ತಾ ಉಂಟು ಅಂತ ಹೇಳಿ ಆದರೆ ಅಂಥವ್ರು ಏನು ಮಾಡಬೇಕು, ಈ ಪಾರ್ಟ್ ಎಯ ಕ್ವಶನ್ಸ್ ಅಂದರೆ ಮಲ್ಟಿಪಲ್ ಚಾಯ್ಸಸ್ ಇರ್ಬೋದು, ಅಥವಾ ರಿಕ್ತ ಸ್ಥಾನ ಇರ್ಬೋದು, ಅಥವಾ ಸಂಯೋಜಕ ಅಂದರೆ ಮ್ಯಾಚ್ ದ ಫಾಲೋವಿಂಗ್, ಅಲ್ಲಿ ಏನಿರ್ತದೆ ಆನ್ಸರ್ಸ್ ಆಲ್ರೆಡಿ ಅಲ್ಲೇ ಇರ್ತದೆ. ಈಗ ನಮ್ಮದು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅಂತ ಹೇಳಿದರೆ ಕೋಷ್ಟಕಾತ್ರ ಉದ್ಧೃತಿಯ ಲಿಖತ ಅಂತ ಹೇಳಿ ಕೊಡ್ತಾರೆ. ಅಂದರೆ ಅಲ್ಲಿ ಕೆಳಗಡೆ ಮಂಜೂಷಾದಲ್ಲಿ ಒಂದು ಬಾಕ್ಸ್ ಒಳಗಡೆ ಆನ್ಸರ್ಸ್ ಕೊಟ್ಟಿರ್ತಾರೆ, ಅಲ್ಲಿಂದ ಚೂಸ್ ಮಾಡಿ ರಿಕ್ತ ಸ್ಥಾನವನ್ನು ಬರೀಲಿಕ್ಕೆ ಇರ್ತದೆ, ಅಂದರೆ ಬ್ಲ್ಯಾಂಕ್ಸನ್ನು ಫಿಲ್ ಮಾಡಲಿಕ್ಕೆ ಇರ್ತದೆ. ಅದನ್ನು ಅವರು 4-5 ಸರ್ತಿ ಕರೆಕ್ಟಾಗಿ ಓದ್ಕೊಂಡ್ರು ಅಂತಂದರೆ ಅಭ್ಯಾಸ ಭಾಗದಲ್ಲಿ ಇಂತಿಂಥ ಕ್ವಶನ್ಸೇ ಬರ್ತದೆ ಅಂತ ಹೇಳುವಂಥದ್ದು ಅವರಿಗೆ ಇರ್ತದೆ. ಅದನ್ನು ಅವ್ರು ಕರೆಕ್ಟಾಗಿ ಕಲ್ತಿದ್ರು ಅಂತ ಹೇಳಿ ಆದರೆ ಅಲ್ಲಿ ಅವರಿಗೆ ಆನ್ಸರ್ಸ್ ನೋಡುವಾಗಲೇ, ಆಪ್ಷನ್ಸ್ ನೋಡುವಾಗಲೇ ಇದು ಇದೇ ಸೆಂಟೆನ್ಸ್ ಇದ್ದು ಅಂತ ಹೇಳುವಂಥದ್ದು ಗೊತ್ತಾಗ್ತದೆ. ತುಂಬ ಬಾರಿ ಅವರು ಬರೆದು ಕಲ್ತಿದ್ರು ಅಂತ ಹೇಳಿ ಆದರೆ ಅದನ್ನು ಅಟೆಂಪ್ಟ್ ಮಾಡಲಿಕ್ಕೆ ಈಸಿ ಆಗ್ತದೆ. ಇನ್ನು ಮಲ್ಟಿಪಲ್ ಚಾಯ್ಸ್ ಇರ್ಬೋದು, ಅದನ್ನು ಅಟೆಂಪ್ಟ್ ಮಾಡಲಿಕ್ಕೆ ಈಸಿ ಆಗ್ತದೆ ಅವರಿಗೆ. ಮ್ಯಾಚ್ ದ ಫಾಲೋವಿಂಗ್ ಕೂಡ ಈಸಿ ಆಗ್ತದೆ. ಅದಾಗಿ ಇನ್ನು ಕಹ ಕಂಪ್ರತಿ ಅವದತ್ ಮತ್ತು ಶ್ಲೋಕಾನುವಾದ ಅಂತ ಬರ್ತದೆ. ಒಂದು ಶ್ಲೋಕ ಕೊಟ್ಟಿರ್ತಾರೆ, ಅದರ ಅನುವಾದವನ್ನು ಬರಿಬೇಕಾಗ್ತದೆ. ಅಲ್ಲಿ 2ರಲ್ಲೂ ಕೂಡ ಪಾಠನಾಮ ಉಲ್ಲೇಖ್ಯ ಏನು ಕಹ ಕಂಪ್ರತಿ ಅವದತಿ ಲಿಖತ ಅಥವಾ ಶ್ಲೋಕಾನುವಾದ ಲಿಖತ ಅಂತ ಹೇಳಿ ಕೊಟ್ಟಿರ್ತಾರೆ. ಅಲ್ಲಿ ಅವರು ಈಗ ಯಾವ್ಯಾವ ಪಾಠದಿಂದ ಯಾವ್ಯಾವುದು ಕ್ವಶನ್ಸ್ ಬರ್ತದೆ ಅದನ್ನು ಮೊದಲಿನ ಪ್ರೀವಿಯಸ್ ಕ್ವಶನ್ ಪೇಪರ್ಸನ್ನು ಅವ್ರು ನೋಡಿದ್ರು ಅಂತ ಹೇಳಿ ಆದರೆ ಕರೆಕ್ಟ್ ಅವರಿಗೆ ಸಿಗ್ತದೆ ಯಾವ್ಯಾವ ಕ್ವಶನ್ಸ್, ಯಾವ್ಯಾವ ಪಾಠದಿಂದ ಆ ಕ್ವಶನ್ಸ್ ಬರ್ತದೆ ಅಂತ ಹೇಳುವಂಥದ್ದು. ಅಟ್ಲೀಸ್ಟ್ ಅವರಿಗೆ ಅಲ್ಲಿ ಆನ್ಸರ್ ಗೊತ್ತಾಗಲಿಲ್ಲ ಅಂತ ಹೇಳಿ ಆದರೆ ಆ ಪಾಠನಾಮ ಬರೆದ್ರು ಅಂತ ಹೇಳಿ ಆದರೆ ಅಲ್ಲಿ ಒಂದೊಂದು ಅಂಕಗಳು ಅದಕ್ಕೆ ಸಿಗ್ತವೆ. ಪಾಠನಾಮಕ್ಕೆ ಮಾತ್ರ ಅಂಕಗಳು ಅಲ್ಲಿ ನಮಗೆ ತಗೊಳ್ಳಿಕ್ಕೆ ಆಗ್ತದೆ. ಇನ್ನು ದಶವಾಕ್ಯಕ್ಕೆ ಬಂದಾಗ ನಮಗೆ ಸಾಮಾನ್ಯವಾಗಿ ಸಂಸ್ಕೃತದಲ್ಲಿರುವಂಥದ್ದು ಸ್ಟೋರಿ ಥರ ಇರುವಂಥ ಕತೆಗಳ ಥರ ಇರುವಂಥ ಲೆಸನ್ಸ್ ಇರುವಂಥದ್ದು. ಅಲ್ಲಿ ಅವರಿಗೆ ಆನ್ಸರ್ ಮಾಡಲಿಕ್ಕೆ ತುಂಬ ಈಸಿ ಆಗ್ತದೆ. ಅದರಿಂದ ಅವರಿಗೆ ಯಾವುದು ಈಸಿ ಚಾಪ್ಟರ್ಸ್ ಇದೆಯೋ ಆ ಚಾಪ್ಟರ್ಸ್ ಒಂದು 4-5 ಚಾಪ್ಟರ್ಸ್ ಅವ್ರು ಕರೆಕ್ಟಾಗಿ ಕಲ್ತುಕೊಂಡ್ರು ಅಂತ ಹೇಳಿ ಆದರೆ ಅಲ್ಲೂ ಅವರಿಗೆ ಸ್ಕೋರ್ ಮಾಡಲಿಕ್ಕೆ ಈಸಿ ಆಗ್ತದೆ. ವ್ಯಾಕರಣ ಭಾಗಕ್ಕೆ ಬಂದಾಗ ವ್ಯಾಕರಣದಲ್ಲಿ ಅಲಂಕಾರ ಬರ್ತದೆ. ನಮಗೆ ಅಲಂಕಾರದಲ್ಲಿ ಏನಿರ್ತದೆ ಅಂತ ಹೇಳಿದರೆ ಜಸ್ಟ್ ಅಲಂಕಾರದ ವಾಕ್ಯ ಕೊಟ್ಟಿರ್ತಾರೆ, ಆ ವಾಕ್ಯವನ್ನು ನೋಡ್ಕೊಂಡು ಅದು ಯಾವ ಅಲಂಕಾರ ಮತ್ತು ಅದರ ಲಕ್ಷಣ ಏನು ಅಂತ ಹೇಳುವಂಥದ್ದು ಬರೀಲಿಕ್ಕೆ ಇರ್ತದೆ. ಸಾಮಾನ್ಯ ನಮಗೆ ಅಭ್ಯಾಸ ಪುಸ್ತಕವನ್ನು ನಾವು ನೋಡಿದರೆ ಅಲ್ಲಿ 12ರಿಂದ 13 ವಾಕ್ಯಗಳೇನೋ ಇದೆ. ಅಷ್ಟು ವಾಕ್ಯಗಳು ಯಾವ ಅಲಂಕಾರಕ್ಕೆ ಸಂಬಂಧಪಟ್ಟಂಥದ್ದು ಅಂತ ಅವರು ಕಲ್ತುಕೊಂಡ್ರು ಅಂತ ಆದರೆ ಅವ್ರಿಗೆ ಈಸಿಯಾಗಿ ಅಲ್ಲಿ ಆನ್ಸರ್ ಮಾಡಲಿಕ್ಕಾಗ್ತದೆ. 3 ಮಾರ್ಕ್ಸ್ ಬೇರೆ ಇದೆ ಅದಕ್ಕೆ.
ಇನ್ನು ಪದಪರಿಚಯಂ ಕುರುತ ಅಂತ ಹೇಳಿ ವ್ಯಾಕರಣ ಭಾಗದಲ್ಲಿ ಬರ್ತದೆ. ಅಂದರೆ ಒಂದಿಷ್ಟು ಪದಗಳನ್ನು ಕೊಟ್ಟಿರ್ತಾರೆ, ಅದು ಯಾವ ಕೃದಂತ ಏನು ಅಂತ ಹೇಳಿ ಬರೀಲಿಕ್ಕೆ ಇರುವಂಥದ್ದು. ಅಲ್ಲಿ ಸಾಮಾನ್ಯ ಆ ಶಬ್ದಗಳ ಕೊನೆಯ ಅಕ್ಷರವನ್ನು ನಾವು ನೋಡಿದೆವು ಅಂತ ಹೇಳಿ ಆದರೆ ಅದು ಯಾವ ಕೃದಂತ ಅಂತ ಹೇಳುವಂಥದ್ದನ್ನು ನಮಗೆ ಐಡೆಂಟಿಫೈ ಮಾಡಲಿಕ್ಕೆ ಆಗ್ತದೆ. ಅದನ್ನು ನಾವು ಕರೆಕ್ಟಾಗಿ ಕಲ್ತುಕೊಂಡು ಹೋಗಿದ್ದೇವೆ ಅಂತ ಹೇಳಿ ಆದರೆ ಅಲ್ಲೂ ನಮಗೆ ಸ್ಕೋರ್ ಮಾಡಲಿಕ್ಕೆ ಈಸಿ ಆಗ್ತದೆ. ಉಳಿದಂತೆ ಸಂಧಿ ಸಮಾಸ ಎಲ್ಲ ಅವರಿಗೆ ಸ್ವಲ್ಪ ಕಷ್ಟ ಅಂತೇಳಿ ಅನ್ನಿಸ್ಬೋದು, ಕೃದಂತ ಸ್ವಲ್ಪ ಕಷ್ಟ ಅಂತ ಅನಿಸ್ಬೋದು. ಆದರೆ ಅಲಂಕಾರ ಮತ್ತು ಪದಪರಿಚಯ ಅವರಿಗೆ ಬರೆಯುವಂಥದ್ದು ತುಂಬ ಸುಲಭ ಅಂತ ಅನಿಸ್ತದೆ. ಇನ್ನು ಭಾಷಾಂತರ ಇರ್ತದೆ. ಕನ್ನಡ ಅಥವಾ ಆಂಗ್ಲ ಭಾಷೆಯಲ್ಲಿ ಒಂದು ಗದ್ಯ ಭಾಗವನ್ನು ಕೊಟ್ಟಿರ್ತಾರೆ. ಆ ಗದ್ಯ ಭಾಗವನ್ನು ನೋಡಿಕೊಂಡು ಅದನ್ನು ಸಂಸ್ಕೃತ ಭಾಷೆಗೆ ಅದನ್ನು ತರ್ಜಮೆ ಮಾಡುವಂಥದ್ದು. ಸಂಸ್ಕೃತ ಭಾಷೆಗೆ ಮಾಡುವಾಗ ಸಾಮಾನ್ಯವಾಗಿ ಕನ್ನಡದಲ್ಲಿ ನೋಡಿದರೆ ಅಂಥದ್ದೇ ಶಬ್ದಗಳು ನಾವು ಸಂಸ್ಕೃತದಲ್ಲಿ ಬಳಸುವಂಥದ್ದು ಸಾಮಾನ್ಯ ಅಂಥದ್ದೇ ಶಬ್ದಗಳಿರ್ತವೆ. ಅದರಿಂದ ಸ್ವಲ್ಪ ಅವರು ಅಲ್ಲಿ ಜಾಸ್ತಿ ಪ್ರಯತ್ನ ಪಟ್ಟರು ಅಂತ ಹೇಳಿ ಆದರೆ ಅಲ್ಲೂ ಸ್ವಲ್ಪ ಅಂಕಗಳನ್ನು ಅವರಿಗೆ ತಗೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಇನ್ನು ಕೊನೆಯದಾಗಿ ಒಂದು ಪರಿಚ್ಛೇದ ಕೊಡ್ತಾರೆ, ಒಂದು ಗದ್ಯ ಭಾಗವನ್ನು ಕೊಡ್ತಾರೆ. ಆ ಗದ್ಯ ಭಾಗವನ್ನು ನೋಡಿಕೊಂಡು ಅದಕ್ಕೆ ಸಂಬಂಧಪಟ್ಟ 4 ಕ್ವಶನ್ಸ್ ಕೊಟ್ಟಿರ್ತಾರೆ. ಆ ಕ್ವಶನ್ಸನ್ನು ಆನ್ಸರ್ ಮಾಡುವಂಥದ್ದು ತುಂಬ ಈಸಿ ಆದಂತಹ ಗದ್ಯ ಭಾಗಗಳನ್ನು ಕೊಡ್ತಾರೆ. ಆ ಕ್ವಶನ್ಸ್ ನೋಡಿದ್ರೆ ಆ ಕ್ವಶನ್ಗೆ ಸಂಬಂಧಪಟ್ಟಂತಹ ಶಬ್ದಗಳು ಆ ಗದ್ಯ ಭಾಗದಲ್ಲಿ ಇರ್ತವೆ. ಅದನ್ನು ನೋಡುವಾಗಲೇ ಅವ್ರಿಗೆ ಈಸಿಯಾಗಿ ಆನ್ಸರ್ ಮಾಡ್ಲಿಕ್ಕೆ ಆಗ್ತದೆ. ಇಲ್ಲೆಲ್ಲ ಅವರು ಸ್ವಲ್ಪ ಕಾನ್ಸಂಟ್ರೇಷನ್ ಜಾಸ್ತಿ ಹಾಕಿದ್ರು ಅಂತ ಹೇಳಿ ಆದರೆ ಒಳ್ಳೆ ಸ್ಕೋರ್ ಮಾಡ್ಲಿಕ್ಕೆ ಆಗ್ತದೆ. ಅದರಿಂದ ಸಂಸ್ಕೃತದಲ್ಲಿ ಫೇಲ್ ಆಗುವಂಥದ್ದು ತುಂಬ ಕಷ್ಟ ಅಂತ ಹೇಳ್ತಾರೆ ಎಲ್ಲರೂ. ಪಾಸ್ ಆಗುವಂಥದ್ದು ಅಂದರೆ ಪಾಸ್ ಆಗ್ಲಿಕ್ಕೆ ಕಷ್ಟಪಡಬೇಕು ಅಂತಿಲ್ಲ, ನಾವು ಸ್ವಲ್ಪ ಓದ್ಕೊಂಡು ಹೋಗಿ ಬರದೆವು ಅಂತ ಹೇಳಿ ಆದರೆ ಪಾಸ್ ಮಾಡ್ಲಿಕ್ಕೆ ಆಗ್ತದೆ ಅಂತ ಹೇಳುವಂಥದ್ದು ಅಷ್ಟು ಸುಲಭ ಮಾಡಿಬಿಟ್ಟಿದ್ದಾರೆ ಸಿಲೆಬಸ್ಸನ್ನು. ಇನ್ನು ಔಟ್ ಆಫ್ ಔಟ್ ಸ್ಕೋರ್ ಮಾಡಬೇಕು ಅಂತ ಹೇಳುವಂಥ ಸಂದರ್ಭದಲ್ಲಿ ಸಣ್ಣ ಪುಟ್ಟ ಮಿಸ್ಟೇಕ್ಸನ್ನು ಮಾಡ್ತಾರೆ ಮಕ್ಕಳು. ಈಗ ಮಲ್ಟಿಪಲ್ ಚಾಯ್ಸ್ ಬಂದಾಗ ಅಲ್ಲಿ ಕೆಲವೊಂದು ಕ್ವಶನ್ಸಲ್ಲಿ ಅಂತರ್ಭವತಿ ಅಂತ ಕೊಡ್ತಾರೆ, ಕೆಲವೊಂದು ಕ್ವಶನ್ಸಲ್ಲಿ ನ ಅಂತರ್ಭವತಿ ಅಂತ ಹೇಳಿ ಕೊಟ್ಟಿರ್ತಾರೆ. ಇವರು ಅವಸರವಾಗಿ ಓದುವಂಥ ಸಂದರ್ಭದಲ್ಲಿ ಆ ನ ಅಂತ ಹೇಳುವಂಥದ್ದನ್ನು ನೋಡುವುದಿಲ್ಲ. ಆಗ ಅಲ್ಲಿ ಆಪ್ಷನ್ ಬದಲಾಗುವಂಥ ನ ಅಂತ ಹೇಳಿದ್ರೆ ಅಲ್ಲಿ ಇಲ್ಲ ಅಂತ ಹೇಳುವಂಥ ಅರ್ಥವನ್ನು ಕೊಡ್ತದೆ, ನಿಷೇಧಾರ್ಥಕವನ್ನು ಸೂಚಿಸ್ತದೆ. ಅದನ್ನು ಗಡಿಬಿಡಿಯಲ್ಲಿ ಅವರು ಏನು ಅವಸರವಾಗಿ ನೋಡುವಂಥ ಸಂದರ್ಭದಲ್ಲಿ ಮಿಸ್ಟೇಕ್ ಆಗಿ ಅರ್ಥ ಮಾಡಿಕೊಂಡು ಬೇರೆ ಆನ್ಸರ್ಸ್ ಬರೆಯುವಂಥ ಸಾಧ್ಯತೆಗಳಿರ್ತವೆ. ಅಲ್ಲಿ ಸ್ವಲ್ಪ ಜಾಗ್ರತೆ ಮಾಡ್ಕೊಳ್ಬೇಕು. ಅಂತರ್ಭವತಿ ಅಂತ ಕೊಟ್ಟಿದ್ದಾರೋ ಅಥವಾ ನ ಅಂತರ್ಭವತಿ ಅಂತ ಹೇಳಿ ಕೊಟ್ಟಿದ್ದಾರೋ ಅಂತೇಳಿ ಅದನ್ನು ಸ್ವಲ್ಪ ನೋಡ್ಕೊಳ್ಬೇಕಾಗ್ತದೆ. ಇನ್ನು ದ್ವಿತ್ರೈಹಿ ವಾಕ್ಯೈಹಿ ಉತ್ತರಂ ಲಿಖತದಲ್ಲೂ ಅಷ್ಟೇ ಕೆಲವೊಂದು ಪಾಠದಲ್ಲಿ ಹೇಗಿದೆ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಈಗ ಪುರಾಣ ಭಾರತಂ ಅಂತ ಹೇಳುವಂಥ ಒಂದು ಪಾಠದಲ್ಲಿ ಪಂಚದ್ವೀಪಾನಾಂ ನಾಮಾನಿ ಲಿಖತ, ಪಂಚ ನದೀನಾಂ ನಾಮಾನಿ ಲಿಖತ ಅಂತ ಹೇಳಿ ಕೊಡ್ತಾರೆ. ಮಕ್ಳು ಏನು ಮಾಡ್ತಾರೆ, ಪಂಚ ಅಂತ ಹೇಳಿ ನೋಡ್ತಾರೆ, ಆನ್ಸರ್ ಬರೆದು ಬಿಡ್ತಾರೆ. ಅಲ್ಲಿ ಕೊಟ್ಟಂಥದ್ದು ದ್ವೀಪವೋ ನದಿಯೋ ಅಂತ ಹೇಳುವಂಥದ್ದು ನೋಡ್ಲಿಕ್ಕೆ ಹೋಗೋದಿಲ್ಲ. ಅದೇನೋ ಎಕ್ಸಾಮಿನ ಟೆನ್ಷನು ಅಥವಾ ನಂಗೆ ಗೊತ್ತುಂಟು ಅಂತ ಹೇಳುವಂಥದ್ದು ಏನೋ ಒಂದು ರೀತಿ ಕನ್ಫ್ಯೂಸ್ ಮಾಡ್ಕೊಳ್ತಾರೆ, ಅಲ್ಲಿ ಮಾರ್ಕ್ಸ್ ಕಳ್ಕೊಳ್ತಾರೆ. ಇನ್ನು ಕೆಲವು ಮಕ್ಕಳು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಯಾವುದೋ ಒಂದು ಪಾರ್ಟನ್ನು ಬಿಟ್ಟೇ ಬಿಡ್ತಾರೆ. ನಾನು ಆನ್ಸರ್ ಮಾಡಿದ್ದೇನೆ ಆಲ್ರೆಡಿ ಅಂತ ಹೇಳಿ ಅಂದ್ಕೊಂಡಿರ್ತಾರೆ, ಯಾವುದೋ ಒಂದು ಪಾರ್ಟನ್ನು ಬಿಟ್ಟೇ ಬಿಡ್ತಾರೆ. ಅದರಿಂದ ಲಾಸ್ಟ್ ಮೂಮೆಂಟಲ್ಲಿ ಏನು ಎಕ್ಸಾಮ್ ಲಾಸ್ಟ್ ಆಗುವಂಥ ಟೈಮಲ್ಲಿ ಒಂದು ಸರ್ತಿ ಗ್ಲಾನ್ಸ್ ಮಾಡ್ಕೊಳ್ಬೇಕು, ಎಲ್ಲ ಬರೆದಿದ್ದೇವೋ ಇಲ್ವೋ. ಸಾಮಾನ್ಯ 2-2.25 ಗಂಟೆಯಲ್ಲೆಲ್ಲ ಬರೆದು ಮುಗೀತದೆ. ಆಮೇಲೆ ಟೈಮ್ ಇರ್ತದಲ್ಲ, ಆ ಟೈಮಲ್ಲಿ ಏನು ಬರೆದಿದ್ದೇವೆ, ಏನು ಬರೀಲಿಲ್ಲ, ಕ್ವಶನ್ ನಂಬರ್ಸ್ ಕರೆಕ್ಟ್ ಹಾಕಿದ್ದೇವೋ ಇಲ್ವೋ ಅಂಥೇಳಿ ಅದನ್ನೆಲ್ಲ ಚೆಕ್ ಮಾಡಿಕೊಳ್ಬೇಕಾಗ್ತದೆ. ಸಾಮಾನ್ಯವಾಗಿ ನಾವೇನು ಹೇಳ್ತೇವೆ ಅಂತ ಹೇಳಿದರೆ ಎಲ್ಲದಕ್ಕೂ ಕ್ವಶನ್ಸ್ ಬರಿತಾ ಕೂತ್ಕೊಳ್ಳೋದು ಬೇಡ, ಕ್ವಶನ್ ನಂಬರನ್ನು ಕರೆಕ್ಟ್ ಹಾಕುವಂಥದ್ದು, ಆನ್ಸರ್ಸ್ ಬರಿತಾ ಹೋಗುವಂಥದ್ದು. ಮಕ್ಕಳು ಕ್ವಶನ್ ನಂಬರನ್ನೇ ಮಿಸ್ಟೇಕ್ ಮಾಡಿಬಿಡ್ತಾರೆ. ಅಂಥ ಟೈಮಲ್ಲಿ ಆನ್ಸರೇ ಬೇರೆ ಕ್ವಶನಿನ ಆನ್ಸರ್ ಅಂತ ಹೇಳುವಾಗ ಆಗಿಬಿಡ್ತದೆ. ಅದರಿಂದ ಕ್ವಶನ್ ನಂಬರ್ ಕಡೆಗೆ ತುಂಬ ಕೇರ್ಫುಲ್ಲಾಗಿ ಕ್ವಶನ್ ನಂಬರ್ಸನ್ನು ಅವರು ಹಾಕಬೇಕಾಗ್ತದೆ. ಇನ್ನು ನೋಡೋದು ಅಂತ ಹೇಳಿದರೆ ವ್ಯಾಕರಣ ಭಾಗದಲ್ಲಿ ನಮಗೆ ಅಕ್ಷರಗಳು ತುಂಬ ಇಂಪಾರ್ಟೆಂಟ್ ಆಗಿರ್ತದೆ. ಈಗ ಸಂಧಿಗಳನ್ನು ವಿಭಾಗಿಸುವಂಥಲ್ಲಿರ್ಬೋದು, ಯೋಜಿಸುವಂಥದ್ರಲ್ಲಿರ್ಬೋದು, ಅಲ್ಲೆಲ್ಲ ಅಕ್ಷರಗಳಲ್ಲಿ ತುಂಬ ಮಿಸ್ಟೇಕ್ ಮಾಡ್ತಾರೆ. ವಿಸರ್ಗ ಹಾಕುವಂಥದ್ದು, ದೀರ್ಘ ಹಾಕುವಂಥದ್ದು, ಹರಸ್ವ ಹಾಕುವಂಥದ್ದು, ಅಲ್ಲೆಲ್ಲ ಅದು ಏನು ಮಾಡಬೇಕು ಅಂತ ಹೇಳಿದರೆ ಮಕ್ಕಳು ಅದನ್ನು ಬರೆದು ಕಲಿಬೇಕಾಗ್ತದೆ. ಕೆಲವು ಮಕ್ಕಳು ಏನು ಮಾಡ್ತಾರೆ, ಜಸ್ಟ್ ಓದ್ಕೊಂಡು ಹೋಗ್ತಾರೆ, ನಂಗೆ ಗೊತ್ತುಂಟು ಅಂತ ಹೋಗ್ತಾರೆ. ಆದರೆ ಅಲ್ಲಿಗೆ ಹೋಗುವಾಗ ಅವ್ರಿಗೆ ಕನ್ಫ್ಯೂಸ್ ಆಗ್ತದೆ. ಇಲ್ಲಿ ವಿಸರ್ಗ ಹಾಕಬೇಕಾ, ಇಲ್ಲ ಅನುಸ್ವಾರ ಹಾಕಬೇಕಾ, ಇಲ್ಲಿ ದೀರ್ಘ ಹಾಕಬೇಕಾ, ಅದು ಕನ್ಫ್ಯೂಸ್ ಆಗಿಬಿಡ್ತದೆ. ಅದರಿಂದಾಗಿ ಅವ್ರು ಮಾರ್ಕ್ಸ್ ಕಳ್ಕೊಳ್ಳುವಂಥ ಸಾಧ್ಯತೆಗಳಿರ್ತವೆ. ಅದರಿಂದ ಈ ವ್ಯಾಕರಣ ಭಾಗದ ಎಲ್ಲ ವಿಷಯಗಳನ್ನು ಅವರು ಸರಿಯಾಗಿ ಬರೆದು ಕಲ್ತರು ಅಂತ ಹೇಳಿ ಅಂದರೆ ಅಲ್ಲಿ ಅವರು ಮಾರ್ಕ್ಸ್ ಕಳ್ಕೊಳ್ಳೋದನ್ನು ತಪ್ಪಿಸ್ಲಿಕ್ಕೆ ಸಾಧ್ಯ ಆಗ್ತದೆ. ಇನ್ನು ಅನುವಾದದಲ್ಲೂ ಅಷ್ಟೇ, ಅಲ್ಲೂ ಪ್ರತಿಯೊಂದು ವಿಭಕ್ತಿಗಳು ಕೂಡ ಇಂಪಾರ್ಟೆಂಟ್ ಆಗ್ತದೆ ಔಟ್ ಆಫ್ ಔಟ್ ಸ್ಕೋರ್ ಮಾಡುವವರಿಗೆ. ಅದರಿಂದ ಅದನ್ನು ಕರೆಕ್ಟಾಗಿ ಅವರು ಬರೆದು ಕಲ್ತರು ಅಂತ ಹೇಳಿ ಆದರೆ ಅಲ್ಲೂ ಔಟ್ ಆಫ್ ಔಟ್ ಅವರು ಸ್ಕೋರ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಇನ್ನು ದಶವಾಕ್ಯ ಮುಖ್ಯವಾಗಿ ಅಂದರೆ ತುಂಬ ಬರೀಲಿಕ್ಕೆ ಸಿಗುವಂಥದ್ದೇ ನಮಗೆ ಅಲ್ಲಿ ಲಾಂಗ್ ಆನ್ಸರ್ಸ್ ಸಿಗುವಂಥದ್ದು. ಅಲ್ಲಿ ಉದಾಕೆ ಬರ್ಕೊಂಡು ಹೋಗ್ತಾರೆ ಮಕ್ಕಳು. ಹಾಗೆ ಮಾಡಬಾರ್ದು. ನಮಗೆ ಲ್ಯಾಂಗ್ವೇಜ್ ಅಂತ ಹೇಳಿದ್ರಲ್ಲಿ ಪ್ರೆಸೆಂಟೇಷನ್ ಕೂಡ ಇಂಪಾರ್ಟೆಂಟ್ ಆಗಿರ್ತದೆ. ನಂಗೆ ಆನ್ಸರ್ ಗೊತ್ತುಂಟು, ನಾನು ಉದಾಕೆ ಬರಿತಾ ಹೋಗ್ತೇನೆ ಅಂತ ಹೇಳಿದರೆ ಆಗೋದಿಲ್ಲ.
ಅಲ್ಲಿ ಪ್ರಾರಂಭದಲ್ಲಿ ಈಗ ಪಾಠನಾಮವನ್ನು ಸೇರಿಸಿಕೊಳ್ಳುವಂಥದ್ದು, ಅಂದರೆ ಯಾವ ಪಾಠದಿಂದ ಈ ಪ್ರಶ್ನೆ ಬಂದಿದೆ ಅಂತ ಹೇಳುವಂಥ ಆ ಪಾಠನಾಮವನ್ನು ಸೇರಿಸಿಕೊಳ್ಳುವಂಥದ್ದು, ಮತ್ತು ಆ ಪ್ರಶ್ನೆಗೆ ಸಂಬಂಧಪಟ್ಟಂತಹ ಉತ್ತರಗಳನ್ನು ಏನು ಉತ್ತರ ಬೇಕೋ ಅದನ್ನು ನೀಟಾಗಿ ಬರೆಯುವಂಥದ್ದು, ತುಂಬ ಚಿತ್ತು ಮಾಡುವಂಥದ್ದು, ಮುದ್ದೆಯಾಗಿ ಬರೆಯುವಂಥದ್ದು, ಹತ್ರ ಬರೆಯುವಂಥದ್ದು ಹಾಗಲ್ಲ, ನೀಟಾಗಿ ಪ್ಯಾರಾಗ್ರಾಫ್ ಚೇಂಜ್ ಮಾಡ್ತಾ ಅದನ್ನು ಬರಿತಾ ಹೋಗುವಂಥದ್ದು. ಮತ್ತು ಕೆಲವು ಪ್ರಶ್ನೆಗಳಲ್ಲಿ ನಮಗೆ ಡೈಲಾಗ್ ಸಿಗ್ತದೆ, ಮಾತುಗಳು ಯಾರೋ ಯಾರಿಗೆ ಹೇಳಿದಂಥ ಮಾತುಗಳು ಸಿಗ್ತವೆ. ಅಂಥ ಮಾತುಗಳನ್ನು ಬರೆಯುವಾಗ ಅಲ್ಲಿ ಇನ್ವರ್ಟೆಡ್ ಕೊಮ ಹಾಕಿ ಅದನ್ನು ಬರೆಯುವಂಥದ್ದು, ಅಂಡರ್ಲೈನ್ ಮಾಡುವಂಥದ್ದು, ಅದು ಹೆಚ್ಚಾಗಿ ಏನು ವ್ಯಾಲ್ಯೂಯೇಟರಿಗೆ ಅದೇ ಎದ್ದು ಕಾಣುವ ರೀತಿಯಲ್ಲಿ ಅಂಡರ್ಲೈನ್ ಮಾಡುವಂಥದ್ದು, ಆ ಥರ ಏನಾದರೂ. ಇನ್ನು ಶ್ಲೋಕಗಳನ್ನು ಉಲ್ಲೇಖ ಮಾಡ್ಬೋದು. ದಶವಾಕ್ಯವನ್ನು ಬರೆಯುವಾಗ ಸಂಸ್ಕೃತ ಉಕ್ತಿಗಳು ಅಥವಾ ಸಂಸ್ಕೃತ ಶ್ಲೋಕಗಳನ್ನು ಅವರು ಉಲ್ಲೇಖ ಮಾಡ್ಬೋದು. ಇದು ಅದೇ ಪ್ರಶ್ನೆ ಪತ್ರಿಕೆಯಲ್ಲಿ ನಮಗೆ ಶ್ಲೋಕಗಳು ಸಿಗ್ತವೆ. ಈಗ ಶ್ಲೋಕಾನುವಾದಕ್ಕೆ ಕೆಲವೊಂದಿಷ್ಟು ಶ್ಲೋಕಗಳನ್ನು ಅವರು ಪ್ರಶ್ನೆ ಪತ್ರಿಕೆಯಲ್ಲಿ ಕೊಡ್ತಾರೆ. ಅದೇ ಶ್ಲೋಕಗಳು ಆ ಪಾಠಕ್ಕೆ ಸಂಬಂಧಪಟ್ಟಂತಹ ದಶವಾಕ್ಯವನ್ನು ಬರೆಯುವಾಗ ನಾವು ಅದನ್ನು ಉಪಯೋಗಿಸಿಕೊಳ್ಬಹುದು. ಅದರಿಂದ ಅದು ಹೇಗೆ ವ್ಯಾಲ್ಯೂಯೇಟರಿಗೆ ಒಂದು ಒಳ್ಳೆ ಇಂಪ್ರೆಷನನ್ನು ಕ್ರಿಯೇಟ್ ಮಾಡ್ತದೆ. ನಾವು ಸಂಸ್ಕೃತ ಉಕ್ತಿಗಳನ್ನಲ್ಲಿ ಹಾಕಿದೆವು, ಯಾಕಂದರೆ ಸಾಮಾನ್ಯವಾಗಿ ಹೆಚ್ಚಿನ ಮಕ್ಕಳು ಕನ್ನಡ ಅಥವಾ ಆಂಗ್ಲ ಭಾಷೆಯಲ್ಲೇ, ಇಂಗ್ಲೀಷ್ ಭಾಷೆಯಲ್ಲೇ ಲಾಂಗ್ ಆನ್ಸರ್ಸ್ ಬರೆಯುವಂಥ ಕಾರಣ ಇಂಥ ಉಕ್ತಿಗಳನ್ನು ಹಾಕುವಂಥದ್ದು, ಸಂಸ್ಕೃತ ಶ್ಲೋಕಗಳನ್ನು ಅದರಲ್ಲಿ ಸೇರಿಸಿಕೊಳ್ಳುವಂಥದ್ದು ಇದೊಂದು ಒಳ್ಳೆ ಇಂಪ್ರೆಷನ್ ಕೊಡ್ತದೆ. 5 ಮಾರ್ಕ್ಸಲ್ಲಿ 5 ಮಾರ್ಕ್ಸನ್ನು ಸ್ಕೋರ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಇನ್ನು ಕಹಕಂ ಪ್ರತಿ ಅವದತ್ ಅಂತ ಹೇಳಿ ನಮ್ಮಲ್ಲೊಂದು ಬರ್ತದೆ, ಅಂದರೆ ಯಾರು ಯಾರಿಗೆ ಹೇಳಿದರು ಅಂತ ಹೇಳುವಂಥದ್ದು. ಈ ಕಹಕಂ ಪ್ರತಿ ಅವದತ್ತನ್ನು ಬರೆಯುವಾಗ ಪಾಠನಾಮವನ್ನು ಕೆಲವರು ಬರೀಲಿಕ್ಕೆ ಮರೆತು ಬಿಡ್ತಾರೆ. ಶ್ಲೋಕಾನುವಾದದಲ್ಲೂ ಪಾಠನಾಮವನ್ನು ಬರೀಲಿಕ್ಕೆ ಅವರು ಮರೆತು ಬಿಡ್ತಾರೆ. ಅದನ್ನು ನೆನಪಲ್ಲಿ ಬರೆಯುವಂಥದ್ದು ಪಾಠನಾಮವನ್ನು. ಮತ್ತು ಕಹಕಂ ಪ್ರತಿ ಅವದತ್ತನ್ನು ನೀಟಾಗಿ ಸ್ಟೆಪ್ ಬೈ ಸ್ಟೆಪ್ ಅದನ್ನು ಬರಿತಾ ಹೋಗುವಂಥದ್ದು. ಅದರಲ್ಲೂ ವಾಕ್ಯವನ್ನು ಬರೆದ್ರೆ ಇನ್ನೂ ಕೂಡ ಉತ್ತಮ ಅಂತ ಹೇಳುವಂಥದ್ದು. ಈ ರೀತಿ ಸಣ್ಣ ಪುಟ್ಟ ಮಿಸ್ಟೇಕ್ಸ್ ಅವರು ಎಲ್ಲೆಲ್ಲಿ ಮಾಡ್ತಾರೋ ಅಲ್ಲಿ ಕಾನ್ಸಂಟ್ರೇಟ್ ಮಾಡಿದ್ರು ಅಂತ ಹೇಳಿ ಆದರೆ ಸಂಸ್ಕೃತದಲ್ಲಿ ಔಟ್ ಆಫ್ ಔಟ್ ಸ್ಕೋರ್ ಮಾಡುವಂಥದ್ದು ತುಂಬ ಕಷ್ಟದ ಕೆಲಸ ಅಲ್ಲ. ಯಾಕಂದರೆ ಸಾಮಾನ್ಯ ಪ್ರತಿ ವರ್ಷವೂ ಔಟ್ ಆಫ್ ಔಟ್ ಸ್ಕೋರ್ ಮಾಡುವಂಥದ್ದು ಸಂಸ್ಕೃತದಲ್ಲಿ ಮಕ್ಕಳು ಜಾಸ್ತಿ ಸಂಖ್ಯೆಯಲ್ಲೇ ಇರ್ತಾರೆ. ಅದರಿಂದ ಕೆಲವು ಮಕ್ಕಳು ಈ 70 ಮೇಲೆ ತೆಗೆಯುವಂಥ ಮಕ್ಕಳು ಇಂಥ ಸಣ್ಣ ಪುಟ್ಟ ಮಿಸ್ಟೇಕ್ಸ್ ಮಾಡಿಯೇ ಮಾರ್ಕ್ಸ್ ಕಳ್ಕೊಳ್ತಾರೆ. ಅದರಿಂದ ಇದರ ಕಡೆಗೆ ಜಾಸ್ತಿ ಅವರು ಅಧ್ಯಯನ ಮಾಡಿದ್ರು ಅಂತ ಹೇಳಿ ಆದರೆ ಔಟ್ ಆಫ್ ಔಟ್ ಸ್ಕೋರ್ ಈಸಿಯಾಗಿ ಔಟ್ ಆಫ್ ಔಟ್ ತೆಗಿಬಹುದು ಅಂತ ಹೇಳಿ. ಓಕೆ, ಇವಾಗ ಸಂಸ್ಕೃತದಲ್ಲಿ ರಿಸ್ವ, ದೀರ್ಘ, ಅನುಸ್ವಾರ ಅದೆಲ್ಲ ಕರೆಕ್ಟ್ ಆಗಿರಬೇಕು ಅನ್ನುವಂಥದ್ದು. ಹಾಗೇನೆ ಇಂಗ್ಲೀಷ್ನಲ್ಲಿ ಕೂಡ ಸ್ವಲ್ಪ ಮಿಸ್ಟೇಕ್ ಮಾಡಿದ್ರು ಹೋಯ್ತು ಅನ್ನುವಂಥದ್ದು ಇರುತ್ತೆ. ಯಾಕಂತ ಹೇಳಿದ್ರೆ ಎಕ್ಸಾಮ್ ಅಂತ ಹೇಳಿದಾಗ ಎಲ್ಲಾನು ಪರ್ಫೆಕ್ಟ್ ಆಗಿರಬೇಕು ಅಂತ ಇರುತ್ತೆ. ಅದ್ರ ಬಗ್ಗೆ ಸಜೆಷನ್ ಕೊಡೋದಾದ್ರೆ ನಾ ಹೇಳೋದಾದ್ರೆ ಇಂಪಾರ್ಟೆಂಟ್ ಟಿಪ್ಸ್ ಮತ್ತು ಹಾಗೆ ಮಿಸ್ಟೇಕ್ಸ್ ಏನು ಮಾಡ್ತಾರೆ ಮಕ್ಕಳು ಅದನ್ನು ಅವ್ರು ಅವಾಯ್ಡ್ ಮಾಡೋದು ಹೇಗೆ ಅಂತ. ಫಸ್ಟ್ಲಿ ಏನಂತ ಹೇಳಿದ್ರೆ ಅವ್ರು ಪ್ರತಿ ಒಂದು ಸೆಂಟೆನ್ಸನ್ನು ಸ್ಟಾರ್ಟ್ ಮಾಡುವಾಗ ದೇ ಹ್ಯಾವ್ ಟು ಬಿಗಿನ್ ವಿತ್ ದ ಕ್ಯಾಪಿಟಲ್. ದೇ ಹ್ಯಾವ್ ಟು ಬಿಗಿನ್ ವಿತ್ ದ ಕ್ಯಾಪಿಟಲ್ ಆ್ಯಂಡ್ ಸ್ಪೆಷಲಿ ವೆನ್ ದೇ ಆರ್ ಗೋಯಿಂಗ್ ಟು ರೈಟ್ ದ ನೇಮ್ಸ್ ಆಫ್ ಎನಿ ಪರ್ಸನ್ ಆರ್ ಪ್ಲೇಸ್, ಅದನ್ನು ಕೂಡ ಅವರು ಕ್ಯಾಪಿಟಲಲ್ಲಿ ಬರೀಬೇಕು. ಫಾರ್ ಎಕ್ಸಾಂಪಲ್ ರೋಮಿಯೋ, ಆರ್ ಶುಡ್ ಬಿ ಕ್ಯಾಪಿಟಲ್. ತಮ್ಮಣ್ಣ, ಟಿ ಶುಡ್ ಬಿ ಕ್ಯಾಪಿಟಲ್. ಆ್ಯಂಡ್ ವೆನ್ ಯು ರೈಟ್ ವೆಲೆನ್ಸಿಯಾ, ವಿ ಶುಡ್ ಬಿ ಕ್ಯಾಪಿಟಲ್. But when you are answering the multiple choice, most of the children what they do is they do not write the complete sentence, just our option bardu answer bardu bitbiಡ್ತೀರಾ. So please don't do that. See that you write the whole sentence, write the option in the blank and the answer in the blank and underline that. Most of you forget to underline the answers. So for example, dash is referred to as a rascal by the king in 2 Deer. Options A, guard. Option B, criminal. Option C, minister. Option D, executioner. So when you are writing it, firstly you write B and then criminal. Underline that is referred to as a rascal by the king in 2 Deer. So you should write the option and the answer. So please don't forget that. And when it comes to 2 marks and 3 marks answer, as I said earlier, excuse me, you cannot guess as to from which part they can ask it from any nook and corner of the textbook. So when you're writing the 2 marks answers, be specific with it, don't drag it. When you write 3 marks and 4 marks answers, if you're using the name of the lesson, all the names are given in the question. Correct spelling ಎಲ್ಲ question ಅಲ್ಲೇ ಇರ್ತದೆ, ಅದನ್ನು ನೋಡಿಕೊಂಡೇ ನೀವು ಆನ್ಸರ್ಸಲ್ಲಿ ಯೂಸ್ ಮಾಡುವಂಥದ್ದು. ಮತ್ತು you have to underline the key points. As I said earlier, it is easy for the evaluator to find the points in your answer. When it comes to the passage and poem comprehension, so you have to write the questions as it is in the same sequence, A to I. Please don't change the sequence. And when it comes to the poem, even there you have to write it in the same sequence. And if you're writing wherever you have the internal choice, when you're writing both the internal choice, see that you write it together. ಒಂದು ಮೊದಲು ಬರೆದು ಒಂದು 3 ಪೇಜ್ ಆದ ಮೇಲೆ ಇನ್ನೊಂದನ್ನು ಬರೆದ್ರೆ
ಅಲ್ಲಿ ನಿಮಗೆ ಮಾರ್ಕ್ಸ್ ಅವಾರ್ಡ್ ಮಾಡಲಿಕ್ಕೆ ಕಷ್ಟ ಆಗ್ತದೆ. ಸೊ ಸಿ ದ್ಯಾಟ್ ಯು ರೈಟ್ ಬೋತ್. ಇಫ್ ಯು ರೈಟಿಂಗ್ ಇಟ್, ರೈಟ್ ಬೋತ್ ಟುಗೆದರ್. And when it comes to the job application, usually the students make a mistake that they just write the covering letter, they do not write the resume, or few students what they do is or resume matra baritare, covering letter bariyadilla. So to consider that nimigirodu onde job application, so when you are writing it, see that you write both the excuse me, the covering letter as well as the resume together in the separate sheets and the continue ಮಾಡಬೇಡಿ, ಒಟ್ಟಿಗೆ ಇರಬೇಕು, ಎರಡು ಇರಬೇಕು. ಓಕೆ, ಇವಾಗ ಕನ್ನಡದಲ್ಲಿ ನೋಡೋದು ಅಂತ ಹೇಳಿದರೆ ಮೇಡಮ್, ಇವಾಗ ಔಟ್ ಆಫ್ ಔಟ್ ತೆಗಿಬೇಕು ಅನ್ನುವಂಥವ್ರು ಯಾವುದಕ್ಕೆ ಜಾಸ್ತಿಯಾಗಿ ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ, ಹಾಗೆಯೇ ಜಸ್ಟ್ ಪಾಸ್ ಅಂದರೆ ಆ್ಯಾವರೇಜ್ ತೆಗೆಯೋರಿಗೆ ಹೇಳೋದಾದರೆ? ನಾನು ಆಗಲೇ ಹೇಳಿದ ಹಾಗೆ ಮಕ್ಕಳು ಒಂದನೇದಾಗಿ ಪ್ರಶ್ನೆ ಪತ್ರಿಕೆ ಸ್ವರೂಪವನ್ನು 100ಕ್ಕೆ 100 ಅದನ್ನು ಒಂದು ಫಾಲೋ ಮಾಡಬೇಕಾಗ್ತದೆ. ಅದು ಹೇಗೆಂತಂದರೆ, ತಯಾರಿ ಅಂತಂದರೆ ಕುದುರೆಗೆ ಕಡಿವಾಣ ಕಟ್ಟಿದ ಹಾಗೆ ಒಂದೇ ಅಲ್ಲ, ಬರೀ ಓದೋದು ಮಾತ್ರ ಇಂಪಾರ್ಟೆಂಟ್ ಅಲ್ಲ. ಎಷ್ಟು ಓದ್ತಾರೋ ಅಷ್ಟೇ ಅವರು ಉಳಿದ ತಯಾರಿಗಳನ್ನು ಕೂಡ ಮಾಡಿಕೊಳ್ಬೇಕಾಗ್ತದೆ ಅಂತ. ಅಂದರೆ ಬರೆಯುವ ಕ್ರಮಗಳು, ಬರೆಯುವ ಮೆಥಡ್ ಹೇಗೆ, ಅಂಡರ್ಲೈನ್ಗಳನ್ನು ಎಲ್ಲಿ ಮಾಡಬೇಕಾಗ್ತದೆ, ಅವುಗಳನ್ನೆಲ್ಲ ಸ್ವಲ್ಪ ಅವರು ಗಮನಿಸಿಕೊಳ್ಬೇಕಾಗ್ತದೆ. ಮುಖ್ಯವಾಗಿ ಹೇಳಬೇಕು ಅಂತಂದರೆ ಹೆಚ್ಚು ಸ್ಕೋರ್ ಮಾಡುವವರು ತುಂಬ ಚೆನ್ನಾಗಿ ಅಭ್ಯಾಸ ಮಾಡಿರ್ತಾರೆ. ಅವರು ಯಾವುದೇ ಪ್ರಶ್ನೆಗಳನ್ನು ಬಿಡದೆ ಸಾಧ್ಯವಾದಷ್ಟು ಎಲ್ಲ ಪ್ರಶ್ನೆಗಳನ್ನು ನೋಡ್ತಾ ಹೋಗುವಂಥ, ಅದರ ಎಲ್ಲ ಪಾಠಗಳನ್ನು ಕವರ್ ಮಾಡ್ತಾ ನೋಡ್ತಾ ಹೋಗುವಂಥ ತುಂಬ ಒಳ್ಳೆಯದು. ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸ್ಕೊಳ್ಬೇಕಾಗ್ತದೆ ಎಲ್ಲ ಪ್ರಶ್ನೆಗಳನ್ನು. ಇನ್ನೊಂದು, ಹಾಗೆ ಅಷ್ಟೆಲ್ಲ ಅಭ್ಯಾಸ ಮಾಡಿದ ಮಕ್ಕಳು ಬರೆಯುವ ಹಂತದಲ್ಲಿ ಹೆಚ್ಚಿನ ಸಂದರ್ಭದಲ್ಲಿ ಎಡವುತ್ತಾರೆ. ಗೊತ್ತುಂಟು ಅಂತೇಳಿ ಹೇಳಿಕೊಂಡು ಉದ್ದಕ್ಕೆ ಬರಿತಾ ಹೋಗ್ತಾರೆ, ಟೈಮನ್ನು ಮ್ಯಾನೇಜ್ ಮಾಡ್ತಾ ಹೋಗೋದಿಲ್ಲ. ಅದನ್ನೊಂದು ಗಮನಿಸ್ಕೊಳ್ಬೇಕಾಗ್ತದೆ. 2 ಮಾರ್ಕಿಗೆ ನಾನು ಎಷ್ಟು ಬರೀಬೇಕು? ನಮ್ಮಲ್ಲಿ ತುಂಬ ಮಕ್ಕಳಿಗೆ ನಾವು ಹಾಗೆ ಹೇಳಿದ್ದುಂಟು, 2 ಮಾರ್ಕಿಗೆ 2 ಪೇಜ್ ಬರೀತಾರೆ. ಅನಗತ್ಯ ಅಂದರೆ ಅನಗತ್ಯ, ಅದರ ಅವಶ್ಯಕತೆಯಲ್ಲಿ 2 ಪೇಜಿಗೆ ಅಲ್ಲೇ ಕೊಟ್ಟಿದ್ದಾರೆ, 2-3 ವಾಕ್ಯಗಳಲ್ಲಿ ಉತ್ತರಿಸಿ ಅಂತೇಳಿ ಕೊಟ್ಟಿರ್ತಾರೆ. ಅದರಲ್ಲಿ ಇವರು ತುಂಬ ಬರೆದಿದ್ದಾರೆ ಹೇಳಿಕೊಂಡು ಅದಕ್ಕೆ 4 ಮಾರ್ಕ್ ಕೊಡ್ಲಿಕ್ಕೆ ಆಗೋದಿಲ್ಲ. ಕೊಡೋದು ಅಂತಂದ್ರೆ 2 ಮಾರ್ಕ್ ಕೊಡಬೇಕಷ್ಟೇ. ಸೊ ಅದನ್ನು ಮಕ್ಕಳು ಗಮನದಲ್ಲಿಟ್ಟುಕೊಂಡು ಎಷ್ಟು ಬರಿಬೇಕು ಅಷ್ಟನ್ನು ಮಾತ್ರ ಬರೀಬೇಕು. ಹೆಚ್ಚಿನ ಅಂಕವನ್ನು ಸ್ಕೋರ್ ಮಾಡುವವರು ಸಾಮಾನ್ಯವಾಗಿ ವ್ಯಾಲ್ಯೂಟರ್ಸ್ನ ಮನಸ್ಥಿತಿಯನ್ನು ಕೂಡ ಅರ್ಥ ಮಾಡಿಕೊಳ್ಳೋದು ಭಾರಿ ಇಂಪಾರ್ಟೆಂಟ್. ಯಾಕೆ ಅಂತ ಹೇಳಿದ್ರೆ ಒಂದು ಸಲ ಈ ಆನ್ಸರ್ ಶೀಟ್ ಹಾಗೆ ನೋಡ್ತಾ ಇದ್ದರೆ ಎಷ್ಟು ಚೆನ್ನಾಗಿದೆ, ಫುಲ್ ಮಾರ್ಕ್ಸ್ ಕೊಡ್ಬೋದು ಅಂತೇಳಿ ಆ ಇಂಪ್ರೆಷನ್ ಏನಿದೆಯೋ, ಫಸ್ಟ್ ಇಂಪ್ರೆಷನ್ ಅಂತೇಳಿ ಹೇಳ್ತೇವಲ್ಲ, ಆ ಥರದ ಇಂಪ್ರೆಷನನ್ನು ಕ್ರಿಯೇಟ್ ತರುವಂಥದ್ದು ಭಾರಿ ಮುಖ್ಯವಾಗ್ತದೆ ಅಂತ. ಹಾಗಾಗಿ ಎಲ್ಲೆಲ್ಲಿ ಎಷ್ಟೆಷ್ಟು ಪ್ರಮಾಣದಲ್ಲಿ ಬರೀಬೇಕು ಅದನ್ನು ಭಾರಿ ಮುಖ್ಯವಾಗಿ ಅವರು ಗಮನಿಸಿಕೊಳ್ಬೇಕು. ಭಾಷಾ ವಿಷಯದಲ್ಲಿ ಪ್ರೆಸೆಂಟೇಷನ್ ತುಂಬ ಮುಖ್ಯ. ಉಳಿದ ಸಬ್ಜೆಕ್ಟ್ಗಳು ನನಗೆ ಗೊತ್ತಿಲ್ಲ, ಆದರೆ ಭಾಷೆ ವಿಷಯದಲ್ಲಿ ಅವರು ಎಷ್ಟು ಓದಿದ್ದಾರೋ ಅದೇ ರೀತಿಯಲ್ಲಿ ಆ ಪತ್ರಿಕೆಯನ್ನು ಪ್ರೆಸೆಂಟ್ ಮಾಡುವಂಥದ್ದು. ಅಂದರೆ ಫಾರ್ ಎಕ್ಸಾಂಪಲ್ ನೀಟಾಗಿ ಅಂಡರ್ಲೈನ್ ಮಾಡುವಂಥದ್ದು, ನೀಟಾಗಿ ಪ್ರಶ್ನೆ ಸಂಖ್ಯೆಗಳನ್ನು ಹಾಕುವಂಥದ್ದು, ಹೊಂದಿಸಿ ಬರೆಯುವಂಥದ್ದನ್ನು ನೀಟಾಗಿ ಬರೆಯುವಂಥದ್ದು, ಸಂದರ್ಭಗಳನ್ನು ಬರೆಯುವಾಗಲೂ ಕೂಡ ಆಯ್ಕೆ, ಯಾವ ಪಾಠದಿಂದ ಆಯ್ಕೆ ಮಾಡಿಕೊಂಡಿದ್ದಾರೆ ಅದಕ್ಕೊಂದು ಅಂಡರ್ಲೈನ್ ಮಾಡುವಂಥದ್ದು, ಅಥವಾ ಯಾರಿಗೆ ಹೇಳಿದ್ದು, ಕವಿಯ ಹೆಸರೇನು, ಅದನ್ನು ಅದನ್ನು ಹೇಗಿದ್ರೆ ಬರಿತಾ ಹೋಗ್ತಾರೆ, ಅದಕ್ಕೊಂದು ಅಂಡರ್ಲೈನ್ ಮಾಡಿದ್ರು ಅಂತ ಹೇಳಿದ್ರೆ ಆನ್ಸರ್ ಶೀಟನ್ನು ಹೀಗೆ ನೋಡುವಾಗ ತುಂಬ ಚೆನ್ನಾಗಿದೆ. ಯಾಕೆ ಹೇಳಿದ್ರೆ ನಾನು ಅದನ್ನು ಹೇಳಿದ್ದು, ವ್ಯಾಲ್ಯೂಟರ್ಸ್ ಮನಸ್ಥಿತಿಯನ್ನು ಅರ್ಥ ಮಾಡಿಕೊಳ್ತಾ ಹಾಗೆ ಬರೆಯುವಂಥದ್ದು ಹೆಚ್ಚಿನ ಮಾರ್ಕ್ ತಗೊಳ್ಳೋರಿಗೆ ಅದು ಭಾರಿ ಪ್ಲಸ್ ಪಾಯಿಂಟ್ ಆಗ್ತದೆ ಅಂತ. ಯಾಕಂತಂದ್ರೆ ಯಾರು ವ್ಯಾಲ್ಯೂಷನ್ ಮಾಡೋರು ಭಾರಿ ಕೂಲಂಕುಷವಾಗಿ ಸಾಲು ಓದ್ತಾರೆ ಅಂತೇಳಿ ಯಾವ ಗ್ಯಾರಂಟಿ ಕೂಡ ಇಲ್ಲ. ಹಾಗಾಗಿ ಸ್ವಲ್ಪ ವ್ಯಾಲ್ಯೂಷನ್ ಸ್ವಲ್ಪ ಫಾಸ್ಟಾಗಿ ಹೋಗುವ ಕಾರಣ ಆನ್ಸರ್ ಶೀಟ್ ನೋಡ್ತಾ ಇದ್ದ ಹಾಗೆ ಎದ್ದು ಕಾಣುವಂತಹ ಹೈಲೈಟ್ಸ್ ಏನಿದ್ದಾವೆ ಅದನ್ನು ಮಾಡ್ತಾ ಹೋಗುವಂಥದ್ದು ಭಾರಿ ವಿಶೇಷವಾಗಿ ಮಕ್ಕಳು ಮಾಡಬೇಕಾಗ್ತದೆ ಅದನ್ನು ಅಂತ. ಇನ್ನು ಅಂತಂದರೆ ಪ್ರಬಂಧವನ್ನು ಬರೆಯುವ ಸಂದರ್ಭದಲ್ಲಿ ಒಂದು 4 ಮಾರ್ಕಿನ ಪ್ರಬಂಧವನ್ನು ಎಷ್ಟು ಬರಿಬೇಕು ಅದನ್ನೊಂದು ಗಮನಿಸ್ಕೊಳ್ಬೇಕು ಮಕ್ಕಳು. ಯಾವಾಗಲೂ ಏನು ಅಂತಂದರೆ ಮಕ್ಕಳು ಗಮನಿಸ್ಕೊಳ್ಬೇಕಾದ್ದು, ಹೆಚ್ಚು ಸ್ಕೋರ್ ಮಾಡಬೇಕು ಅಂತಂದರೆ ಉದ್ದಕ್ಕೆ ಬರಿತಾ ಹೋಗುವಂಥದ್ದಲ್ಲ, ಕ್ವಾಲಿಟಿ ಮತ್ತು ಕ್ವಾಂಟಿಟಿ ಎರಡೂ ಇರಬೇಕಾಗ್ತದೆ. ಗೊತ್ತುಂಟು ಅಂತೇಳಿ ಹೇಳಿಕೊಂಡು ಉದ್ದಕ್ಕೆ ಬರಿತಾ ಬಾಯಿ ಒಂದು ಹಾಗೆ ಬರಿತಾ ಹೋದರೂ ಕೂಡ ಅದಕ್ಕೆ ಅಂಕಗಳು ಕಡಿಮೆ ಬರ್ಬೋದು. 2 ಪೇಜ್ ತುಂಬಿಸುವುದೇ ನಾವು ಹೇಳಿರ್ತೇವೆ, 4 ಮಾರ್ಕಿಗೆ ನೋಡಿ ಮಕ್ಕಳೇ ನೀವು 2 ಪೇಜ್ ಆದರೂ ಬರೀಬೇಕು ಅಂತ, ಬರೀ ಪೇಜ್ ತುಂಬಿಸುವ ಕೆಲಸವನ್ನು ಮಾಡ್ತಾರೆ. ಹಾಗಲ್ಲ, ಕ್ವಾಲಿಟಿ ಮತ್ತು ಕ್ವಾಲಿಟಿ ಅಷ್ಟು ಚೆನ್ನಾಗಿರಬೇಕು. ಹಾಗೆ ಬರಿತಾ ಹೋಗುವಾಗ ಒಂದು ಪೀಠಿಕೆ ಅಂತ ಬರೆಯೋದಾ, ಅದಕ್ಕೊಂದು ಅಂಡರ್ಲೈನ್ ಮಾಡೋದಾ, ಅದೊಂದು ಪ್ಯಾರಾಗ್ರಾಫಲ್ಲಿ ಬರೆಯೋದಾ,
ಆಮೇಲೆ ವಿಷಯ, ನೇರವಾದ ಪ್ರಬಂಧದ ವಿಷಯ ಏನು ಅದನ್ನು ಬರೆಯುವಾಗ ಒಂದು 3-4 ಪ್ಯಾರಾಗ್ರಾಫ್ ಮಾಡುವಂಥದ್ದು, ಅಲ್ಲಿ ಇಂಪಾರ್ಟೆಂಟ್ ಹೈಲೈಟ್ಸ್ ವಿಷಯಗಳನ್ನ ಏನು ಅವ್ರು ತಂದರು, ಇಂಪಾರ್ಟೆಂಟ್ ಸಂಗತಿಗಳನ್ನೇನು ತಂದರು, ಅದಕ್ಕೆ ಅಂಡರ್ಲೈನ್ ಮಾಡುವಂಥದ್ದು, ಅದನ್ನು ಅವ್ರು ಮಾಡ್ತಾ ಹೋದಾಗ ಇಡೀ ಪ್ರಬಂಧ ನಾನು ಏನು ಅಲ್ಲಿ ಆ ಪ್ರಬಂಧವನ್ನು ಯಾರು ವಾಕ್ಯ ಅಲ್ಲಿಂದ ಈ ತುದಿವರೆಗೆ ಯಾರು ಓದುದಿಲ್ಲ. ಅದೊಂದು ವ್ಯಾಲ್ಯೂಷನ್ ಮಾಡುವವರ ಮನಸ್ಥಿತಿ ಇರ್ತದೆ. ಸಾಧಾರಣ ಒಂದು 4 ಸಾಲು ಓದಿಕೊಂಡಾಗ ಒಂದು ಅಂದಾಜಾಗ್ತದೆ ಹೇಗೆ ಇದೆ ಅಂತ. ಅದೆಲ್ಲೂ ತಪ್ಪುದಿಲ್ಲ. ಹಾಗಾಗಿ ಅದಕ್ಕೆ ಸರಿಯಾಗಿ ಇವರು ಅದನ್ನು ವಿಷಯಗಳನ್ನು ಹೈಲೈಟ್ ಮಾಡುವಂಥದ್ದು, ಯಾರ್ದೋ ಸ್ಟೇಟ್ಮೆಂಟನ್ನು ಕೋಟ್ ಮಾಡುವಂಥದ್ದು, ಯಾವುದೋ ಒಂದು ಸಾಲುಗಳನ್ನಲ್ಲಿ ತರುವಂಥದ್ದು, ಅದನ್ನು ಅಂಡರ್ಲೈನ್ ಮಾಡುವಂಥದ್ದು, ದಪ್ಪ ಇಂಕಲ್ಲಿ ಅಂಡರ್ಲೈನ್ ಮಾಡುವಂಥದ್ದು ಮಾಡಿದರೆ ಇಡೀ ಆನ್ಸರ್ ಶೀಟಲ್ಲಿ ಅದು ಎದ್ದು ಕಂಡಾಗ ಆ ಪತ್ರಿಕೆಯ ಬಗ್ಗೆ ಒಂದು ಒಳ್ಳೆಯ ಅಭಿಪ್ರಾಯ ಬರಲಿಕ್ಕೆ ಸಾಧ್ಯ ಆಗ್ತದೆ. ಮಕ್ಕಳು ಇದನ್ನು ಗಮನಿಸ್ಕೊಳ್ಬೇಕು, ಹೆಚ್ಚು ಅಂಕ ಸ್ಕೋರ್ ಮಾಡುವವರು ಇದನ್ನು ಗಮನಿಸ್ಕೊಳ್ಬೇಕು ಅಂತ. ಅಕ್ಷರಗಳನ್ನು ನೀಟಾಗಿ ಬರೆಯುವಂಥದ್ದು ಭಾರಿ ಮುಖ್ಯವಾಗ್ತದೆ. ಅದನ್ನು ಅವರು ಅಲ್ಲಲ್ಲಿ ಚಿತ್ತು ಮಾಡುವಂಥದ್ದು, ಆಗಾಗ ಹೊಡೆದು ಬರೆಯುವಂಥದ್ದು, ಅದನ್ನು ಮಾಡದೆ ಸ್ವಲ್ಪ ನೀಟಾಗಿ ಪ್ರೆಸೆಂಟೇಷನ್ ಮಾಡಿದಾಗ ಒಂದು ಒಳ್ಳೆಯ ಪತ್ರಿಕೆ ಬಗ್ಗೆ, ಆ ಉತ್ತರ ಪತ್ರಿಕೆ ಬಗ್ಗೆ ಒಂದು ಒಳ್ಳೆಯ ಅಭಿಪ್ರಾಯ ಬರ್ತದೆ. ಸೊ ಇದು ಸಾಧಾರಣವಾಗಿ ಸಾಕಾಗ್ತದೆ. ಇನ್ನು ಕಡಿಮೆ ಅಂಕ ತಗೊಳ್ಳೋರು ಅಥವಾ ಫೇಲ್ ಆಗ್ತಾ ಇರುವವರು ಹೇಗೆ ಪಾಸ್ ಆಗೋದು? ಅವರಿಗಾಗಿ ಇರುವಂಥ ಪ್ರಶ್ನೆ ಪತ್ರಿಕೆ ಸ್ವಲ್ಪ ಬದಲಾಗಿರುವಂಥದ್ದು. ಫೇಲ್ ಆಗಲಿಕ್ಕೆ ತುಂಬ ಕಷ್ಟ, ಪಾಸ್ ಸುಲಭದಲ್ಲಿ ಆಗ್ಲಿಕ್ಕೆ ಆಗ್ತದೆ. ಇನ್ನೂ ಅವರು ಫೇಲ್ ಆಗೋರು ಇನ್ನೂ ಯಾವ ರೀತಿಯಲ್ಲಿ ಪಾಸ್ ಆಗಬಹುದು ಅಂತೇಳಿ ಹೇಳಿದ್ರೆ, ನಾನು ಆಗಲೇ ಹೇಳಿದ ಹಾಗೆ ಎಲ್ಲೆಲ್ಲ ಅಂಥವರಿಗೆ ಬರೆಯುವ ಅವಕಾಶನವರು ಕಡಿಮೆ ಮಾಡಿಕೊಳ್ಳಬೇಕು. ಅಂದರೆ ಅವರಿಗೆ ಬರವಣಿಗೆ ಕಷ್ಟ. ಫೇಲ್ ಆಗೋದು ಯಾರು ಹೇಳಿದ್ರೆ ಬರೀಲಿಕ್ಕೆ ಆಗದೇ ಇರೋರು, ಅಕ್ಷರ ಗೊತ್ತಿಲ್ಲದಿರೋರು ಫೇಲ್ ಆಗ್ತಾರೆ. ಅಂಥವರಿಗಾಗಿ MCQ ಇದೆ. ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಏನು ಟೆಕ್ಸ್ಟ್ ಬುಕ್ಕಲ್ಲಿ ಇದೆಯೋ ಅದನ್ನು ಚೆನ್ನಾಗಿ ಓದಿಕೊಂಡ್ರೆ MCQಗೆ ಆನ್ಸರ್ ಮಾಡಲಿಕ್ಕೆ ಆಗ್ತದೆ. 5 ಮಾರ್ಕಿನ ಫಿಲ್ ಇನ್ ದ ಬ್ಲ್ಯಾಂಕ್ಸ್, ಅಲ್ಲೇ ಆನ್ಸರ್ ಇದೆ, ಸ್ವಲ್ಪ ಆಲೋಚನೆ ಮಾಡಿದರೆ ಬರೀಲಿಕ್ಕೆ ಆಗ್ತದೆ, ಸುಲಭದಲ್ಲಿ ಮಾರ್ಕ್ ತಗೊಳ್ಳಿಕ್ಕಾಗ್ತದೆ. ನಾನು ಆಗಲೇ ಮತ್ತೆ ಹೇಳಿದ ಹಾಗೆ ಹೊಂದಿಸಿ ಬರೆ ಏನಿದೆಯೋ ಅದು ಬರೀ ಪದ್ಯಭಾಗದಿಂದಲೇ ಬರ್ತದೆ. ಅದು ಹೇಗೆ ಕವಿ ಹೆಸರು, ಪದ್ಯದ ಹೆಸರು, ಆಕರ ಗ್ರಂಥ ಅದನ್ನೊಂದು ಶೀಟಲ್ಲಿ ಬರೆದು ಒಂದು ಕಡೆ ಇಟ್ಟುಕೊಂಡ್ರೆ, ಅದನ್ನು ನೋಡ್ತಾ 2 ಸಲ 3 ಸಲ ನೋಡಿಕೊಂಡ್ರೆ ಸುಲಭದಲ್ಲಿ 5 ಮಾರ್ಕ್ ಬರ್ತದೆ. ಇದೆಲ್ಲ ಅವರು ಸುಲಭದಲ್ಲಿ ಮಾರ್ಕ್ ತಗೊಳ್ಬಹುದಾದದ್ದು ಅಂತ. ಇನ್ನು ಸಂದರ್ಭಕ್ಕೆ ಬಂದರೆ, ಸಂದರ್ಭ ಸಹಿತ ಸ್ವಾರಸ್ಯ ಸೂಚಿಸಿ ಅಂತಿದೆ, ಅದಕ್ಕೆ 3 ಮಾರ್ಕು. ಆ ಬರವಣಿಗೆಯಲ್ಲಿ ಸಮಸ್ಯೆ ಇರುವಂಥ ಮಕ್ಕಳಿಗೆ ಅದಷ್ಟು 3 ಮಾರ್ಕ್ ತಗೊಳ್ಳಿಕ್ಕೆ ಆಗೋದಿಲ್ಲ, ಅವರಿಗೆ ಅಕ್ಷರವೇ ಗೊತ್ತಿಲ್ಲ. ಹಾಗಾಗಿ ಅಂಥವ್ರು ಏನು ಮಾಡ್ಬೋದು ಅಟ್ಲೀಸ್ಟ್ ಅಂತಂದರೆ, ಇಂಪಾರ್ಟೆಂಟ್ ಅಂದರೆ ಯಾವ ಪಾಠಗಳಿಂದ ಹೆಚ್ಚಾಗಿ ಪ್ರಶ್ನೆಗಳು ರಿಪೀಟೆಡ್ ಆಗಿದೆ ಅದನ್ನೊಂದು ಗಮನದಲ್ಲಿಟ್ಟುಕೊಂಡು, ಒಂದು 4 ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನು ಒಟ್ಟಿಗಿಟ್ಟುಕೊಂಡು ಯಾವ ಪಾಠದಿಂದ ತುಂಬ ಪ್ರಶ್ನೆಗಳು ರಿಪೀಟ್ ಆಗಿದೆ ಆ ಪ್ರಶ್ನೆಗಳಿಗೆ ತಯಾರಾಗೋದು ಒಳ್ಳೆಯದು. ಸಂದರ್ಭಗಳು, ಅಲ್ಲಿ ಸಂದರ್ಭ ಬರೆಯುವಾಗ ನಮ್ಮಲ್ಲಿ ಕ್ರಮ ಇದೆ, ಅಲ್ಲಿ ಮಾರ್ಕ್ ಡಿಸ್ಟ್ರಿಬ್ಯೂಷನ್ ಮಾಡಿರ್ತಾರೆ. ಯಾವ ಪಾಠದಿಂದ ಬಂದದ್ದು ಈ ಸಂದರ್ಭ, ಯಾರು ಯಾರಿಗೆ ಹೇಳಿದ್ದು, ಪಾಠದ ಲೇಖಕರ ಹೆಸರೇನು, ಅದಕ್ಕೆಲ್ಲ ಅಂಡರ್ಲೈನ್ ಮಾಡುವಂಥದ್ದು, ಅಥವಾ ಅಟ್ಲೀಸ್ಟ್ ಅಷ್ಟನ್ನಾದರೂ ಬರೆಯುವಂಥದ್ದು. ಪಾಠದ ವಿವರಣೆ ಕೊಡಲಿಕ್ಕೆ ಗೊತ್ತಾಗದಿದ್ದರೆ ಪಾಠದ ಹೆಸರು ಬರೆಯುವುದು, ಲೇಖಕರ ಹೆಸರು ಬರೆಯುವುದು, ಯಾರಿಗೆ ಹೇಳಿದ್ದು, ಅಷ್ಟನ್ನು ಬರೆದ್ರೂ ಕೂಡ 1 ಮಾರ್ಕ್ ಕೊಡಬೇಕು ಅನ್ನೋ ಕ್ರಮ ಇದೆ. ವಿವರಣೆ ಬರೆಯದಿದ್ರೂ ತೊಂದರೆ ಇಲ್ಲ, 1 ಮಾರ್ಕ್ ಸಿಗ್ತದೆ. ಹಾಗಾಗಿ MCQ, ಫಿಲ್ ಇನ್ ದ ಬ್ಲ್ಯಾಂಕ್ಸ್, ಹೊಂದಿಸಿ ಬರೆ, ಅದರಲ್ಲಿ 20 ಮಾರ್ಕ್ ಆಯಿತು. ಇನ್ನು ಉಳಿದದವರಿಗೆ ಪಾಸ್ ಆಗ್ಲಿಕ್ಕೆ ಬೇಕಾಗೋದು ಬರೀ 4 ಮಾರ್ಕು. 80 ಮಾರ್ಕಲ್ಲಿ ಅವರು 20 ಮಾರ್ಕು ಸುಲಭದಲ್ಲಿ ತಗೊಳ್ತಾರೆ. ಇನ್ನು ಇಡೀ 60 ಮಾರ್ಕಲ್ಲಿ ಅವರು ತಗೊಳ್ಬೇಕಾದದ್ದು ಬರೀ 4 ಮಾರ್ಕು ಆಗಿರೋದ್ರಿಂದಾಗಿ, ಒಂದನೇದಾಗಿ ಸಂದರ್ಭದಲ್ಲಿ 1 ಅಂಕ ಸುಲಭವಾಗಿ ತಗೊಳ್ಳಿಕ್ಕಾಗ್ತದೆ, ಅದನ್ನು ಮಾಡ್ತಾ ಹೋಗ್ಬೋದು. 2-3 ವಾಕ್ಯ ಕೂಡ ಹಾಗೆ, ಒಂದು 4 ವರ್ಷದ ಕ್ವಶನ್ ಪೇಪರಲ್ಲಿ ಯಾವ ಪ್ರಶ್ನೆಗಳು ತುಂಬ ರಿಪೀಟೆಡ್ ಆಗಿದೆಯೋ ಅದನ್ನು ಮತ್ತೆ ನೋಡ್ತಾ ಅದನ್ನು ಬರೆದು ಕಲ್ತ್ರೆ, ಒಂದು ಸ್ವಲ್ಪ ಬರೆದು ಕಲ್ತ್ರೆ, ಎಲ್ಲವೂ ಬೇಡ, ಎಲ್ಲ ಆ ಮಕ್ಕಳಿಗೆ ಆಗೋದಿಲ್ಲ. ಹಾಗಾಗಿ ಕೆಲವು ಪ್ರಶ್ನೆಗಳನ್ನು ಬರೆದು ಕಲ್ತ್ರೆ ಅದರಲ್ಲಿ 1 ಸೆಂಟೆನ್ಸ್ ಅವರು ಬರೆದ್ರು 1 ಮಾರ್ಕ್ ಸಿಗ್ತದೆ. 4 ಮಾರ್ಕ್ ಸಿಗ್ಲಿಕ್ಕೆ ಏನಾಗಬೇಕು, ಏನು ಕಷ್ಟ ಇಲ್ಲ, ಪಾಸ್ ಆಗಲಿಕ್ಕೆ ಏನು ಕಷ್ಟ ಇಲ್ಲ. ಇನ್ನು ಉಳಿದಂತೆ ಗ್ರಾಮರ್ ಪಾರ್ಟಲ್ಲಿ ತುಂಬ ಸುಲಭದ್ದಿದೆ. ತತ್ಸಮ ತದ್ಭವ ಬರೆಯುವಂಥದ್ದು, ಅಥವಾ ಸಮಾನ ಅರ್ಥಗಳನ್ನು ಬರೆಯುವಂಥದ್ದು, ಅಥವಾ ಗುಣವಾಚಕಗಳನ್ನು ಬರೆಯುವಂಥದ್ದು. ಗುಣವಾಚಕ ಅಂತೂ ತುಂಬ ಸುಲಭ. ನಾವು ಆ್ಯಕ್ಚುಲಿ ಅದನ್ನು ಹೇಳೋದು ಎಷ್ಟು ಸರಿಯೋ ತಪ್ಪೋ ಗೊತ್ತಿಲ್ಲ. ಫಾರ್ ಎಕ್ಸಾಂಪಲ್ ಕಪ್ಪು ಕಾಗೆ ಅಂತಂದರೆ ಅದರಲ್ಲಿ ಮೊದಲಿನ ಶಬ್ದದಲ್ಲಿ ಗುಣವನ್ನು ಹೆಕ್ಕಿ ಬರೀರಿ ಅಂತಿರೋದು. ಗುಣವಾಚಕದಲ್ಲಿ ಗುಣವನ್ನು ಹೆಕ್ಕಬೇಕು, ಏನು ವಿಶೇಷತೆ ಇದೆ. ಕಾಗೆ ಕಪ್ಪಾಗಿದೆ, ಕಪ್ಪು ಮೊದಲಿನ ಶಬ್ದವೇ ಗುಣವಾಚಕ ಆಗಿರ್ತದೆ. ಹಸಿರು ಬೆಟ್ಟ, ಹಸಿರು ಅನ್ನೋದೇ ಅಲ್ಲಿ ಗುಣವಾಚಕ ಅದರಲ್ಲಿದೆ. ಅದರಲ್ಲಿ ಮೊದಲಿನ ಶಬ್ದವೇ ಉತ್ತರ ಆಗಿರ್ತದೆ. ಇದನ್ನು ಆಲೋಚನೆ ಮಾಡಿಕೊಂಡು ಬರೀಬೇಕಾಗ್ತದೆ. 1 ಮಾರ್ಕು ಸುಲಭದಲ್ಲಿ ತೆಗಿಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ವಿಭಕ್ತಿ ಪ್ರತ್ಯಯವನ್ನು ಬರೆಯುವಂಥದ್ದು, ಅಥವಾ ಅನ್ಯ ದೇಶೀಯ ಶಬ್ದ, ಅದು ಸಾಮಾನ್ಯವಾಗಿ ಈಗ ಕನ್ನಡವನ್ನು ಮಾತನಾಡೋದಕ್ಕಿಂತ ಹೆಚ್ಚಿಗೆ ಇಂಗ್ಲೀಷಲ್ಲೇ ಮಕ್ಕಳು ಮಾತಾಡ್ತಾರೆ, ಅದು ಅನ್ಯ ದೇಶೀಯ ಶಬ್ದವೇ. ಪೇಪರ್ ಅಂತೇಳಿ ಹೇಳುವಂಥದ್ದು, ಅಥವಾ ಇವನ್ನ ಕಾಗದ ಅಂತೇಳಿ ಹೇಳುವಂಥದ್ದು ಕನ್ನಡ ಶಬ್ದ ಅಲ್ಲ ಅದು.
ಹಾಗಾಗಿ ಅದು ಅನ್ಯದೇಶಿ ಶಬ್ದವೇ. ಅದು 2 ಶಬ್ದ ನೆನಪಿಟ್ಟುಕೊಂಡು ಹೋದ್ರೆ ಆಯ್ತು, ಅಷ್ಟೇ ಮಾಡ್ಬೇಕದು. 2 ಶಬ್ದ ಎಕ್ಸಾಮಿಗೆ ಹೋಗೋ ಮುಂಚೆ ನೆನಪಿಟ್ಟುಕೊಂಡು ಹೋದ್ರೆ ಆಯ್ತು. ಕಾಗದ, ಮೇಜು ಅಥವಾ ಪೆನ್, ಅದೆಲ್ಲ ಅನ್ಯದೇಶಿ ಶಬ್ದವೇ. ಹಾಗಾಗಿ 2 ನೆನಪಿಟ್ಟುಕೊಂಡು ಹೋದ್ರೆ ಅದು ಬಂದೇ ಬರ್ತದೆ. ಅನ್ಯದೇಶಿ ಶಬ್ದವನ್ನು ಬರೀರಿ ಅಂತೇಳಿ ಅನ್ನುವಂಥ ಪ್ರಶ್ನೆ ಬಂದೇ ಬರ್ತದೆ. ಸುಲಭದಲ್ಲಿ 2 ಮಾರ್ಕ್ ಸ್ಕೋರ್ ಮಾಡ್ಲಿಕ್ಕೆ ಆಗ್ತದೆ. ಮತ್ತು ನಾನು ಆಗಲೇ ಹೇಳಿದಂತೆ ಪತ್ರಲೇಖನದಲ್ಲಿ ಮಾರ್ಕ್ ಸ್ಕೋರ್ ಮಾಡೋದು ತುಂಬ ಸುಲಭ. ಯಾವ ರೀತಿಯಲ್ಲಿ ಎಲ್ಲೆಲ್ಲಿ ಯಾವ್ಯಾವ ಮೂಲೆಯಲ್ಲಿ ಏನೇನು ತರಬೇಕು, ದಿನಾಂಕ ಎಲ್ಲಿ ಹಾಕಬೇಕು, ಸ್ಥಳ ಎಲ್ಲಿ ಹಾಕಬೇಕು, ಆಮೇಲೆ ನನ್ನ ಪ್ರೀತಿಯ ಗೆಳೆಯ ಅಂತೇಳಿ ಎಲ್ಲಿ ಹಾಕಬೇಕು, ಧನ್ಯವಾದ ಎಲ್ಲಿ ಹಾಕಬೇಕು, ಈ ಒಂದು ಸಣ್ಣ ಸಣ್ಣ ಏನು ಕ್ರಮವನ್ನು ಅವರು ರೂಢಿ ಮಾಡಿಕೊಂಡ್ರೆ ಸುಲಭದಲ್ಲಿ ವಿವರಣೆ ಅವರಿಗೆ ಬರಲಿಕ್ಕೆ ಕಷ್ಟ ಆಗ್ಬೋದು. ಯಾಕೆ ಹೇಳಿದ್ರೆ ಆ ಮಕ್ಕಳಿಗೆ ವಾಕ್ಯ ಸೆಂಟೆನ್ಸ್ ಫ್ರೇಮ್ ಮಾಡ್ಲಿಕ್ಕೆ ಬರುವುದಿಲ್ಲ. ಅದು ಬರೀಲಿಕ್ಕೆ ಆಗದಿದ್ರು ಇದನ್ನೆಲ್ಲ ಬರೀತಾರಲ್ಲ, ದಿನಾಂಕ ಸ್ಥಳ ಬರೀತಾರಲ್ಲ, ಅದಕ್ಕೆ 2 ಮಾರ್ಕ್ ಇದೆ. ಪತ್ರದ ಒಡಲಿಗೆ 2 ಮಾರ್ಕ್ ಆದರೆ ಉಳಿದದ್ದೆಲ್ಲ ಬರೆಯುವುದಕ್ಕೆ 2 ಮಾರ್ಕ್ ಇದೆ. 2 ಮಾರ್ಕ್ ಸುಲಭದಲ್ಲಿ ಸಿಗ್ತದೆ. ಹಾಗಾಗಿ ಫೇಲ್ ಆಗುವ ಮಕ್ಕಳು ಏನು ಹುಡುಕಬೇಕು, ನಾನು ಎಲ್ಲಿ ಫೇಲ್ ಆಗಬೇಕು ಅಂತೇಳಿ ಹುಡುಕಬೇಕು. ಹಾಗಾಗಿ ಸುಲಭದಲ್ಲಿ ಪಾಸ್ ಆಗ್ಲಿಕ್ಕೆ ಆಗ್ತದೆ. ಸ್ವಲ್ಪ ಕೂತ್ಕೊಳ್ಬೇಕು, ಸ್ವಲ್ಪ ಮನಸ್ಸು ಮಾಡಿ ಕೂತಾಗ ಅಭ್ಯಾಸ ಮಾಡಿದರೆ ಫೇಲ್ ಆಗ್ಲಿಕ್ಕೆ ಕಷ್ಟ ಇಲ್ಲ. ಸೊ ಈ ಎಲ್ಲ ಸಂಗತಿಗಳನ್ನು ಸ್ವಲ್ಪ ಇಟ್ಟುಕೊಂಡಾಗ ಪಾಸ್ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ. ಇವಾಗ ಪದ್ಯ ಮತ್ತು ಗದ್ಯ ಅಂತ ಬಂದಾಗ ಪದ್ಯ ಕಷ್ಟ ಆಗ್ತಾ ಇದೆ, ಗದ್ಯ ಅಂದರೆ ಕಥಾ ಆಧಾರಿತವಾಗಿರುವಂಥದ್ದು ಅಂತ ಹೇಳಿ ಅದಕ್ಕೆ ಕಾನ್ಸಂಟ್ರೇಟ್ ಮಾಡಿದ್ರು ಆಗ್ಬೋದಾ, ಇಲ್ಲಿ ವರ್ಕ್ ಆಗುತ್ತಾ ಹೇಗೆ? ಏನು ಅಂತಂದ್ರೆ ಪದ್ಯ ಕಷ್ಟ ಅನ್ನೋದು ಮಂಡೆಯಲ್ಲಿ ತಲೆಯಲ್ಲಿ ಅವರು ಸುಮ್ಮನೆ ಫಿಕ್ಸ್ ಮಾಡಿಕೊಳ್ತಾರೆ. ಯಾಕಂತಂದ್ರೆ ಕಷ್ಟ ಇಲ್ಲ, ಹಳೆಗನ್ನಡ ಇಲ್ಲ, ಹಳೆಗನ್ನಡ ಕಷ್ಟ ಅಂತೇಳಿ ತಲೆಯಲ್ಲಿ ಸುಮ್ಮನೆ ಫಿಕ್ಸ್ ಮಾಡಿಕೊಳ್ತಾರೆ ಅವರು. ಏನು ಕಷ್ಟ ಅಲ್ಲ. ಯಾಕಂತಂದ್ರೆ ಹಳೆಗನ್ನಡದಲ್ಲಿ ಇರುವಂಥದ್ದು ಬರೀ ಕಥೆನೇ. ಹಳೆಗನ್ನಡದ ಪಾಠಗಳನ್ನು ನಾವು ಹೊಸಗನ್ನಡದಲ್ಲೇ ಮಾಡ್ತೇವಲ್ಲ, ಮತ್ತೆ ಇರುವುದು ಅದರಲ್ಲಿ ರಾವಣನ ಕಥೆಯೋ ದುರ್ಯೋಧನನ ಕಥೆಯೋ ಇಂಥದ್ದೇ ರಾಮ ಸೀತೆಯರ ಕಥೆ. ಆ ಕಥೆಯನ್ನು ನೆನಪಿಟ್ಟುಕೊಳ್ಳಿಕ್ಕೆ ಏನು ಕಷ್ಟ. ಹಾಗಾಗಿ ಪದ್ಯದ ಪ್ರಶ್ನೆಗಳನ್ನು ಅವರು ಏನು ಬರೀಲಿಕ್ಕೆ ಹೋದ್ರೆ, ನಿಜವಾಗ್ಲೂ ಬರೀಲಿಕ್ಕೆ ಹೋದ್ರೆ ಅವರಿಗೆ ತುಂಬಾ ಸುಲಭ. ಒಂದ್ಸಲ ಓದಿಕೊಂಡು ಕಥೆಯನ್ನು ನೆನಪಲ್ಲಿ ಇಟ್ಟುಕೊಂಡ್ರಾಯ್ತು, ಸುಲಭದಲ್ಲಿ ಬರೀಲಿಕ್ಕೆ ಆಗ್ತದೆ. ಹಾಗಾಗಿ ಆ ಲೆಕ್ಕದಲ್ಲಿ ನೋಡ್ಲಿಕ್ಕೆ ಹೋದ್ರೆ ಬರೆಯೋ ಪ್ರಾಬ್ಲಮ್ ಇರುವವರಿಗೆ ಪದ್ಯವನ್ನು ಬರೀಲಿಕ್ಕೆ ಹೊರಟ್ರು ಕಷ್ಟವೇ, ಗದ್ಯವನ್ನು ಬರೀಲಿಕ್ಕೆ ಹೋದ್ರೂ ಕಷ್ಟವೇ. ಕಥೆಯನ್ನಾದರೂ ಕೂಡ ಅವರಿಗೆ ಕಥೆ ಗೊತ್ತುಂಟು, ತಲೆಯಲ್ಲಿದೆ, ವಿಷಯ ಗೊತ್ತಿದೆ, ಬಟ್ ಅದನ್ನು ಬರೀಲಿಕ್ಕಾಗೋದಿಲ್ಲ ಅಂಥವರಿಗೆ. ಅಕ್ಷರಗಳ ಸಮಸ್ಯೆ ಇರೋದ್ರಿಂದಾಗಿ ಅಕ್ಷರವನ್ನು ಜೋಡಿಸಿ ಒತ್ತಕ್ಷರ ದೀರ್ಘಾಕ್ಷರ ಎಲ್ಲೆಲ್ಲೆಲ್ಲ ಹೋಗ್ತದೆ ಅವರಿಗೆ. ಅಂಥ ಸಮಸ್ಯೆ ಇರೋರಿಗೆ ಯಾವುದಾದ್ರೂ ಕಷ್ಟವೇ. ಬಟ್ ಒಂದು ಸ್ವಲ್ಪ ಅವರು ಬರೆದು ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಪದ್ಯ ಗದ್ಯ ವ್ಯತ್ಯಾಸ ಏನೂ ಇಲ್ಲ, ಬರೀಲಿಕ್ಕಾಗ್ತದೆ. ಸಾಧಾರಣವಾಗಿ ಕಥಾ ಆಧಾರಿತವಾದಂಥ ಪ್ರಶ್ನೆಗಳನ್ನೇ ಪದ್ಯದಿಂದಲೂ ಗದ್ಯದಿಂದಲೂ ಕಥಾ ಆಧಾರಿತವಾದಂಥ ಪ್ರಶ್ನೆಗಳನ್ನೇ ಕೇಳಬೇಕು ಅನ್ನುವಂಥ ನಿಯಮ ಇರೋದ್ರಿಂದಾಗಿ, ನಮ್ಮ ಪ್ರಶ್ನೆ ಪತ್ರಿಕೆ ಸ್ವರೂಪದಲ್ಲಿ ಇರೋದ್ರಿಂದಾಗಿ ಅದಕ್ಕೆ ಜಾಸ್ತಿ ಮಕ್ಕಳು ಕಾನ್ಸಂಟ್ರೇಟ್ ಮಾಡಲಿ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಓಕೆ ಸುಚಿತ್ರಾ ಮೇಡಮ್, ಇವಾಗ ಎಕ್ಸಾಮ್ ಹತ್ರ ಬರ್ತಾ ಇದೆ ಅಂತ ಹೇಳಿದ್ರೆ ಭಯ ಇದ್ದೇ ಇರುತ್ತೆ. ಎಷ್ಟೇ ಕಲ್ತಿದ್ರು ಒಮ್ಮೆಗೆ ಭಯ ಆಗುತ್ತೆ. ಯಾಕಂತ ಹೇಳಿದ್ರೆ ಯಾವುದೋ ಒಂದು ಕನ್ಫ್ಯೂಸ್ ಆಯಿತು ಅಂತ ಹೇಳಿದಾಗಲೂ ಭಯ ಪಟ್ಕೊಳ್ಳೋದಿರುತ್ತೆ. ಹಾಗಾಗಿ ವಿದ್ಯಾರ್ಥಿಗಳಿಗೆ ಏನು ಹೇಳ್ತೀರಾ ಅಂತ, ಪರೀಕ್ಷೆಯನ್ನು ಯಾವ ರೀತಿಯಾಗಿ ಎದುರಿಸಬೇಕು ಸಮರ್ಥವಾಗಿ, ಹಾಗೆಯೇ ಭಯವನ್ನು ಬಿಡಬೇಕು ಅಂತ ಹೇಳಿದ್ರೆ ಏನು ಮಾಡಬೇಕು ಅಂತ? ಫಸ್ಟ್ ಆಫ್ ಆಲ್ ಏನಂತ ಹೇಳಿದ್ರೆ, ನೀವು ನಿಮ್ಮ 100% ಕೊಟ್ಟು ಪ್ರಿಪರೇಷನ್ ಮಾಡಿರ್ತೀರಿ. ಸೊ 100% ಕೊಟ್ಟು ಅವ್ರು ಪ್ರಿಪರೇಷನ್ ಮಾಡಿರುವಾಗ ಭಯ ಪಡುವಂತಹ ಅಗತ್ಯನೇ ಇಲ್ಲ. ಸೊ ಅವ್ರು ಏನು ಮಾಡ್ಬೇಕಂದ್ರೆ ಅವರ ಮೇಲೆ ದೇ ಶುಡ್ ಬಿ ಕಾನ್ಫಿಡೆಂಟ್, ದೇ ಶುಡ್ ಬಿಲೀವ್ ದೆಮ್ಸೆಲ್ಸ್. ಮತ್ತೆ ಏನಂತ ಹೇಳಿದ್ರೆ ಆ ಫೇತಲ್ಲಿ ಅವರು ಮುಂದುವರಿಸಬೇಕು. ಕೆಲವರಿಗೆ ಆಗ್ತದೆ ಕ್ವೆಶನ್ ಪೇಪರ್ ಕೈಗೆ ಬಂದ ತಕ್ಷಣ ಕೈ ನಡುಗುವಂಥದ್ದು, ಎಲ್ಲ ಮರ್ತೋಗ್ತೇವೆ ಅಂತ ಆಗ್ತದೆ ಅವ್ರಿಗೆ. ಸೊ ಅದನ್ನೆಲ್ಲ ಅವ್ರು ಏನು ಪ್ಯಾನಿಕ್ ಆಗೋ ಅಗತ್ಯನೇ ಇಲ್ಲ, ಬಿಕಾಸ್ ಅವ್ರು 100% ಕೊಟ್ಟು ಪ್ರಿಪರೇಷನ್ಸ್ನ ಮಾಡಿದ್ದಾರೆ ಅವರು. ಸೊ ಹಾಗಿದ್ದ ಕಾರಣ ಹೆದರ್ಕೊಳ್ಬೇಕಂತಿಲ್ಲ. ಜಸ್ಟ್ 1-2 ನಿಮಿಷ ಕಾಮ್ ಆಗಿ ಕೂತ್ಕೊಂಡು ಮತ್ತೆ ಅವರು ಬರೀಲಿಕ್ಕೆ ಸ್ಟಾರ್ಟ್ ಮಾಡಿದಾಗ ದೇ ಕ್ಯಾನ್ ಶ್ಯೂರ್ಲಿ ವಿನ್ ದ ಏನಂತ ಹೇಳ್ತಾರೆ, ವಿನ್ ದ ಬ್ಯಾಟಲ್. ಸೊ ದೇ ನೀಡ್ ನಾಟ್ ಪ್ಯಾನಿಕ್. ಸೊ ಏನಂದ್ರೆ ಅವ್ರು 100% ಕೊಟ್ಟು ಪ್ರಾಕ್ಟೀಸ್ ಮಾಡಿ ಓದಿರುವಾಗ ದೇ ಡಿಡ್ ನಾಟ್ ವರಿ. ಅವ್ರು ಏನಂದ್ರೆ ಅವ್ರಿಗೆ ಸಕ್ಸಸ್ ಖಂಡಿತ ಅವ್ರದ್ದೇ ಆಗಿರ್ತದೆ. ಸೊ ಎಲ್ಲೂ ಮಕ್ಕಳು ಹೆದರಿಕೆ ಪ್ಯಾನಿಕ್ಕು ಅಂಥದ್ದೇನೋ ಶಬ್ದಗಳನ್ನೇ ಮನಸ್ಸಿಂದ ತೆಗೆದು ಹಾಕಬೇಕು, ಮರಿತೀವಿ ಅಂತ ಹೇಳೋದನ್ನೇ ತೆಗೆದು ಹಾಕಬೇಕು. ನೆಗೆಟಿವ್ ಥಿಂಗ್ಸ್ನ ಮೈಂಡಿಂದ ತೆಗೆದು ಹಾಕಿದಾಗ ಇಟ್ ವಿಲ್ ಬಿ ಈಸಿ ಫಾರ್ ದೆಮ್ ಟು ಫೇಸ್ ದ ಎಕ್ಸಾಮಿನೇಷನ್. ಇಟ್ ಇಸ್ ಜಸ್ಟ್ ಒಂದು ಏನಂದ್ರೆ ಇದು ಬೋರ್ಡ್ ಎಕ್ಸಾಮ್ ಅಂತ ಇರ್ತದೆ, ಬಟ್ ಇಂಥ ಎಕ್ಸಾಮ್ಸ್ ಅವ್ರು ಎಷ್ಟು ಬರೀಲಿಲ್ಲ. ಸೊ ಹಾಗಿದ್ದ ಕಾರಣ ದೇ ನೀಡ್ ನಾಟ್ ವರಿ. ಒಂದೇನಂತ ಹೇಳಿದ್ರೆ, ಒಂದು ಬೇರೆ ಕಡೆ ಹೋಗಿ ನಾವು ಬರಿಬೇಕು ಅಂತ ಒಂದು ಅವ್ರ ತಲೆಯಲ್ಲಿ ಇರ್ತದೆ, ನಮ್ಮ ಇನ್ಸ್ಟಿಟ್ಯೂಷನ್ ಅಲ್ಲ ನಾವು ಬೇರೆ ಇನ್ಸ್ಟಿಟ್ಯೂಷನ್ಸ್ ಹೋಗಿ ಬರಿತೇವೆ ಅನ್ನೋದು ಒಂದು ಫಿಯರ್ ಇರ್ತದೆ. ಸೊ ದೇ ನೀಡ್ ನಾಟ್ ವರಿ. ಯಾಕಂದ್ರೆ ಅಲ್ಲಿರೋ ಇನ್ವಿಜಿಲೇಟರ್ಸ್ಗೂ ಗೊತ್ತಿದೆ, ಅವರ ಸ್ಟೂಡೆಂಟ್ಸು ಬೇರೆ ಕಡೆ ಹೋಗಿ ಬರೀತಾರೆ, ಅವ್ರಿಗೂ ಆ ಒಂದು ಸ್ವಲ್ಪ ಇದಿರ್ತದೆ, ಅನ್ಕಂಫರ್ಟಬಲ್ ಆಗ್ತದೆ. ಬಟ್ ಯಾವ ಇನ್ವಿಜಿಲೇಟರ್ ಕೂಡ ಅವ್ರನ್ನ ಆ ಥರ ಅನ್ಕಂಫರ್ಟಬಲ್ ಫೀಲ್ ಆಗೋಕೆ ಬಿಡೋದಿಲ್ಲ. ದೇ ಸಿ ದ್ಯಾಟ್ ಅವರು ಕಂಫರ್ಟಬಲ್ ಆಗಿ ಆರಾಮಾಗಿ ಎಕ್ಸಾಮ್ ಬರೆದು ಒಳ್ಳೆ ಮಾರ್ಕ್ಸ್ ತೆಗಿಯೋ ಹಾಗೆ ಇದಾಗ್ತದೆ. ಸೊ ಮಕ್ಕಳು ಹೆದರುವಂಥದ್ದು ಏನಿಲ್ಲ. ಅವ್ರು 100% ಓದಿ 100% ಪ್ರಾಕ್ಟೀಸ್ ಮಾಡಿದಾಗ, ಮತ್ತೆ ಏನಂತ ಹೇಳಿದ್ರೆ ಬೋಲ್ಡ್ ಆಗಿ ಹೋಗಿ ಎಕ್ಸಾಮ್ ಬರೆದು
ದೇ ಕ್ಯಾನ್ ಗೆಟ್ ಪೇರೆಂಟ್ಸ್ ಅವ್ರಿಗೆ ಕಂಪ್ಲೀಟ್ ಸಪೋರ್ಟ್ ಮಾಡ್ತಾರೆ. ಈವನ್ ದ ಲೆಕ್ಚರರ್ಸ್ ಅವರು ಪ್ರತಿದಿನ ಎಲ್ಲ ಲೆಕ್ಚರರ್ಸು ಹೋಗ್ತಾರೆ ಮಕ್ಕಳಿಗೆ ಎಕ್ಸಾಮ್ ಇರೋ ಸೆಂಟರ್ಗೆ ಹೋಗಿ ಅವ್ರಿಗೊಂದು ಸ್ವಲ್ಪ ಮೋಟಿವೇಟ್ ಎಲ್ಲ ಮಾಡ್ತಾರೆ. ಸೊ ಇಷ್ಟೆಲ್ಲ ಇರುವಾಗ ಅವ್ರು ಭಯ ಪಡುವಂಥ ಅಗತ್ಯನೇ ಇಲ್ಲ. ಸೊ ಏನಂತ ಹೇಳಿದ್ರೆ ಅವ್ರು ಜಸ್ಟ್ ಏನಂದರೆ ಪೇಪರ್ ಕೊಡೋ ಮೊದಲು ಒಂದು ಸ್ವಲ್ಪ ಎಲ್ಲ ಚೆಕ್ ಮಾಡಿ, ಕ್ವೆಶ್ಚನ್ ನಂಬರ್ಸ್ ಎಲ್ಲ ಚೆಕ್ ಮಾಡಿ, ಪೇಪರ್ ಕೊಡುವಾಗ ಆನ್ಸರ್ಸ್ ಎಲ್ಲ ಒಂದ್ಸತಿ ಎಲ್ಲ ಓದಿ ಎಲ್ಲ ಮಾಡಿ ಕೊಡುವಾಗ ಏನೂ ಹೆದರ್ಕೊಳ್ಳುವಂಥ ಅವಶ್ಯಕತೆನೇ ಇಲ್ಲ. ಸೊ ಏನಂತ ಹೇಳಿದ್ರೆ ಎಲ್ಲರಿಗೂ ನಾನು ಆಲ್ ದ ಬೆಸ್ಟ್ ಅಂತ ವಿಶ್ ಮಾಡ್ತೇನೆ. ಸೊ ಡೋಂಟ್ ವರಿ, ಯು ಕ್ಯಾನ್ ಅಚೀವ್ ಸಕ್ಸಸ್ ಆ್ಯಂಡ್ ಯು ವಿಲ್ ಶ್ಯೂರ್ಲಿ ಸ್ಕೋರ್ ಗುಡ್ ಮಾರ್ಕ್ಸ್. ಓಕೆ, ಶ್ರೀಲತಾ ಮೇಡಮ್ ನೀವು ಏನು ಹೇಳ್ತೀರಾ ಅಂತ ಕೊನೆಯದಾಗಿ ಸಂಸ್ಕೃತದ ಬಗ್ಗೆ ಕೆಲವೊಂದು ವಿಚಾರಗಳನ್ನು ಹಂಚಿಕೊಳ್ತಾ ಕಿವಿ ಮಾತನ್ನು ಕೊಡೋದಾದ್ರೆ. ಸಂಸ್ಕೃತದಲ್ಲಿ ಒಂದೆರಡು ವಿಷಯ ಆಗ ನಾನು ಮರ್ತೆ. ಏನು ಅಂತ ಹೇಳಿದ್ರೆ, ಈಗ ನಾವು ಕನ್ನಡ ಇಂಗ್ಲಿಷ್ ಭಾಷೆಯಲ್ಲಿ ಬರೀಲಿಕ್ಕೆ ಆಪ್ಷನ್ ಇದೆ ಅಂತ ಹೇಳಿ ಕೆಲವು ಮಕ್ಳು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಕೆಲವು ಕ್ವಶನ್ ನಂಗೆ ಇಂಗ್ಲೀಷಲ್ಲಿ ಗೊತ್ತಿದೆ, ಇಂಗ್ಲೀಷಲ್ಲಿ ಬರೀತೇನೆ, ಇನ್ನು ಕೆಲವು ಕ್ವಶನ್ ನಂಗೆ ಕನ್ನಡದಲ್ಲಿ ಗೊತ್ತುಂಟು, ಕನ್ನಡದಲ್ಲಿ ಬರೀತೇನೆ ಅಂತ ಮಾಡ್ತಾರೆ. ಆ ಥರ ಮಾಡುವಂಥ ಆಪ್ಷನ್ ಇಲ್ಲ. ಈಗ ಅಕಸ್ಮಾತ್ ಅವರು 2 ಮಾರ್ಕ್ಸ್ ಕ್ವಶನ್ ಕನ್ನಡದಲ್ಲಿ ಬರೀತಾ ಇದ್ದಾರೆ ಅಂತ ಹೇಳಿದ್ರೆ ಲಾಂಗ್ ಆನ್ಸರ್ ಕೂಡ ಕನ್ನಡದಲ್ಲೇ ಬರಿಬೇಕಾಗ್ತದೆ. ಇಂಗ್ಲೀಷ್ ಅಂತಾದರೆ ಇಂಗ್ಲೀಷ್, ಸಂಸ್ಕೃತ ಅಂದರೆ ಸಂಸ್ಕೃತ. ಈ ಥರ ಕೆಲವು ಕನ್ಫ್ಯೂಷನ್ಸ್ ಮಾಡಿ ಮಾರ್ಕ್ಸ್ ಕಳ್ಕೊಳ್ಳುವಂಥ, ಅಲ್ಲಿ ಯಾವುದು ಜಾಸ್ತಿ ಅವರು ಬರೆದಿದ್ದಾರೋ ಅದನ್ನು ವ್ಯಾಲ್ಯೂ ಮಾಡುವಂಥ ಚಾನ್ಸಸ್ ಇರ್ತದೆ. ಅದರಿಂದ ಅದರ ಕಡೆ ಒಂಚೂರು ಗಮನ ಹರಿಸಬೇಕಾಗ್ತದೆ. ಇನ್ನೊಂದು ಮಕ್ಕಳಿಗೆ ಹೇಳೋದು ಅಂತ ಏನಂದರೆ, ಎಕ್ಸ್ಟ್ರಾ ಕ್ವಶನ್ಸ್ ತುಂಬ ಇದೆ, ಎಲ್ಲ ಪಾರ್ಟಲ್ಲೂ ಎಕ್ಸ್ಟ್ರಾ ಕ್ವಶನ್ಸ್ ಇದೆ. ನನಗೆ ಗೊತ್ತುಂಟು ಅಂತ ಹೇಳಿ ಎಲ್ಲರೂ ಸ್ಟಾರ್ಟಿಂಗಲ್ಲೇ ಅದನ್ನು ಬರಿತಾ ಹೋಗ್ತಾರೆ. ಹಾಗೆ ಮಾಡಿದರೆ ಅವರಿಗೆ ಲಾಸ್ಟ್ ಬರೀಲಿಕ್ಕೆ ಅವ್ರಿಗೆ ಟೈಮ್ ಸಾಕಾಗೋದಿಲ್ಲ. ಅದರಿಂದ ಒಂದು 10 ಮಿನಿಟ್ಸ್ ಅವ್ರಿಗೆ ಕ್ವಶನ್ ಪೇಪರ್ ನೋಡ್ಲಿಕ್ಕೆ ಅಲ್ಲಿ ಟೈಮ್ ಸಿಕ್ಕಿರ್ತದೆ. ಅಲ್ಲೇ ಕರೆಕ್ಟಾಗಿ ನಾನು ಇಂಥ ಕ್ವಶನ್ಸಿಗೆ ಆನ್ಸರ್ ಮಾಡ್ತೇನೆ ಅಂತ ಹೇಳಿ ಫಿಕ್ಸ್ ಹಾಕ್ಕೊಂಡು ಅದೇ ಕ್ವಶನ್ಸಿಗೆ ಅವ್ರು ಪ್ರಾರಂಭದಲ್ಲಿ ಆನ್ಸರ್ ಮಾಡ್ತಾ ಹೋಗುವಂಥದ್ದು. ಎಲ್ಲ ಬರೆದಾದ ನಂತರ ಒಂದ್ಸಲ ಚೆಕ್ ಮಾಡಿಕೊಂಡು ಆಮೇಲೆ ಟೈಮ್ ಉಳೀತು ಅಂತ ಹೇಳಿ ಆದರೆ ಅವ್ರು ಎಕ್ಸ್ಟ್ರಾ ಕ್ವಶನ್ಸನ್ನು ಅಟೆಂಪ್ಟ್ ಮಾಡ್ತಾ ಹೋಗ್ಬೋದು. ಪ್ರಾರಂಭದಲ್ಲಿ ಗ್ರಾಮರ್, ಅದಾದ ಕಹ ಕಂಪ್ರತಿ ಅವದತ್ತು, ಶ್ಲೋಕಾನುವಾದ, ಈ ಥರ ಎಕ್ಸ್ಟ್ರಾ ಇರುವಂಥ ಕ್ವಶನ್ಸ್ ಒಂದೊಂದೇ ಆಗಿ ಅಟೆಂಪ್ಟ್ ಮಾಡ್ತಾ ಹೋಗ್ಬೋದು. ಪ್ರಾರಂಭದಲ್ಲೇ ಬರೆದ್ರು ಅಂತಾದರೆ ಅವರು ಟೈಮ್ ವೇಸ್ಟ್ ಮಾಡಿಕೊಳ್ತಾರೆ. ಅದರಿಂದ ಒಟ್ಟಲ್ಲಿ ಹೇಳೋದು ಅಂತ ಹೇಳಿದ್ರೆ, ಕಾನ್ಫಿಡೆಂಟ್ ಆಗಿ ಹೋಗಿ. ಸಂಸ್ಕೃತ ನಿಜವಾಗ್ಲೂ ಸುಲಭ, ಅವರು ಆಲ್ರೆಡಿ ಕಲ್ತಂಥ ವಿಷಯಗಳೇ ಎಲ್ಲ ಕತೆಗಳ ರೂಪದಲ್ಲಿರುವಂಥ ಸುಲಭದ ಪಾಠಗಳಿರುವಂಥದ್ದು. ಅದರಿಂದ ಏನು ಓದ್ಕೊಂಡಿದ್ದಾರೋ ಅದನ್ನು ಹೋಗಿ ಎಕ್ಸಾಮಲ್ಲಿ ಅವರು ಬರೆಯುವಂಥದ್ದು. ಅದರಿಂದ ಕಾನ್ಫಿಡೆಂಟಾಗಿ ಹೋಗಿ ಚೆನ್ನಾಗಿ ಬರೆದು ಒಳ್ಳೆ ಸ್ಕೋರ್ ಮಾಡ್ಬೋದು. ಇನ್ನು ಪೇಪರ್ ತುಂಬ ನೀಟಾಗಿದ್ದರೆ ಇನ್ನೂ ಉತ್ತಮ. ಒಂದೊಂದು ಕ್ವಶನ್ ಒಂದೊಂದು ಕಡೆ ಬರೆಯುವ ಬದಲು ನೀಟಾಗಿ ಒಂದೊಂದೇ ಕಂಪ್ಲೀಟ್ ಮಾಡ್ತಾ ಹೋಗುವಂಥದ್ದು ಬಹಳ ಉತ್ತಮ ಅಂತ ಹೇಳ್ಬೋದು. ಅಷ್ಟು ಹೇಳ್ತಾ ಚೆನ್ನಾಗಿ ಬರೀಲಿ, ಆಲ್ ದ ಬೆಸ್ಟ್ ಹೇಳ್ತಾ ಶುಭಮಸ್ತು. ಓಕೆ, ಪುಷ್ಪಲತಾ ಮೇಡಮ್, ಇವಾಗ ನೀವು ಹೇಳಿದ್ರಿ ಪೇಪರ್ ಅಂತೂ ತುಂಬಾ ಈಸಿ ಆಗಿದೆ ಅಂತ, ಕೊನೆಯದಾಗಿ ಏನು ಕಿವಿ ಮಾತನ್ನು ಹೇಳ್ತೀರಾ ಅಂತ ವಿದ್ಯಾರ್ಥಿಗಳಿಗೆ? ನಮ್ಮ ಭವಿಷ್ಯ ನಮ್ಮ ಕೈಯಲ್ಲೇ ಇದೆ, ಅದೊಂದು ಮಾತು ಮಕ್ಕಳು ನೆನಪಿಟ್ಕೊಳ್ಬೇಕಾದದ್ದು. ಹಾಗಂತೇಳಿ ಹೇಳಿ ಪರೀಕ್ಷೆಯೇ ಅಂತಿಮ ಅಲ್ಲ, ಜೀವನ ಅದರ ಆಚೆಗೂ ಕೂಡ ಇದೆ. ಓದಿಯೇ ಉದ್ಧಾರ ಆಗುವುದು ಖಂಡಿತ ಅಲ್ಲ. ಓದದೇ ಇರೋರು ಜಗತ್ತಿನಲ್ಲಿ ಉದ್ಧಾರ ಆದವರು ಬೇಕಾದಷ್ಟು ಮಂದಿ ಇದ್ದಾರೆ. ಆದರೆ ಸದ್ಯಕ್ಕೆ ನಾವು ಸದ್ಯಕ್ಕೆ ನಾಳೆ ನಡೆದರಲ್ಲೇ ಪರೀಕ್ಷೆಗಳು ಪ್ರಾರಂಭ ಆಗಿರೋದ್ರಿಂದಾಗಿ ಇದು ಒಂದು ಬಗೆಯ ಭವಿಷ್ಯ ಅಂತೇಳಿ ತಿಳ್ಕೊಂಡು, ಯಾಕೆಂತಂದರೆ ಏನು ಬೇರೆ ವ್ಯವಹಾರಗಳನ್ನು ಮಕ್ಕಳು ಮಾಡಲಿಕ್ಕೆ ಹೊರಟರೂ ಕೂಡ ಆ ಬೇಸಿಕ್ ನಾಲೆಡ್ಜು ಮತ್ತು ಏನು ಪ್ರಾಥಮಿಕವಾದಂಥ ಒಂದು ಶಿಕ್ಷಣ ನಮ್ಮಲ್ಲಿ ಇರಲೇಬೇಕಾಗ್ತದೆ. PUC ಅನ್ನುವಂಥದ್ದು ತುಂಬ ಮುಖ್ಯವಾದ ವಿಷಯ ಆಗಿರೋದ್ರಿಂದಾಗಿ ಅದನ್ನೊಂದು ಕಂಪ್ಲೀಟ್ ಮಾಡಿಕೊಳ್ಳುವುದರ ಕಡೆಗೆ ಸದ್ಯಕ್ಕೆ ಮಕ್ಕಳು ಆಲೋಚನೆ ಮಾಡೋದು ತುಂಬ ಒಳ್ಳೆಯದು. ಹಾಗಾಗಿ ಇದುವರೆಗೆ ಅವರು ಏನು ಮಾಡಿದ್ದಾರೋ, ಈ 1 ವರ್ಷದಲ್ಲಿ 2 ವರ್ಷದಲ್ಲಿ ಏನು ಮಾಡಿದ್ದಾರೋ, ನಾನು ಓದಲಿಲ್ಲ, ನಾನು ಬರಲಿಲ್ಲ, ನೀನು ಓದಲಿಲ್ಲ, ನೀನು ದಡ್ಡ ಅಂಥೇಳಿ ಯಾರ್ಯಾರು ಏನೇನು ಹೇಳಿದ್ದಾರೋ ಅದರ ಬಗೆಗೆ ಆಲೋಚನೆ ಮಾಡೋ ಬದಲು ನಾನು ಇನ್ನೂ ಇರುವ ಕೆಲವು ಗಂಟೆಗಳಲ್ಲಿ, ಇನ್ನೂ ಅಷ್ಟೇ ಇರೋದು ಕೆಲವು ಗಂಟೆಗಳು ಮಾತ್ರ ಇದೆ, ಅಷ್ಟು ಗಂಟೆಗಳಲ್ಲಿ ನಾನೇನು ಮಾಡ್ಬೋದು, ನನಗೆ ಇದುವರೆಗೆ ಯಾರ್ಯಾರು ಏನೇನು ಹೇಳಿದ್ದಾರೋ ಅವರಿಗೆ ನಾನು ತಕ್ಕ ಉತ್ತರವನ್ನು ಹೇಗೆ ಕೊಡ್ಬೋದು ಅನ್ನೋ ಆಲೋಚನೆಯನ್ನು ವಿದ್ಯಾರ್ಥಿಗಳು ಮಾಡೋದು ತುಂಬ ಒಳ್ಳೆಯದು. ಹಾಗಾಗಿ ನಾನು ಹೇಳೋದು, ಮನಸ್ಸು ಇಲ್ಲದೆ ಗಂಟೆಗಟ್ಟಲೆ ಪುಸ್ತಕ ಇಟ್ಟುಕೊಂಡು ಓದೋದಕ್ಕಿಂತ ಮನಸ್ಸಿಟ್ಟು 1 ಗಂಟೆ ಓದಿದರೆ ಸಾಕು, ಅದು ಅವರಿಗೆ ಪ್ರಯೋಜನಕ್ಕೆ ಬರ್ತದೆ. ಹಾಗಾಗಿ ಇನ್ನೊಂದು ಮುಖ್ಯವಾದ ವಿಚಾರ ಅಂತಂದರೆ, ಮಕ್ಕಳು ಮೊಬೈಲ್ ಬಿಡಲಿಕ್ಕೆ ತಯಾರೇ ಇಲ್ಲ. ಪಕ್ಕದಲ್ಲೇ ಮೊಬೈಲ್ ಇಟ್ಟುಕೊಳ್ತಾರೆ, ಈಚೆಯಿಂದ ಪುಸ್ತಕ ಇಟ್ಕೊಳ್ತಾರೆ, ಓದ್ತಾರೆ. ಅದರಲ್ಲಿ ಒಂದು ಮೆಸೇಜ್ ಬಂತು ಅಂತಂದರೆ ಗಂಟೆಗಟ್ಟಲೆ ಗಮನ ಆ ಕಡೆಗೆ ಹೋಗ್ತದೆ. ಸಹಜವಾದಂಥ ಪ್ರಕ್ರಿಯೆ ಇತ್ತೀಚಿನ ದಿನಗಳಲ್ಲಿ, ಅದನ್ನು ಬದಲಿಸಲಿಕ್ಕೆ ನಮಗೆ ಭಾರಿ ಕಷ್ಟ ಇದೆ. ಆದರೆ ಒಂದು ವಿಚಾರ ಏನಪ್ಪ ಅಂತಂದರೆ, ಈಗ ಈ ಕೊನೆ ಕ್ಷಣದಲ್ಲಾದರೂ ಕೆಲವು ದಿನ, ಇನ್ನು ಒಂದು 20 ತಾರೀಕಿನವರೆಗೆ ಎಕ್ಸಾಮ್ ಏನಿದೆಯೋ, ಮೊಬೈಲ್ನ ಸ್ವಲ್ಪ ದೂರ ಇಟ್ಟು ಅಷ್ಟರ ಮಟ್ಟಿಗಾದರೂ ನಮ್ಮ ಮೇಲೆ, ನಮ್ಮ ಮನಸ್ಸಿನ ಮೇಲೆ ನಮಗೆ ಹತೋಟಿ ಇದ್ದರೆ ತುಂಬ ಒಳ್ಳೆಯದು. ಅಷ್ಟಾದರೂ ನಾವು ಕಂಟ್ರೋಲ್ ಮಾಡಿಕೊಳ್ಳುವ.
ಒಂದು 20 ದಿನಗಳಷ್ಟು ಒಂದು ತಪಸ್ಸು. ಇಡೀ ವರ್ಷ ಓದಿದ್ದನ್ನು ನಾವು ಕೆಲವು ದಿನಗಳಲ್ಲಿ ಅದನ್ನು ಬರೆದು ನಾವು ಫಲಿತಾಂಶವನ್ನು ನಿರೀಕ್ಷೆ ಮಾಡಲಿಕ್ಕಿದ್ದೇವೆ. ಹಾಗಾಗಿ ಆ ಒಂದು ವಿಚಾರವನ್ನು ತಲೆಯಲ್ಲಿ ಇಟ್ಟುಕೊಂಡು ನಾನು ಸ್ವಲ್ಪ ದಿನ ಅದರ ಕಡೆ ಗಮನ ಹರಿಸುವುದಿಲ್ಲ ಅಂತ ನಮ್ಮ ಮನಸ್ಸನ್ನು ನಾವೇ ಸ್ವಲ್ಪ ಗಟ್ಟಿ ಮಾಡಿಕೊಂಡು ಮೊಬೈಲನ್ನು ಬೇರೆಯೇ ಕೋಣೆಯಲ್ಲೇ ಇಟ್ಟು ಬಿಡೋದು ಭಾರಿ ಒಳ್ಳೆಯದು. ಯಾಕೆ ಹೇಳಿದರೆ ಹತ್ತಿರ ಇಟ್ಟರೆ ಅದು ಎಂಥದ್ದು ಆಕರ್ಷಣೆ ಭಾರಿ ಬೇಗ ಆಗಿಬಿಡ್ತದೆ. ಹಾಗಾಗಿ ಅದು ಇನ್ನೊಂದೇನು ಅಂತಂದರೆ ಮೆಸೇಜು ಅವರು ಏನು ಅಂತ ಫ್ರೆಂಡ್ಸ್ ಎಲ್ಲ ಆ ಪಾಠ ಓದಿದ್ಯಾ ಈ ಪಾಠ ಓದಿದ್ಯಾ ಅಂತೇಳಿ ಕೊನೆಯ ಕ್ಷಣದಲ್ಲಿ ಕನ್ಫ್ಯೂಷನ್ ಮಾಡಿ ಹಾಕೋರಿದ್ದಾರೆ. ಆಗ ಇವರಿಗೆ ತಲೆ ಬಿಸಿ ಇನ್ನಷ್ಟು. ಹಾಗಾಗಿ ಆ ಎಲ್ಲ ಟೆನ್ಷನಿಂದ ದೂರ ಇರಬೇಕು ಅಂತಂದರೆ ಮೊಬೈಲ್ ದೂರ ಇರೋದೇ ಒಳ್ಳೆಯದು. ಆರಾಮದಲ್ಲಿದ್ದುಕೊಂಡು ಚೆನ್ನಾಗಿ ನಿದ್ದೆ ಮಾಡಿಕೊಂಡು ಏನು ಸ್ವಲ್ಪ ಫ್ರೀ ಮೈಂಡಾಗಿ ಇದ್ದುಕೊಂಡು ಸುಲಭದಲ್ಲೇ ಇರ್ತದೆ. ಯಾಕೆ ಹೇಳಿದ್ರೆ ಈಗ ಇಲಾಖೆ ಯಾವತ್ತೂ ಕೂಡ ಪ್ರಶ್ನೆ ಪತ್ರಿಕೆಯನ್ನು ಟಫ್ ಮಾಡಲಿಕ್ಕೆ ಹೋಗೋದೇ ಇಲ್ಲ. ಯಾಕೆ ಹೇಳಿದರೆ ಮಕ್ಕಳ ಪರಿಸ್ಥಿತಿ ಎಲ್ಲಿವರೆಗೆ ತಲುಪ್ತದೆ ಅಂತೇಳಿ ಅವರಿಗೂ ಕೂಡ ಗೊತ್ತುಂಟು. ಸೊ ಆ ದೃಷ್ಟಿಯಲ್ಲಿ ಸುಲಭದಲ್ಲೇ ಇರ್ತದೆ. ಸ್ವಲ್ಪ ನಮ್ಮ ಪ್ರಯತ್ನಗಳು ಕೂಡ ಜೊತೆಗೂಡಿದಾಗ ಒಂದು ಒಳ್ಳೆಯ ರಿಸಲ್ಟನ್ನು ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ. ಅಟ್ಲೀಸ್ಟ್ ಏನಿಲ್ಲ ಅಂತ ಅಂದರೂ ನಾಡಿದ್ದು ರಿಸಲ್ಟ್ ಬಂದಾಗ ಸ್ಟೇಟಸಲ್ಲಿ ಹಾಕ್ಕೊಳ್ಳಿಕ್ಕಾದ್ರೂ ಬೇಕಲ್ಲ ಅಲ್ವಾ. ಪಕ್ಕ ನನ್ನ ಫ್ರೆಂಡ್ ಸ್ಟೇಟಸ್ ಎಲ್ಲ ಹಾಕೊಂಡಿದ್ದಾನೆ, ನನ್ನ ಮಾರ್ಕ್ಸ್ ಹಾಕೊಳ್ಳೋ ಹಾಗೆ ಇಲ್ಲ ಅಂತಂದರೆ ನಾಚಿಕೆ ಅಂತೇಳಿ ಅನಿಸಿಬಿಡ್ತದೆ. ಮತ್ತು ಅಪ್ಪ ಅಮ್ಮ ರಿಲೇಟಿವ್ಸಿಗೆ ನನ್ನ ಮಗನ ಇಷ್ಟು ಪರ್ಸೆಂಟೇಜ್ ಬಂತು ಅಂತೇಳಿ ಹೆಮ್ಮೆಯಿಂದ ಹೇಳಿಕೊಳ್ಳುವ ಹಾಗೆ ಕೊನೆ ಕ್ಷಣದಲ್ಲಿ ಮಕ್ಕಳಿಗೆ ತಯಾರಿ ಮಾಡಿಕೊಳ್ಳುವಾಗ ಆ ಒಂದು ಆಲೋಚನೆ ಅದು ಬರಬೇಕು. ಅಪ್ಪ ಅಮ್ಮನಿಗಾದರೂ ನಾನು ಓದಬೇಕು, ಇಷ್ಟು ಎಫರ್ಟ್ ಹಾಕಿದ್ದಾರೆ, ನನಗಾಗಿ ಇಷ್ಟು ಮಾಡಿದ್ದಾರೆ, ಈಗಲಾದರೂ ನಾನು ಓದದಿದ್ದರೆ ಅವರಿಗೆ ಅನ್ಯಾಯ ಮಾಡಿದ ಹಾಗಾಗ್ತದೆ ಅಂತೇಳಿ ಸ್ವಲ್ಪ ಫೀಲಿಂಗ್ಸ್ ಇಟ್ಟುಕೊಂಡು ಪ್ರಯತ್ನವನ್ನು ಪಟ್ಟಲ್ಲಿ ಏನೂ ಕಷ್ಟ ಇಲ್ಲ, ಎಲ್ಲವೂ ಅವರಿಗೆ ಒದಗಿಯೇ ಬರ್ತದೆ. ಭಗವಂತ ಅವರಿಗೆ ಆ ಬರೆಯುವ ಶಕ್ತಿಯನ್ನು ಕೊಡಲಿ ಅನ್ನುವಂಥದ್ದು ಕೊನೆಯ ಕ್ಷಣದ ಏನು ನಮ್ಮ ಹರಕೆ ಹಾಗೆ ಇರ್ತದೆ ಅಂತ. ಸೊ ಆ ಪ್ರೀತಿಯ ಹಾರೈಕೆ ವಿದ್ಯಾರ್ಥಿಗಳ ಮೇಲೆ ಯಾವತ್ತೂ ಹಾಗೆ ಇರ್ತದೆ. ಬರೆಯುವ ಶಕ್ತಿಯನ್ನು ಭಗವಂತ ಕೊಡಲಿ ಅನ್ನುವಂಥದ್ದು ನನ್ನ ಪ್ರಾರ್ಥನೆ. ಓಕೆ, ಭಾಷಾ ವಿಷಯದ ಬಗ್ಗೆ 3 ಜನ ಕೂಡ ತುಂಬ ಚೆನ್ನಾಗಿ ಡೀಟೇಲ್ ಆಗಿ ಮಾಹಿತಿಯನ್ನು ಕೊಟ್ಟಿದ್ದೀರಾ. ಖಂಡಿತವಾಗ್ಲೂ ಕೊನೆ ಹಂತದ ತಯಾರಿಯಲ್ಲಿರುವಂಥ ವಿದ್ಯಾರ್ಥಿಗಳಿಗೆ ನೀವು ಹೇಳಿರುವಂಥ ಟಿಪ್ಸ್ಗಳು ಅನುಕೂಲ ಖಂಡಿತವಾಗ್ಲೂ ಆಗುತ್ತೆ. ಇದಕ್ಕಿಂತ ಮುಂಚೆ ಕಾರ್ಯಕ್ರಮ ಮಾಡಿದಾಗಲೂ ಹಾಗೆ ನಮಗೆ ಉತ್ತಮವಾದ ರೆಸ್ಪಾನ್ಸ್ ಸಿಕ್ಕಿದೆ. ಹಾಗೆಯೇ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಕೊಟ್ಟಂಥ ಮಾಹಿತಿಗಳು ಕೂಡ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುತ್ತೆ ಅಂತ ಅಂದ್ಕೊಳ್ತಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ಧನ್ಯವಾದಗಳು ಮೂವರಿಗೂ ಕೂಡ. ವೀಕ್ಷಕರೇ, ಇಷ್ಟು ಹೊತ್ತು ಭಾಷಾ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡಿದ್ವಿ. ತುಂಬ ಜನ ಅಂತಿಮ ಕ್ಷಣದ ಸಿದ್ಧತೆಯಲ್ಲಿ ಇರ್ತೀರಾ, ಅಂಥವರಿಗೆ ಇವತ್ತಿನ ಕಾರ್ಯಕ್ರಮದಿಂದ ಅನುಕೂಲ ಖಂಡಿತವಾಗ್ಲೂ ಆಗುತ್ತೆ. ಹಾಗಾಗಿ ಮೇಡಮ್ ಹೇಳಿದ್ರು, ಇವಾಗ ಮೊಬೈಲ್ನಿಂದ ದೂರ ಇರಿ ಅನ್ನುವಂಥದ್ದು. ಸದ್ಯದ ಮಟ್ಟಿಗೆ ಯಾವುದೇ ಆಕರ್ಷಣೆಗೆ ಒಳಗಾಗದೆ ಮೊಬೈಲನ್ನು ಕೂಡ ದೂರ ಇಟ್ಟು ನಮ್ಮ ಗುರಿ ಏನಿದ್ರು ಕೂಡ ದ್ವಿತೀಯ PUC ಎಕ್ಸಾಮನ್ನು ಸಕ್ಸಸ್ ಆಗಿ ಬರೆಯೋದು ಅನ್ನೋದನ್ನು ಮಾತ್ರ ನೀವು ಮನದಲ್ಲಿ ಇಟ್ಕೊಂಡು ಎಕ್ಸಾಮ್ಗೆ ಎಲ್ಲ ರೀತಿಯ ತಯಾರಿಯನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಇನ್ನೊಮ್ಮೆ ನಮ್ಮ ಕಡೆಯಿಂದ ಆಲ್ ದಿ ಬೆಸ್ಟ್ ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ ಸುದ್ದಿ ನ್ಯೂಸ್. That's my gadget. Let's go have some fun then. Introducing the hot and techy Brezza SCNG. Cool new SCNG tech for a cool new generation. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜ್ಯುವೆಲರ್ಸ್. Navratan Electrical and Plumbing, wholesale dealers in electricals, plumbing, hardware, home appliances, sanitary, LED lights and electronics. All brands electronics and electrical items are under one roof. Navratan Electrical and Plumbing, opposite Sachin Traders, Main Road, Darbe, Puttur. Contact 8105973951, 9481644951. 9663814451, 08251 200 551.